चुप कर रहा। ಯಾರೆಲ್ಲ ಇಡಲಿದ್ದೀರಾ? ಬನ್ನಿ ಬನ್ನಿ ಬನ್ನಿ, 9:30 ಆಯಿತು, ಬನ್ನಿ. ಹೊರಿಲಿ ಹೆಚ್ಚತಾಯಿ. ಹಾಯ್ ಹಾಯ್, ಬನ್ನಿ 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 ಜನರೇ, ಬನ್ನಿ ಎಲ್ಲರೂ ಬನ್ನಿ ಬನ್ನಿ. ಯಾರು ಐಡಲ್ ಇದ್ದೀರಾ? ಬಂದು ಬನ್ನಿ, ಮೆಸೇಜ್ ಮಾಡಿ, ಸಪೋರ್ಟ್ ಮಾಡಿ ಬನ್ನಿ. ಇವಾಗ ಅಷ್ಟೇ ಬಂದೆ ನಾನು, ಬನ್ನಿ ಎಲ್ಲರೂ ಜಾಯಿನ್ ಆಗಿ ಬನ್ನಿ. हेलो, हाय हाय हाय, वेलकम. ಯಾರು ಐಡಲ್ಲಿದ್ದೀರಾ? ಬನ್ನಿ ಪ್ಲೀಸ್, ಸಪೋರ್ಟ್ ಮಾಡಿ, ಮೆಸೇಜ್ ಮಾಡಿ, ಬನ್ನಿ ಬನ್ನಿ. ಯಾಕೆ ಐಡಲ್ಲಿದ್ದೀರಾ? 2 ಮೆಂಬರ್ಸ್ ಇದ್ದೀರಾ, ಪ್ಲೀಸ್ ಬನ್ನಿ. ಒಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ ಬನ್ನಿ. ಹುಡುಗಾರ ಆತಿ ಬನ್ನಿ ಎಲ್ಲರೂ, ಬನ್ನಿ ಬನ್ನಿ ಪ್ಲೀಸ್ ಬನ್ನಿ, ಮೆಸೇಜ್ ಮಾಡಿ. ಯಾರು ಐಡಲ್ ಇದ್ದೀರಾ? ಬಂದು ನೋಡ್ತಾ ಇದ್ದೀರಾ? ಪ್ಲೀಸ್ ಬನ್ನಿ ಅಲ್ವಾ, ಕಮೆಂಟ್ ಬರ್ತಾ ಇಲ್ವಾ? ಏನಾಗಿದೆ ಅಂತ ಒಂದು ಮೆಸೇಜ್ ಅದು ಬಂದಿದ್ರೆ ಗೊತ್ತಾಗ್ತಿತ್ತು ಏನಾಗುತ್ತೆ ಅಂತ. ಸ್ವಾತಿ ಗೌಡ ಅವರು ಬಂದರು. ಹಾಯ್ ಸೀಸ್, ಹಾಯ್, ಫಸ್ಟ್ ಬಂದರು, ಥ್ಯಾಂಕ್ ಯು ಸೋ ಮಚ್. ಒಂದು ಲೈಕ್ ಕೊಡಿ ಸೀಸ್, ಲೈಕ್ ಡನ್ ಅಂತಿದ್ದಾರೆ, ಥ್ಯಾಂಕ್ ಯು ಸೋ ಮಚ್. ಬಂದಿಲ್ಲ, ಬರ್ಬೋದೀಗ. ಊಟ ಆಯ್ತಾ ಸೀಸ್ ನಿಮ್ಮದು? ಸ್ವಾತಿ ಅವರೇ, ಊಟ ಆಯ್ತಾ? ಲೈಕ್ ಬಂದಿಲ್ಲ, ಈಗ ಬರ್ಬೋದು ನೋಡುವ.
ಜೀರೋ ಇದೆ, ಜೀರೋ. ಇಬ್ಬರು ಇದ್ದಾರೆ ಐಡಲ್ಲಿ. ಪ್ಲೀಸ್ ಬನ್ನಿ ಸಪೋರ್ಟ್ ಮಾಡಿ. 3 ಮೆಂಬರ್ಸ್ ಇದ್ದೀರಾ, ಬನ್ನಿ. ಯಾಕೆ ಐಡಲ್ಲಿ ಇರ್ತೀರಾ, ಬಂದು ಸಪೋರ್ಟ್ ಮಾಡಬೇಕಲ್ವಾ? ಬನ್ನಿ, ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ, ಬನ್ನಿ. ಸ್ವಾತಿಯವರೇ, ಊಟ ಆಯ್ತಾ ನಿಮ್ಮದು? ಸಿ ಜಿ ಬಂದರು ಯಾರು ನೋಡಿ, ನನ್ನ ಸಿ ಜಿ ಬಂದರು. ಸಿ ಜಿ ಒಂದು ಲೈಕ್ ಕೊಡಿ ನೋಡಿ, ಒಂದು ಲೈಕ್ ಬಂದಿಲ್ಲ ನೋಡಿ. ಡನ್ ಡನ್, ಒಂದು ಬಂತು ಈಗ. ಸ್ವಾತಿ ಅವರೇ, ನಿಮ್ಮದು ಬಂದಿಲ್ಲ ಅಂತ ನೋಡಿ. ಎರಡಿದೆ, ಒಂದಿದೆ ಸಿ ಜಿ. ಎರಡಾ ಲೈಕ್ ಇದೆ? 4 ಮೆಂಬರ್ಸ್ ಇದ್ದೀರಾ, ಪ್ಲೀಸ್ ಸಪೋರ್ಟ್ ಮಾಡಿ ಬನ್ನಿ. ಎರಡಾಯಿತು, ಥ್ಯಾಂಕ್ ಯು. ನಾನು ಫಸ್ಟು, ಹೌದಾ? ರೇವತಿ ಬಂದರು, ಅವ್ರದ್ದು ಒಂದು. ಸ್ವಾತಿ ಅವ್ರದ್ದು ಲೈಕ್ ಬಂದಿಲ್ವಾ ಏನೋ. ಹಾಯ್ ಸಿಸ್ ರೇವತಿ, ಊಟ ಉಣ ಸಾಂಡೆ ದಾದಾ ಸ್ಪೆಷಲ್. ಯಶುಸಾನ್ ಬ್ಲಾಗ್ಸ್ ಅವರು ಒಂದು ಲೈಕ್ ಕೊಡಿ. ಸೂಪರ್ ಸಪೋರ್ಟಲ್ಲಿದ್ದಾರೆ ಯಶುಸಾನ್ ಬ್ಲಾಗ್ಸ್, ಒಂದು ಲೈಕು. ಊಟ ಆಯಿತು ಸಿಸ್ಟರ್, ಹೌದಾ? ನಂದು ಆಯಿತು ಸಿ ಜಿ. ನಾನು ಏನು ನಂದು ಲೈವ್ಗೆ ಏನಾಗಿದೆ ಅಂದ್ಕೊಂಡೆ. ನಾನು 5 ನಿಮಿಷ ಆಯಿತು, ಯಾರು ಇರಲಿಲ್ಲ. ಏನಾಯ್ತಪ್ಪ ದೇವಾ ಅಂತ ಅಂದ್ಕೊಂಡೆ. ಅವನಿಗೆ ಬಂದರು ನೋಡಿ, ಸ್ವಾತಿ ಅವರು, ಮತ್ತು ಸಿ ಜಿ ಅವರು, ರೇವತಿ ಅವರು ಬಂದರು. ಥ್ಯಾಂಕ್ ಯು ಸೋ ಮಚ್. ಆದರೆ ಲೈಕ್ 2 ಉಂಟು. ಅದು ಕೂಡ ಒಂದಾಯಿತು. ಯಾರು ತೆಗ್ದದ್ದು ಸಿ ಜಿ ಲೈಕ್? ಯಾರು ತೆಗ್ದದ್ದು? 2 ಇದ್ದದ್ದು ಒಂದಾಯ್ತು, ಈಗ 2 ಆಯಿತು. ಯಶುಸಾನ್ ಬ್ಲಾಗ್ಸ್ ಅವರೇ ಒಂದು ಲೈಕ್ ಕೊಡಿ. ರೇವತಿ ಅವರೇ ಒಂದು ಲೈಕ್ ಕೊಡಿ. ಡನ್, ಲೈಕ್ ಡನ್. ಹಾಂ, ರೇವತಿ ಅವ್ರದ್ದು ಡನ್, ಸಿ ಜಿ ಅವ್ರದ್ದು ಡನ್. ಸ್ವಾತಿ ಅವ್ರದ್ದು ಗೊತ್ತಿಲ್ಲ, ಬಂದಿಲ್ಲ. ಸಿಸ್ಟರ್ ಮಧ್ಯಾಹ್ನ ನನ್ನ ಲೈಫಲ್ಲಿ ಅದೇ ಥರ ಕಟ್ಟಾಯಿತು. ಅದೇ ನೋಡೋದು ಏನಾಯ್ತು ಅಂತ ಗೊತ್ತಿಲ್ಲ. ಹಾಯ್ ಅಕ್ಕ, ಹಾಯ್ ಮಲ್ಟಿ ಸೀಸ್, ಹಾಯ್, ವೆಲ್ಕಮ್ ಸೀಸ್. ಲೈಕ್ ಡನ್ ಅಕ್ಕ, ಥ್ಯಾಂಕ್ ಯು ಸೋ ಮಚ್ ಮಲ್ಟಿ ಸೀಸ್. ಊಟ ಆಯ್ತಾ ನಿಮ್ಮದು? ಹೌದು ಸಿ ಜಿ, ನಿಮ್ಮ ಹತ್ರ ಮಾತಾಡುವಾಗನೇ ಕಟ್ಟಾಯಿತು. ಒಣ ಸಾಂಡ್ ಕೋರಿ ಗಜಿಪ್ಚಿಸ್ ಅಂದೆಯೇ ಕೋರಿಯಾ? ಓ 4 ಇದೆ, ಹೌದಾ? 4 ಇದೆಯಾ? ನಾನು 100 ಇದೆ ಅಂತ ಅಂದ್ಕೊಂಡೆ ಸಿಸ್. ಮಲ್ಟಿ ಅವರೇ ಊಟ ಆಯ್ತಾ? ಸಿ ಜಿ ಅವರೇ ಊಟ ಆಯ್ತಾ? ನೋಡು, ನನ್ನ ತಮ್ಮ ಬಂದ ನೋಡಿ. ಬೆಸ್ಟ್ ಬಂದ, ಥ್ಯಾಂಕ್ ಯು ಸೋ ಮಚ್ ಬೆಸ್ಟ್, ವೆಲ್ಕಮ್ ಬೆಸ್ಟ್. ಹಲೋ ಹಲೋ, ಹಾಯ್ ಬೆಸ್ಟ್. ಇಲ್ಲ ಅಕ್ಕ, ಮನಸ್ಸು ಇಲ್ಲ, ಬೇಜಾರಾಗಿದೆ. ಏನಾಯಿತು ಸಿ ಜಿ, ಯಾಕೆ ಬೇಜಾರು? ಏನಂತ ನಮ್ಮ ಹತ್ರ ಹಂಚಿ, ಎಂತಾದರೂ ಇದ್ರೆ ನಾವು ಸಪೋರ್ಟ್ ಮಾಡ್ತೀವಿ. ಏನು, ಯಾಕೆ ಬೇಜಾರು ಮಾಡ್ತೀರಾ? ಅಕ್ಕ ಅಂತಿದ್ದಾರೆ ಬೆಸ್ಟ್. ಹಾಯ್ ಬೆಸ್ಟ್ ತಮ್ಮ, ಹೇಗಿದ್ದೀಯಾ? ಊಟ ಆಯ್ತಾ ನಿಂದು? ಲೈಕ್ ಡನ್ ಅಂತಿದ್ದಾರೆ, ಲೈಕ್ ಡನ್, ಥ್ಯಾಂಕ್ ಯು ಸೋ ಮಚ್ ಬೆಸ್ಟ್ ತಮ್ಮ. ಸಿ ಜಿ ಹಾಯ್ ಬೆಸ್ಟ್ ಅಂತಿದ್ದಾರೆ ರೇವತಿ ಅವರು. ದಾದಾ ಕಜಿಪುಸಿಸ್ ಎಂಕ್ ಬಂಗುಡೆ ಗಸಿಯೇ ಇರೆಗು ಕೋರಿಯ ತೆಂಗು ಬಂಗುಡೆ ಎಲ್ಲ ಎಂಕು ಕೋರಿ ಇರೆಗು ಕೋರಿ ಎಂಕಿ ಎಲ್ಲ ಕೋರಿ. ನನ್ನ ಲೈವಲ್ಲಿ ಫೈಟಿಂಗ್ ಆಯಿತು ಅಕ್ಕ. ಯಾರಿಗೆ ಸಿಸ್, ಯಾರಿಗೆ ಏನಾಯಿತು? ಯಾರಿಗೆ ಫೈಟಿಂಗ್ ಆಯಿತು ಸಿಸ್? ಅಕ್ಕ ಭಾವನ ಹತ್ರ ಹೋಗಿ ಹೊಸ ಗಿಫ್ಟ್ ವಾಚರ್ ಭಾವನ ಹತ್ರ ಒಂದೇ ಇರುದಾ ಸಿಮ್ಮು? ಲೈವ್ ಎಂಡ್ ಮಾಡಿದೆ. ಯಾಕೆ ಯಾಕೆ ಏನಾಯಿತು ಫೈಟಿಂಗ್? ಯಾರದು? ಅವರನ್ನು ಅನ್ಲಾಕ್ ಮಾಡಿಬಿಡಿ. ಅವರು ಅಷ್ಟು ಫೈಟಿಂಗ್ ಮಾಡುವವರು ಯಾಕೆ ಬೇಕು? ಅವರು ಒಳ್ಳೆಯವರು, ಎಂಥ ಮೇಲೆ ಹೋಗ್ಲಿಕ್ಕೆ ಬಿಡಲ್ಲ ಕೆಲವರು ಹಾಗೆ. ಬೆಸ್ಟ್ ಅಂದ್ರ? ಹೌದು ಅಂದೆ ಅಂದೆ. ಸಪೋರ್ಟಲ್ಲಿದ್ದಾರೆ, ಥ್ಯಾಂಕ್ ಯು. ತುಜಾ ಓತೋಡ ಆ ಕಡೆ. ಹಾಂ, ಸೂಪರ್ ಸೂಪರ್ ಸಪೋರ್ಟಲ್ಲಿದ್ದಾರೆ ನಮ್ಮ ಸಿಸ್ ರೇವತಿ ಅವರು, ರಜಿತಾ ಬ್ಲಾಗ್ಸ್ ಅವರು. ಹಾಯ್ ಸೀಸ್, ಹಾಯ್ ಹಾಯ್, ವೆಲ್ಕಮ್. ಲೈಕ್ ಡನ್ ಸೀಸ್, ಥ್ಯಾಂಕ್ ಯು ಸೋ ಮಚ್ ರಜಿತಾ ಅವರೇ, ಥ್ಯಾಂಕ್ ಯು. ಕಲ್ಯಾಣ್ ರೇವಂತ್ ಅವರು ಬಂದರು. ಹಾಯ್ ಹರಿನಾ ಅವರೇ, ಹಾಯ್ ರೇವಂತ್ ಕಲ್ಯಾಣಿ ಅವರೇ, ವೆಲ್ಕಮ್ ಕಲ್ಯಾಣಿ ಅವರೇ.
ಯಾರು ಅಂತ ಗೊತ್ತಿಲ್ಲ ಅಕ್ಕ. ಯಾರು ಏನಂದ್ರು ಯಾರು ಅಂಥವರನ್ನು ಬ್ಲಾಕ್ ಮಾಡಿಬಿಡ್ಬೇಕು ಮಲ್ಟಿಯವರೇ. ನಾವು ಹೆದರ್ಕೋಬಾರ್ದು, ಎಂಡ್ ಮಾಡಬಾರ್ದು. ಯಾರೇ ಆಗಲಿ, ಯಾರು ಉಲ್ಟಾ ಮಾತಾಡ್ತಾರೆ ಅವರನ್ನು ಬಿಡಲೇಬಾರ್ದು. ಅವರನ್ನು ಐಡಲ್ ಇಡಬೇಕು. ಅಂಥವ್ರು ಬೇಡ ಎಂತಕ್ಕೆ. ಕಲ್ಯಾಣ್ ರೇವಂತ್ ಎಲ್ಲ ಹೋಗಿದ್ದಾರೆ? ಇದ್ದಾರೆ ಬನ್ನಿ. ಭಾವನ ಹೊಸ ಸಿಮ್ ತಗೊಳ್ಳಿಕ್ಕೆ ನಾನು ಹೊಸ ಸಿಮ್ ಎಲ್ಲಿ ಇಡುದು ಅದನ್ನೆಲ್ಲ? ಎಂತಕ್ಕೆ ಅದು? ಗಿಫ್ಟ್ ಕೊಡಿ ಅಂತಿದ್ದಾರೆ, ತಗೊಳ್ಳಿ ಅಂತಿದ್ದಾರೆ ನಮ್ಮ ಕಲ್ಯಾಣಿ ರೇವತಿ ಅವರು. ಸೂಪರ್ ಅಂತಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಕಲ್ಯಾಣ್ ಅವರು ಗಿಫ್ಟ್ ಕೊಟ್ಟು ಕಮೆಂಟ್ ಮಾಡಿ ರಿಟರ್ನ್ ಮಾಡ್ತೀನಿ ಅಂತಿದ್ದಾರೆ ನೋಡಿ. ಸರಿ ಅಕ್ಕ, ಮಾಡ್ತೀನಿ ಇನ್ಮೇಲೆ. ಹೌದು ಸೀಸ್, ಇನ್ಮೇಲೆ ಅಂಥವ್ರು ಯಾರು ನಮಗೆ ಉಲ್ಟಾ ಮಾತಾಡ್ತಾರಾ ಅವರನ್ನು ಹೈಡಲ್ಲಿ ಇರ್ಬಿಟ್ಟು ಅನ್ಬ್ಲಾಕ್ ಮಾಡಬೇಕು. ಅಂಥವ್ರು ಯಾಕೆ ಬೇಕು? ಯಾರು ಒಳ್ಳೇದಾಗಲಿಕ್ಕೆ ಬಿಡಲ್ಲ, ಗೊತ್ತಾಯ್ತಾ? ನಾವೇನು ಸ್ವಲ್ಪ ಇದು ಮಾಡಬೇಕು. ಯಾರ ಬಂದರು ನೋಡ್ತೀನಿ, ಒಂದು ನಿಮಿಷ ಇರಿ. ಕಲ್ಯಾಣ್ ಈವ್ನಿಂಗ್ 6 ನಂದು ಲೈವ್ ಇದೆ, ಬನ್ನಿ ಸಪೋರ್ಟ್ ಮಾಡಿ, ನಿಮಗೂ ಸಪೋರ್ಟ್ ಆಗುತ್ತದೆ ಅಂತಿದ್ದಾರೆ. ಹಲ್ಕಾ ಗರಂ, ज़्यादा गरम नहीं चाहिए. कभी से नहीं भी नहीं देखा बताइए. हाँ भाई, नहीं हल्का गरम फिर, थोड़ा नमक चाहिए तो नमक डाल, नहीं तो नहीं. हाँ आजा. ಸಾರಿ ಮಲ್ಟಿಯವರೇ, ಟೆನ್ಷನ್ ಮಾಡಬೇಡಿ ಮಲ್ಟಿಯವರೇ. ಅದಕ್ಕೆಲ್ಲ ಎದ್ಕೊಂಡ್ರೆ ನಿಮ್ಮನ್ನು ಮತ್ತೆ ಕುಗ್ಗಿಸ್ತಾರೆ ಅವರು. ಹಾಗೆಲ್ಲ ಎದುರಬಾರ್ದು ಯಾವುದಕ್ಕೂ. ನಾವು ಸ್ಟ್ರಾಂಗ್ ಆಗಿ ಇರಬೇಕು. ಯಾವಾಗಲೂ ನಾವು ಸ್ಟ್ರಾಂಗ್ ಆಗಿ ಇದ್ರೇ ನಾವು ಯಾರಿಗೆ ಎದುರ್ಕೋಬೇಕಂತೇನಿಲ್ಲ, ಗೊತ್ತಾಯ್ತಾ? CG ಪುಟ್ಟ ಓಕೆ ಅಂತಿದ್ದಾರೆ. ಸೂಪರ್ ಸಪೋರ್ಟಲ್ಲಿದ್ದಾರೆ ಸಿ ಜಿ ಅವರು. ಆಯ್ತು, ಚೋಡು ಸಿ ಜಿ ಅವರು ಸೂಪರ್ ಸಪೋರ್ಟಲ್ಲಿದ್ದಾರೆ. ಹೆದರ್ಕೋಬಾರ್ದು ಸಿ ಜಿ ಮಲ್ಟಿಯವರೇ. ಹೆದರಿದ್ರೆ ಮತ್ತೆ ನನಗೆ ಮೊನ್ನೆ 2-3 ಸರ್ತಿ ಹಾಗೆ ಬಂತು. ನಾನು ಸರಿಯಾಗಿ ಉತ್ತರ ಕೊಟ್ಟೆ, ಅವರು ಹೋದರು. ಆ ಕಡೆ ಹೋಗ ತೋಡ, ಸ್ವಲ್ಪ ಆ ಕಡೆ ಹೋಗು. ಸೂಪರ್ ಅಂತಿದ್ದಾರೆ. ಯಾರೆಲ್ಲ ಐಡಲ್ಲಿದ್ದೀರಾ? ಬನ್ನಿ ಸಪೋರ್ಟ್ ಮಾಡಿ. ಎಲ್ಲರೂ ಒಂದೇ ಸರಿ ಹೋದ್ರು. ಯಾರಂತ ಗೊತ್ತಿಲ್ವಾ ಮಲ್ಟಿಯವರೇ? ಯಾರಂತ ಗೊತ್ತಿಲ್ವಾ ನಿಮಗೆ? ನನ್ನ ಲೈವಲ್ಲಿ ಹೀಗೆ ಆಗುತ್ತೆ ಇರುತ್ತೆ ಸಿಸ್ಟರ್. ಹೌದು ಸಿ ಜಿ, ನಾವು ಸ್ಟ್ರಾಂಗ್ ಆಗಿರಬೇಕು. ಇಲ್ಲ ಅಂದರೆ ಎಷ್ಟು ಬೇಕಾದರೂ ಕುಗ್ಗಿಸುವವರು ಇದ್ದಾರೆ. ನಾವು ಸ್ಟ್ರಾಂಗ್ ಆಗಿದ್ದರೆ ಏನೂ ಆಗಲ್ಲ. ಜೋಕಲು ಉಲ್ಲೇರೆ ಜೋಕಲು ಉಲ್ಲೇರಿಯೇ ಮೂಲು ತುಲೆ ಪೋಖ್ರಿ ಉಂಡು ರಡ್ಡಲ ಉಲ್ಲೇರು ಜೋಕುಲು. ಗೊತ್ತಿಲ್ಲ ಯಾರಂತ ಗೊತ್ತಿಲ್ವಾ? ಏನಂದ್ರು ನಿಮ್ಗೆ? ಏನಾದರೂ ಅಂದ್ರಾ? ಚೇಚಿ చెప్పಪ್ಪ ಅಣ್ಣ ಒಳ್ಳೆ ಜಪ್ಪ ಏನ ನೀರು ಬೋಡಿ ಅಣ್ಣ ಅಲ್ಲೇ ಪುನಲ್ಲ ನೀರು ಬೋಡಿಗೆ ಸೆಕೆಂಡ್ಗೆ ಪಾಪದು ಸೆಕೆಂಡ್ ಕೊರಡ್ಗೆ ಚೋಚಿ ಯಾವ ನೀರು ಕೊರಂಚುರನ್ನ ಗೊತ್ತಿಲ್ಲ ಅಕ್ಕ. ಅವರೇ ಅವರು ಫೈಟ್ ಮಾಡೋಕ್ಕೆ ಬ್ಯಾಡ್ ವರ್ಡ್ಸ್ ಮಾತಾಡ್ತಾ ಇದ್ರು. ಅಕ್ಕ ಎಂಚ ಉಲ್ಲಾರು ಯಾನ್ ಹುಷಾರಲ್ಲೇ ಇಟ್ಲಾರು ಈರು ಎಂಚ ಉಲ್ಲಾರು ಪಲ್ನೇವರ ಸಿ ಜಿ. ನಾನು ಹೆಣ್ಣು ಮಾಡಿದೆ. ಯಾಕೆ ಹೆಣ್ಣು ಮಾಡಲಿಕ್ಕೆ ಹೋದ್ರಿ? ಅವರನ್ನು ಐಡಲ್ ಇಡಬೇಕಲ್ವಾ? ಇಲ್ಲಾಂದರೆ ಅವರನ್ನು ಬ್ಲಾಕ್ ಮಾಡಿ ಬಿಡಬೇಕು. ಅಂಥವರಿಗೆ ಯಾವತ್ತೂ ಎಂಟ್ರಿ ಕೊಡಬಾರ್ದು. ಅವರನ್ನು ಬ್ಲಾಕ್ ಮಾಡಿಯೇ ಇಡಬೇಕು. ಇದ್ದಾರೆ ಕೆಲವರು ಹಾಗೆ ಇರ್ತಾರೆ. ಏನು ಮಾಡೋದು? ಏನು ಮಾಡಲಿಕ್ಕಾಗಲ್ಲ. ಹಾಗೆ WH ಬರಬೇಕಂತ ನಾವು ಮಾಡಿದರೆ ಏನಕ್ಕೆ ಇವರು ಈ ಥರ ಮಾಡ್ತಾರೆ? ನನ್ನ ಲೈವಲ್ಲಿ ಯಾರು ಹುಡುಗಿ ಅವರಿಗೆ ಬೇಜಾರಾಗಿ ಮಾತಾಡಿದರೆ ಯಾವ ಹುಡುಗಿ ಯಾರು ಅಂತ ಗೊತ್ತಿಲ್ಲ.
ಹೌದಾ, ದರ್ಶನ್ ಕನ್ನಡಿಗರ್ ಅವರು ಬಂದರು, ಆಯ್ ಅಂತಿದ್ದಾರೆ. ಹಿಟ್ಲರ್ ಅವರೇ ಚುಚ್ಕೊಂಡು ಬಂದ್ರ ಅಂತಿದ್ದಾರೆ. ದರ್ಶನ್ ಅವರೇ ಊಟ ಆಯ್ತಾ? ಸಿ ಜಿ ಅವರೇ ಹೆದರ್ಕೋಬಾರ್ದು, ಯಾವಾಗಲೂ ಹೆಣ್ಮಕ್ಳಾದರೂ ಸ್ಟ್ರಾಂಗ್ ಆಗಿರಬೇಕು. ನಾನು ನೋಡಿ, ನನಗೆ ಯಾರು ಮೊನ್ನೆ ಇಬ್ಬರು ಬ್ಯಾಡ್ ಕಮೆಂಟ್ ಹಾಕಿದ್ರು, ನಾನು ಬಿಡಲಿಲ್ಲ, ಅವರಿಗೆ ಜೋರಾಗಿ ಬೈದೆ. ಅವರು ಮತ್ತೆ ಅವ್ರು ರಿಟರ್ನ್ ಮಾತಾಡಲಿಕ್ಕಿಲ್ಲ ನನ್ನ ಹತ್ರ, ಹಾಗೆ ಬೈದ್ಬಿಟ್ಟೆ ನಾನು ಹಾಗೇನೆ, ನಾನು ಸ್ಟ್ರಾಂಗ್, ಯಾವಾಗಲೂ ಸ್ಟ್ರಾಂಗ್ ಆಗೇ ಇರ್ತೀನಿ ನಾನು. ಅಂಥವ್ರನ್ನು ಐಡಲ್ ಇಟ್ಟು ಬ್ಲಾಗ್ ಮಾಡಿಬಿಡ್ತೇನೆ ನಾನು. ಹಾಗೆ ಮಾಡಿದ್ದೇನೆ ಮೊನ್ನೆ 3 ಜನರನ್ನು ಮಾಡಿದ್ದೇನೆ ನಾನು. ಆಯಿತು, ನಿಮ್ಮದು ನಂದು ಆಯಿತು ದರ್ಶನ್ ಬ್ರದರ್, ನಿಮ್ದು ಆಯ್ತಾ? ಜಪ್ಪಪ್ಪ ಅಮ್ಮ ಜಪ್ಪು. ನಾನು ಸ್ವಲ್ಪ ಜನಕ್ಕೆ ಮಾತ್ರ ಗೊತ್ತು, ಎಲ್ರಿಗೂ ಗೊತ್ತಿಲ್ಲ. ಹೌದು ಹಿಟ್ಲರ್ ಅವರೇ, ನನಗೆ ಗೊತ್ತು ನೀವು ಯಾರಂತ ಅಂತ. ಇನ್ನು ಮುಂದೆ ಗೊತ್ತಾಗ್ತಿಲ್ಲ ಬಿಡಿ, ಗೊತ್ತಾಗ್ತಿಲ್ಲ, ಇನ್ನು ಮುಂದೆ ಗೊತ್ತಾಯ್ತಲ್ಲ ಬಿಡಿ ಅಂತಿದ್ದಾರೆ ನೋಡಿ. ರಬೀನಾ ರಾಯಚೂರವರು, ರಬೀನಾ ಹ್ಞೂ ಅಂತಿದ್ದಾರೆ. ಏನು ಹಿಟ್ಲರ್ ಅವರು ನೋಡಿದರೆ ಮೋನೋಗೆ 1K ಮಾಡಿದ್ದೀನಿ ಅಲ್ವಾ? ಯಾರಿಗೆ? ಜಪ್ಪುಂಬೆ ದಾಯಿಗ ಜಪ್ಪು 1K ನಮಗೂ 1K ಮಾಡಿಕೊಡಿ ಹಿಟ್ಲರ್ ಅವರೇ, ನನಗೂ ಮಾಡಿಕೊಡಿ. ನನಗೆ 200 ಚಿಲ್ಲರೆ ಆಗಬೇಕು, ನನಗೆ ಮಾಡಿಕೊಡಿ. 250 ಹಾಕಬೇಕು 1Kಗೆ. ಕೊಡಿ ಹಿಟ್ಲರ್ ಅವರೇ, ಒಂದು ಲೈಕ್ ಕೊಡಿ ಫಸ್ಟು. ದರ್ಶನ್ ಅವರೇ ಒಂದು ಲೈಕ್ ಕೊಡಿ. ಇದ್ದೀರಾ? ಸಿ ಜಿ ಅವರೇ ಇದ್ದೀರಾ? ನೀವು ಹೆದರ್ಕೋಬೇಡಿ ಸಿ ಜಿ ಅವರೇ, ಸ್ಟ್ರಾಂಗ್ ಆಗಿರಿ, ಯಾರಿಗೂ ಹೆದರ್ಕೋಬೇಕಂತೇನಿಲ್ಲ. ಅವರ ಬ್ಯಾಡ್ ಕಮೆಂಟ್ ಬಂದರೆ ಅವರನ್ನು ಐಡಲ್ ಇಟ್ಬಿಡಿ, ಅದಕ್ಕೇನು ಹೆದರ್ಕೋಬೇಕಂತೇನಿಲ್ಲ. ಮಾಡುವವರು ಎಷ್ಟು ಮಾಡ್ತಾರೆ, ಕುಗ್ಗಿಸುವವರು ಎಷ್ಟು ಕುಗ್ಗಿಸ್ತಾರೆ, ನಾವು ಕುಗ್ಗಬಾರ್ದಷ್ಟೇ. ನನಗೂ 1K ಮಾಡಿಕೊಡಿ. 1K ಮಾಡಿದ್ದೀನಿ ಅವರಿಗೆ ನೋಡ್ರಿ ಅಲ್ವಾ ಹಿಟ್ಲರ್ ಅವರೇ. ನನಗೆ ಕೂಡ 1K ಆಗಬೇಕೀಗ, ಏನು ಮಾಡಬೇಕು? ಅಕ್ಕ ಓಕೆ ಅಕ್ಕ ಅಂತಿದ್ದಾರೆ. ಸಿ ಜಿ ಅವರು ನಗಾಡ್ತಿದ್ದಾರೆ. ಬೇಜಾರಾಗಬೇಡಿ ಮಲ್ಟಿ ಅವರೇ, ನೀವು ಮಾಡ್ತಾನೆ ಇರಿ, ಲೈವ್ ಮಾಡ್ತಾ ಇರಿ. ಯಾರಿಗೂ ಹೆದರ್ಬೇಕಂತೇನಿಲ್ಲ. ಎದುರಿದ್ರೆ ನೀವು ಮುಂದೆ ಹೋಗೋದು ಹೇಗೆ ಹೇಳಿ? ಮುಂದೆ ಸಾಗಬೇಕು ನಾವು. ಅಡೆತಡೆ ಎಷ್ಟು ಬಂದರೂ ನಾವು ಮುಂದೆ ಸಾಗಲೇಬೇಕು. ಸೂಪರ್ ನಮ್ಮ ಸಿಸ್ ರೇವತಿ ಸಿಸ್ ಬಂದರು ಲೈವ್ನಲ್ಲಿ. ಲೈವ್ 1K ಮೇಲೆ 10 ಜನ ಇದ್ದರು ಲೈವ್ನಲ್ಲಿ. ಹೌದಾ? ಎಲ್ಲಿ ಹಿಟ್ಲರ್ ಅವರೇ? ಎಲ್ಲರೂ ಓಡಿ ಹೋಗೋಣ ಸಿಸ್ಟರ್, 1K ಆಗುತ್ತೆ. ಎಲ್ಲಿ ಆಗುತ್ತೆ 1K? ಅಯ್ಯೋ ದೇವ, ಸಿ ಜಿ ಇದ್ದಿವತ್ತು ಲೈವ್ ಸ್ಟಾರ್ಟ್ ಮಾಡಿ ಸಿ ಜಿ ಇಲ್ಲ, ನಾಪತ್ತೆ. ಅವರ ಲೈವ್ನಲ್ಲಿ 1K ಇದ್ದರು ನೋಡ್ರಿ ಅಲ್ವಾ? ಎಲ್ಲಿ ಯಾವುದ್ರಲ್ಲಿ ಇತ್ತು? ಸಿ ಜಿ ಅವರೇ, ಮಲ್ಟಿ ಅವರೇ ಎಲ್ಲಿದ್ದೀರಿ? ಸಿ ಜಿ ಹೌದು, ಯಾರ್ದು ಸಿ ಜಿ? ನಂದಲ್ಲಿ 1Kನೇ ಇದೆ ನೋಡಿ, ಯಾರೋ ಒಬ್ಬರೇ ಇದ್ದಾರೆ, ಯಾರಂತ ಗೊತ್ತಿಲ್ಲ. ಎಲ್ಲರೂ ಬನ್ನಿ ಜಾಯಿನ್ ಆಗಿ. ಈಗ 1,000 ಗಂಟೆಗೆ 10,000 ಗಂಟೆ ಸ್ಟಾರ್ಟ್ ಮಾಡಿದ್ದೀನಿ. 10ಕ್ಕೆ ಸ್ಟಾರ್ಟ್ ಮಾಡ್ತೀನಿ ಸಿಸ್ಟರ್ ಅಂತಿದ್ದಾರೆ. ನೀವು 10ಕ್ಕೆ ಸ್ಟಾರ್ಟ್ ಮಾಡಿ, ನಂದು ಇಲ್ಲಿ ಲೆಸ್ ಆಗುತ್ತೆ. ನೀವೊಂದು 10ಕ್ಕೆ ಸ್ಟಾರ್ಟ್ ಮಾಡಬೇಡಿ, ನನಗೆ 1 ಗಂಟೆ ಸಪೋರ್ಟ್ ಮಾಡಿ ಹೋಗಬೇಕು, ಇಲ್ಲಾಂದರೆ ನಿಮ್ಮನ್ನು ಬಿಡಲ್ಲ. ಇದ್ದೀನಿ ಅಕ್ಕ. ಮಲ್ಟಿ ಅವರೇ ಬೇಜಾರು ಮಾಡ್ಕೋಬೇಡಿ, ಬೇಜಾರೆಲ್ಲ ಮಾಡ್ಕೋಬಾರ್ದು, ಸ್ಟ್ರಾಂಗ್ ಆಗಿರಬೇಕು. ಹೆಣ್ಮಕ್ಳೇ ಸ್ಟ್ರಾಂಗ್ ಗುರು, ಹಾಗೆ ಇರಬೇಕು ಗೊತ್ತಾ? ಸುಳ್ಳು ಅಂತಿದ್ದಾರೆ ಅಕ್ಕ, ಹಂಗೆ ಹೇಳಿ ಎಂತ? ನನಗೆ ಏನಂತ ಗೊತ್ತಿಲ್ಲ ಹಿಟ್ಲರ್ ಅವರೇ, ಏನಾಯಿತು? ಮೌನಿ ಲೈವ್ನಲ್ಲಿ ಸಿಸ್ಟರ್, ಹೌದಾ? 1K ಇದ್ರಾ? ಓ ದೇವಾ, ನಿಜ ಅಂತ? ಹೌದಾ ನಿಜ? ಓ ದೇವ. ಆನ್ ಸಪೋರ್ಟಲ್ಲಿ ರಜಿತಾ ಅವರು ಇದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಮಲ್ಟಿ ಅವರು. ಸರಿ ಅಕ್ಕ ಅಂತಿದ್ದಾರೆ. ಸಿ ಜಿ ಅಷ್ಟೊತ್ತಿಗೆ ನನ್ನ ನೆಟ್ ಹೌದು, 1K ಬೇಡ ನಮಗೆ, 20-30 ಜನ ಬಂದರೆ ಸಾಕಪ್ಪ. 1K ಬೇಡ,
UK ಹುಡುಗ, ಹೆಣ್ಮಕ್ಳೇ ಸ್ಟ್ರಾಂಗ್ ಗುರು. ಹೌದು, ಹೆಣ್ಮಕ್ಳು ಯಾವಾಗಲೂ ಸ್ಟ್ರಾಂಗ್ ಆಗಿರಬೇಕು. ಹೆದರ್ಕೋ ಅವಶ್ಯಕತೆನೇ ಇಲ್ಲ. ಯಾಕೆ ಹೆದರ್ಕೋಬೇಕು? ಬೇರೆಯವರಿಗೆ, ಮನೆಯವರಿಗೆ ಹೆದರ್ಕೋಬೇಕು, ಹೊರಗಿನವರಿಗೆ ಯಾಕೆ ಹೆದರ್ಕೋಬೇಕು ನಾವು? ಮಲ್ಟಿ ಅವರು ಸೂಪರ್, ಥ್ಯಾಂಕ್ ಯು ಸೋ ಮಚ್. ಅಕ್ಕ ನೀವು ನನ್ನ ನಂಬಲ್ಲ. ನಂಬ್ತೀನಿ, ಒನ್ಕೆ. ಓ ದೇವ, ನಾನು ನಾಳೆ ಹೋಗ್ತೀನಿ ನೋಡುವ. ಅವರು ನನಗೆ ಪಿನ್ ಮಾಡಿದಾಗ ಎಲ್ಲರೂ ಬಂದಿದ್ರು. ಅಯ್ಯೋ ದೇವ, ನಿಮಗೆ ಪಿನ್ ಮಾಡಿದ್ದ? ಹಾಗಾದರೆ ನಾನು ಪಿನ್ ಮಾಡ್ತೀನಿ, ನಿಮಗೆ 1K ಬರ್ತದ, 1K ಬರ್ತದ ನೋಡುವ. UK ಹುಡುಗ, ನನಗೆ ಒಂದು ಲೈಕ್ ಕೊಡಿ, ನೀವೊಂದು ಲೈಕ್ ಕೊಡಿ. ಅಕ್ಕ ನೀವು ನನ್ನ ನಂಬಲ್ಲ. ನಂಬ್ತೀನಿ, ನಾನು ನಂಬ್ತೀನಿ. ಅವರು ನನಗೆ ಪಿನ್ ಮಾಡಿದಾಗ ಎಲ್ಲರೂ ಬಂದರು ಅಂತಿ. ಯಾಕೆ ಸಿಸ್ಟರ್ 1K ಬಂದರೆ ಮ್ಯಾನೇಜ್ ಮಾಡಬೇಕಲ್ಲ ನಿಮಗೆ ಅವರನ್ನೆಲ್ಲ ಅಂತ. 1K ಬೇಡವಾ ಅಂತ. ಏನು ಸೈಲೆಂಟ್ ಇದ್ದೀರಿ ಮಲ್ಟಿ ಅವರೇ? ಬೇಜಾರು ಮಾಡ್ಕೋಬೇಡಿ, ಬೇಜಾರು ಮಾಡ್ಕೋಬಾರ್ದು ಹಾಗೆಲ್ಲ. ವೈಟಿಯಲ್ಲಿದೆ ಆಗುತ್ತೆ ಹೊಲಸು ಬುದ್ಧಿ. ಯಾವುದರಲ್ಲಿ ಆಗ್ತಿದೆ ಹೊಲಸು ಬುದ್ಧಿ? MTR 1K ಜನ ಬಂದಿದ್ರು, 1K ಜನ ಮೇಲೆ ಬಂದಿದ್ರು. ಎಂತ ಮೇಲೆ ಬಂದದ್ದು? UK ಲೈಕ್ ಬೇಕು ಅಂದರೆ 10,000 ಕೊಡಿ. ನನಗೆ ಬೇಡ, ಲೈಕೇ ಬೇಡ, ಹೋಗಿ. ನನಗೆ ಲೈಕ್ ಬೇಡಪ್ಪ. 10,000 ಕೊಡೋದಿಲ್ಲ, 1 ರೂಪಾಯಿನೂ ಕೊಡೋದಿಲ್ಲ ನಾನು. 10,000 ಕೊಟ್ಟರೆ ನಾನು ಈಗ ಮೌನ ಮಾಡ್ತೀನಿ. ಆಗ್ತದೆ, ಒಂದು ಲೈಕಿಗೋಸ್ಕರ ನಾನು 10,000 ಕೊಟ್ಟರೆ ಹೇಗೆ? 1K ಮೇಲೆ ಜನ ಬಂದಿದ್ರು. ಹೌದಾ? ಓ ದೇವ, ನಗಡ್ತಿದ್ದಾರೆ 10,000 ನೋಡಿ. 10 ರೂಪಾಯಿ ಕೂಡ ಕೊಡೋದಿಲ್ಲ ನಾನು, ಒಂದು ಲೈಕ್ ಕೊಡಬೇಕು. ಬೇಡ ಅಕ್ಕ, ನಾನು ಆಮೇಲೆ ಬರ್ತೀನಿ ಮತ್ತೆ. ಯಾಕೆ ಹಿಟ್ಲರ್ ಅವರೇ, ಏನಾಯಿತು? 1K ಬರ್ತದೆ, ಬನ್ನಿ. ಭುವಾನ್ ಅವರು ಬಂದರು. ಹಾಯ್ ಭುವಾನ್, ಹಾಯ್, ವೆಲ್ಕಮ್. ಊಟ ಆಯ್ತಾ ನಿಮ್ಮದು? ಏನು ಊಟಕ್ಕೆ? ಲೈಕ್ ಡನ್ ನೋಡಿ. ಭುವಾನ್ ಬಂದಮೇಲೆ ಲೈಕ್ ಡನ್. ಥ್ಯಾಂಕ್ ಯು ಸೋ ಮಚ್ ಭುವಾನ್, ಥ್ಯಾಂಕ್ ಯು ಸೋ ಮಚ್. ಸಂಡೇ ಅವರು ಬಂದರು. ಹಾಯ್ ಸೀಸ್, ಹಾಯ್, ವೆಲ್ಕಮ್ ಸೀಸ್, ವೆಲ್ಕಮ್. ಊಟ ಆಯ್ತಾ ಸೀಸ್? ಭುವನ್ ಊಟ ಆಯ್ತಾ? ಸಂಡೇ ಅವರೇ ಸೀಸ್, ಊಟ ಆಯ್ತಾ ನಿಮ್ಮದು? ಒನಸಾಂಡೆ ಎನ್ನ ಆಂಡು, ಒನಸಾಂಡ ಎನ್ನ ಆಂಡು, ನಿನ್ನ ಆಂಡ ದಾದ ಕಜಿಪು. UK ಹುಡುಗ ಏಕೋ ನಗಡ್ತಿದ್ದಾರೆ. ಭುವಾನ್ ವರ್ಡ್ ದಾದ ಕಜಿಪು ಮೀನು ಇನಿ ಬಂಗುಡೆ. CG ಓಕೆ, ಬಾಯ್ ಸೀಸ್, ಗುಡ್ ನೈಟ್, ಸ್ವೀಟ್ ಡ್ರೀಮ್ಸ್. ಯಾಕೆ CG ನೀವು 10 ಗಂಟೆಗೆ ಸ್ಟಾರ್ಟ್ ಆಯಿತು? ಅದೇ UK ಹುಡುಗ ಲೈಕ್ ಡನ್ ಅಂತಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ UK ಹುಡುಗ ಅವರೇ. ಮಲ್ಟಿವರ್ಸಸ್ ಊಟ ಆಯ್ತಾ ಅಕ್ಕ? ನಂದು ಆಯಿತು, ನಿಮ್ದು ಆಯ್ತಾ ಅಕ್ಕ? ಸಿಸ್ ನಿಮ್ದು ಆಯ್ತಾ ಊಟ? ನಂದು ಆಯಿತು. ಶಿಲಾಕುಮಾರ್ ಪುಡ್ ಅವರು ಬಂದರು. ಹಾಯ್ ಶಿಲಾಕುಮಾರ್ ಪುಡ್ ಅವರೇ, ವೆಲ್ಕಮ್ ನಿಮಗೆ. ಭುವನ್ ವರ್ಡ್ ಎಂಕ್ ಇರಗಿನೇ ಎಂಕ್ ಮೂಲಂಗಿ. ಓ ಮೂಲಂಗಿ, ಸೂಪರ್ ಮೂಲಂಗಿ. ಎನ್ನ ಇಷ್ಟವೈನ ವೆಜ್ ಅವು. ಶಿಲಕುಮಾರ್ ಡನ್ ಅಂತಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಸಂಡೇ ಅವರು ಹಾಯ್ ಆಲ್ ಅಂತಿದ್ದಾರೆ. ಭುವನ್ ಒನಸಾಂಡೆ ಎನ್ನಾಂಡು ಇರ್ನಾಂಡೆ ಎರೆಗೆ ಎಂಕ ನೆನ್ಪಂಡೆ ಪಿನ್ ಮಾಡಿ ಅಂತಿದ್ದಾರೆ. ಪಿನ್ ಮಾಡ್ತೀನಿ, ಇರಬೇಕು ನೀವು. ಕುಮಾರ್ ಅವರೇ, ಶೀಲಾ ಕುಮಾರ್ ಅವರೇ ನೀವು ಇರಬೇಕು. ಪಿನ್ ಮಾಡ್ತೀನಿ, ಮಾಡುವ ಇದ್ರೆ ಮಾಡ್ತೀನಿ. ಭುವನ್ ಸೂಪರ್ ಅಂತಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಶೀಲಕುಮಾರ್ ಸೂಪರ್ ಅಂತಿದ್ದಾರೆ. ಬೆಸ್ಟ್ ಅವರು. ಬನ್ನಿ ನನ್ನ ಎಲ್ಲರೂ ನಮ್ಮ ಬೆಳದಿಂಗಲು ಮತ್ತು ಏಜೆಸ್ ಅಕ್ಕನಿಗೂ ಲೈಕ್ ಮಾಡಿ, ಸಬ್ ಮಾಡಿ, ಸಪೋರ್ಟಿಂಗ್ ಮಾಡಿ. ಎಲ್ಲರೂ ಸೂಪರ್ ಸಪೋರ್ಟಿಂಗ್. ಥ್ಯಾಂಕ್ ಯು ಬೆಸ್ಟ್ ತಮ್ಮ. ಶನಿವಾರ ಇಜ್ಜಿ ಎಂಕು ಮೀನು ಕಜಿಪು. ಓ ಅಂದು ಶನಿವಾರತ ಎಂಕುಲು, ಶನಿವಾರತ ಎಂಕುಲು, ಮಂಗಳವಾರ ತಿನ್ಪುಚಿ ಎಂಕುಲು. ಬನ್ನಿ ಏಜೆ ಸಕ್ಕಗು ಬೊಕ್ಕ ಬೆಲ್ಲದಿಂಗಲ್ಗೂ ಲೈಕ್ ಸಪೋರ್ಟ್ ಮಾಡಿ ಅಂತಿದ್ದಾರೆ ನಮ್ಮ ಬೆಸ್ಟ್ ತಮ್ಮ. ಥ್ಯಾಂಕ್ ಯು ಸೋ ಮಚ್ ಬೆಸ್ಟ್ ತಮ್ಮ. ಮಲ್ಟಿ ಅವರು ಮಾಡಿದ್ದೀನಿ ಅಕ್ಕ ಅಂತಿದ್ದಾರೆ. ಮಾಡ್ತಾ ಇದ್ದೀನಿ. ಹೌದಾ? ಮಾಡಿ ಊಟ ಮಾಡಿ. ಏನು ಸ್ಪೆಷಲ್ ಇವತ್ತು? ಥ್ಯಾಂಕ್ ಯು ಸೋ ಮಚ್. ಭುವನ್ ಓಕೆ ಅಂತಿದ್ದಾರೆ. ಭುವನಿಗೆ ಮೂಲಂಗಿ ಅಂತೆ. ಭುವನ್ಗೆ ಸೂಪರ್. ಥ್ಯಾಂಕ್ ಯು ಸೋ ಮಚ್.
ಇರ್ತೀನಿ, ಊಟ ಮಾಡಿ ಬರ್ತೀನಿ. ಓಕೆ ಓಕೆ, ಊಟ ಮಾಡಿ ಬನ್ನಿ ಬನ್ನಿ, ಊಟ ಮಾಡಿ ಫಸ್ಟ್, ಊಟ ಮಾಡಿ ಬನ್ನಿ. ಯಾರೆಲ್ಲ ಐಡಲ್ಲಿದ್ದೀರಾ ಬಂದು ಬಂದು ಸಪೋರ್ಟ್ ಮಾಡಿ ನನಗೆ. ಭುವನ ನಾನು ಒಂದೇ ಮೆಸೇಜ್, 2 ಮೆಸೇಜ್ ಹಾಕಿ ಬಂದಿದ್ದೇನಲ್ವಾ, ಅದಕ್ಕೆ ಭುವನ್ 1 ಮೆಸೇಜ್ ಹಾಕಿ ಓಡಿ ಹೋದ, 2 ಹಾಕಿ. ಸಾರಿ ಭುವನ್, ನಾಳೆಯಿಂದ ಕಂಪಲ್ಸರಿಯಾಗಿ ಬರ್ತೀನಿ ನಾನು. ನನ್ನ ಮಗನಿಗೆ ಸ್ವಲ್ಪ ಎಕ್ಸಾಮ್ ಉಂಟು, ಅದಕ್ಕೆ ಸ್ವಲ್ಪ ಓದಿಸುವುದೇ ಆಯಿತು ನಂದು. ಅದೇ ಸಪೋರ್ಟ್ ಅಂತಿದ್ದಾರೆ ನಮ್ಮ ಮಲ್ಟಿವರು. ಥ್ಯಾಂಕ್ ಯು ಸೋ ಮಚ್ ಮಲ್ಟಿ ಅವರೇ, ಥ್ಯಾಂಕ್ ಯು ಸೋ ಮಚ್. 5 ಮೆಂಬರ್ಸ್ ಇದ್ದೀರಾ, ಬಂದು ಸಪೋರ್ಟ್ ಮಾಡಬೇಕಲ್ವಾ, ಎಂತ ನಿಂತ್ಕೊಂಡು ನೋಡೋದು ಅಲ್ಲಿ. ಬನ್ನಿ ಬನ್ನಿ, ಸಪೋರ್ಟ್ ಮಾಡಿ ಬನ್ನಿ ಬನ್ನಿ ಜನರೇ, ಬನ್ನಿ ಜನರೇ ಬನ್ನಿ, ಸಪೋರ್ಟ್ ಮಾಡಿ ಜನರೇ, ಮಾಡಿ. ಇರ್ತೀನಿ, ಊಟ ಮಾಡಿ. ಮಲ್ಟಿ ಅವರು ಸೂಪರ್ ಸಪೋರ್ಟ್. ರೈಸ್ ಟೊಮೆಟೊ ಕರಿ. ಓ ಟೊಮೆಟೊ ಕರಿ. ನೀವು ಏನು ತಿಂದ್ರಿ? ನಾನು ಇವತ್ತು ಫಿಶ್ ಕರಿ ರೈಸ್ ಅಷ್ಟೇ. ನಾನು ಫಿಶ್ ಜಾದ ತಿಂತೀನಿ, ಜಾದ ಹೆಚ್ಚು ಏನಿಲ್ಲ, ವಾರಕ್ಕೆ 2 ಸರ್ತಿ ತಿಂತೀನಿ ಅಷ್ಟೇ. 5 ಮೆಂಬರ್ಸ್ ಇದ್ದಾರೆ, 1 ಮೆಸೇಜ್ ಹಾಕಲ್ಲ, ನಿಂತ್ಕೊಂಡು ನೋಡ್ತಿದ್ದಾರೆ ನೋಡಿ. ಮಲ್ಟಿ ಅವರು ಸೂಪರ್, ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು. ಯಾರೆಲ್ಲ ಐಡಲ್ಲಿದ್ದೀರಾ ಬಂದು ಸಪೋರ್ಟ್ ಮಾಡಿ ಪ್ಲೀಸ್. ಬನ್ನಿ ಬನ್ನಿ ಪ್ಲೀಸ್, ಬನ್ನಿ ಬನ್ನಿ ಜನರೇ, ಬನ್ನಿ ಬನ್ನಿ ಜನರೇ ಬನ್ನಿ. ಮಲ್ಟಿ ಏನು ತುಂಬ ಬೇಜಾರು ಮಾಡ್ಕೋಬೇಡಿ, ನೀವು ಲೈವ್ ಸ್ಟಾರ್ಟ್ ಮಾಡಿ ಅಂಥದ್ದು ಏನಾದರೂ ಇದ್ದರೆ ಅವರನ್ನು ಐಡಲ್ಲಿಡಿ, ಬ್ಲಾಕ್ ಮಾಡಿಡಿ. 1-2 ಕಮ್ಮಿ ಆಗುತ್ತೆ, ಏನಾಗಲ್ಲ. ಸೂಪರ್ ಇದ್ದೀರಿ. ಓಕೆ, ನೀವು ಊಟ ಮಾಡಿ ಆಯಿತಾ? ಸರಿ ಅಕ್ಕ ಅಂತಿದ್ದಾರೆ. ಊಟ ಮಾಡಿ ಕುಮಾರ್ ಪುಡ್ ಅವರೇ, ಊಟ ಮಾಡಿ ಬನ್ನಿ. ಈಗ ಬರ್ತಾರೆ ತುಂಬ ಜನ, ಆಗ ನಿಮಗೆ ಪಿನ್ ಐಡಿಗೆ ಸಪೋರ್ಟ್ ಮಾಡ್ತೀನಿ. ಈಗ ಬರ್ಬೋದು ನೋಡಿ, ಸ್ವಲ್ಪ ಲೇಟ್ ಆಯಿತು, ಈಗ ಬಂದು ಹೋದರು. ಯಾರೆಲ್ಲ ಐಡಲ್ ಇದ್ದೀರಾ ಬಂದು ಸಪೋರ್ಟ್ ಮಾಡಿದ. ಮಲ್ಟಿ ಅವರು ಸೂಪರ್ ಸಪೋರ್ಟಲ್ಲಿದ್ದಾರೆ, ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು. ನನಗೂ ಕೂಡ ಮೊನ್ನೆ ಹಾಗೆ ಮಾಡಿದರು ಮಲ್ಟಿ ಅವರೇ, ಎಂತೋ ಅಂದರು. ಏನಂದ್ರಂದರೆ ಎಂಥಕ್ಕೆ ಬ್ಯಾಡ್ ಕಮೆಂಟ್ ಹಾಕಿದ್ರು, ನನಗೆ ಸಿಟ್ಟು ಬಂತು. ಸರಿ ಬೈದು ಅಲ್ಲದೆ ಇನ್ನು ಮೊನ್ನೆ ನನ್ನ ಲೈವ್ಗೆ ಬರದೇ ಬಿಡ ನೀವು ಅಂದು. ಯಾರಂತ ಗೊತ್ತಿಲ್ಲ, ನಮ್ಮ ಕಡೆಯವರಲ್ಲ, ನಮ್ಮ ಇದರದವರು ಅಲ್ಲ, ಬೇರೆ ಬೇರೆ. ಸೂಪರ್ ಸಪೋರ್ಟ್, ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು. 5 ಮೆಂಬರ್ಸ್ ಇದ್ದೀರಾ, ಬಂದು ಸಪೋರ್ಟ್ ಮಾಡಿ ಅಲ್ವಾ, ಯಾಕೆ ನೋಡ್ತಾ ಕೂತ್ಕೊಂಡಿದ್ದೀರಿ? ಬನ್ನಿ. ಹಿಟ್ಲರ್ ಅವರು ಹೋದ್ರು, ಯಾಕೆ ಹೋದ್ರು? ಯಾಕೆ ಅಕ್ಕ ಈ ಥರ ಮಾಡ್ತಾರೆ? ಯಾಕೆ ಗೊತ್ತುಂಟಾ, ಯಾರು ಮುಂದೆ ಬರಬಾರ್ದು ಅಂತ ಕೆಲವರ ಉದ್ದೇಶ ಇರುತ್ತೆ. ಅದಕ್ಕೆ ನಾವು ಕುಗ್ಬಾರ್ದು. ನಾವು ಯಾವಾಗಲೂ ಕುಗ್ದ್ರೇನ ನಮಗೆ ಅದು ನಮ್ಮನ್ನು ಮತ್ತಷ್ಟು ಕುಗ್ಲಿಕ್ಕೆ ಇದು ಮಾಡ್ತಾರೆ ಅವರು. ಅದಕ್ಕೆ ಸ್ಟ್ರಾಂಗ್ ಆಗಿರಬೇಕು, ಇಗ್ನೋರ್ ಮಾಡ್ತಾ ಇರಬೇಕು, ಅದನ್ನೆಲ್ಲ ಇಗ್ನೋರೇ ಮಾಡಬೇಕು. ನಾನು ಹಾಗೆ ಮಾಡ್ತೀನಿ, ಇಗ್ನೋರೇ ಮಾಡ್ತೀನಿ ನಾನು ಅದಕ್ಕೆ ತಲೆ ಕೊಡೋದೇ ಇಲ್ಲ. ನಂದು ಸಿಸ್ಟಮ್ ಹಾಗೇನೆ. ಬನ್ನಿ ಜನರೇ, 5 ಮೆಂಬರ್ಸ್ ಇದ್ದೀರಾ, ಯಾಕೆ ನಿಂತ್ಕೊಂಡು ನೋಡ್ತಿದ್ದೀರಾ? ಏನು ನೋಡ್ತಿದ್ದೀರಾ? ಬನ್ನಿ ಅಪ್ಪ, ಬನ್ನಿ. ಓಕೆ ಅಕ್ಕ, ಇನ್ನೂ ಹೈಡ್ ಮಾಡ್ತೀನಿ. ಹೌದು, ಹೈಡ್ ಮಾಡಿ. ಅಂಥವ್ರದ್ದು ಮೆಸೇಜ್ ಯಾಕೆ ನಿಮಗೆ? ಇವಾಗ ಎಲ್ಲಿ ಹೋಗಿದ್ದಾರೆ ದೊಡ್ಡ ಮನುಷ್ಯ? ಅವು ನನಗೆ ಮಾತಾಡೋಕ್ಕೆ ಬರ್ತಾನೆ, ಇವಾಗ ಎಲ್ಲಿ ಹೋದ ಅವನು? ಯಾರು UK ಹುಡುಗ ಅವರೇ? ಯಾರು? ನನಗೆ ಗೊತ್ತಾಗಿಲ್ಲ ಯಾರು. ನನಗೆ ಹಾಗೆಲ್ಲ ನಾನು ಅರ್ಥ ಮಾಡ್ಕೊಳ್ಳಲ್ಲ, ನನಗೆ ಗೊತ್ತಾಗಲ್ಲ ಅದು ಯಾರು UK ಹುಡುಗ ಅವರೇ? ಯಾರು? ಇವಾಗ ಎಲ್ಲಿ ಹೋಗಿದ್ದಾರೆ ದೊಡ್ಡ ಮನುಷ್ಯ? ಅವನು ನನಗೆ ಮಾತಾಡೋಕ್ಕೆ ಬರ್ತಾನೆ, ಇವಾಗ ಎಲ್ಲಿ ಹೋದ ಅವನು? ಯಾರು? ನನಗೆ ಗೊತ್ತಿಲ್ಲ.
ಸೂಪರ್ ಸಪೋರ್ಟಲ್ಲಿದ್ದಾರೆ ನಮ್ಮ ಮಲ್ಟಿಯವರು. ನನಗೂ ಜಗಳ ಆಗಿದೆ. ಯಾರಿಗೆ ಯಾರಿಗೆ ಜಗಳ ಆಗಿದೆ ನಂಗೆ ಗೊತ್ತಿಲ್ಲ. ನಾನು ಜಗಳಕ್ಕೂ ನನಗೂ ದೂರ ಸ್ವಲ್ಪ, ಅದಕ್ಕೆ ಜಗಳ ಇದ್ದಲ್ಲಿ ನಾನಿರಲ್ಲ, ನನಗೆ ಅದಕ್ಕೂ ದೂರ. ನಂದು ಏನಿದ್ರು ಲೈವಲ್ಲಿ ಖುಷಿ ಖುಷಿಯಾಗಿ ಮೆಸೇಜ್ ಮಾಡೋದು, ಸಪೋರ್ಟ್ ಮಾಡೋದು, ಗಿಫ್ಟ್ ತಗೊಳ್ಳೋದು ಅಷ್ಟೇ. ನಾನು UK ಅವರೇ, ನಾನು ಜಗಳದಲ್ಲಿ ಇಲ್ಲ. ಯಾರು ನಿಮ್ಮ ಮೇಲೆ ಜಗಳ ಮಾಡಿದ್ರು ಈಗ ನನ್ನ ಲೈವಲ್ಲಿ ಅನ್ನಿ? ಯಾರು ಲೈವ್ಗೆ ಬ್ಲೂ ಕೊಡಬೇಡಿ, ಬ್ಲಾಕ್ ಮಾಡಿ ಅಂತ ಹೇಳ್ತಾನೆ. ನಿಮಗೆ ತೊಂದರೆ ಆದಾಗ ಇವಾಗ ಬರಬೇಕು ತಾನೇ ಅವನು. ನನಗೆ ಏನು ತೊಂದರೆ ಆಗುತ್ತೆ? ಯಾರಂದರು? ನನಗೆ ಯಾರು ಅಂದಿಲ್ಲ UK ಅವರೇ. ನನಗೆ ಯಾರಿಗೂ ಬ್ಲೂ ಕೊಡಬೇಡಿ, ಯಾರ ಹತ್ರನೂ ಮಾತಾಡಬೇಡಿ, ಯಾರಿಗೂ ಏನೇ ಇದು ಮಾಡಬೇಡಿ, ನನಗೆ ಯಾರು ಅಂದಿಲ್ಲ UK ಅವರೇ. ನಾನು ಎಲ್ರಿಗೂ ಬಂದವರಿಗೆ ಬ್ಲೂ ಕೊಡ್ತೀನಿ. ಅದು ನಂದು ಇಲ್ಲಿ ನಮ್ಮ ಕರ್ನಾಟಕದ ಇದರಲ್ಲಿ ಯಾರು ಬಂದರೂ ಇಂಡಿಯಾದಲ್ಲಿ ಅವರಿಗೆ ಬ್ಲೂ ಕೊಡ್ತೀನಿ ನಾನು. ಮತ್ತು ಬೇರೆಯವರಿಗೆ ಕೊಡೋದಿಲ್ಲ ನಾನು. ಹಾಗೆ ಬೇರೆ ದೇಶದವರಿಗೆಲ್ಲ ನಾನು ಕೊಡೋದಿಲ್ಲ ಹೆಚ್ಚಾಗಿ. ನಿಮ್ಮ ಲೈವಲ್ಲಿ ಬೇರೆಯವರ ಲೈವಿನಲ್ಲಿ ಹೌದಾ? ನಂದಲ್ಲಿಲ್ಲ, ನನ್ನಲ್ಲಿ ಅಂಥರದ್ದು ಯಾವತ್ತೂ ಆಗೇ ಇಲ್ಲ. ನನ್ನದ್ರಲ್ಲಿ ಯಾವತ್ತೂ ಆಗಿಲ್ಲ, ಆಗ್ಲೂಬಾರ್ದಂತ ನಂದು ಇಷ್ಟ. ಅಯ್ಯೋ ಹರಿನಾ ಅವರೇ, ನಿಮಗೆ ಅಲ್ಲ. ಹೌದಾ? ನನಗಲ್ವಾ? ಓಕೆ. ಅವರು ಹೇಳಿದ್ದು ಬೇರೆಯವರ ಲೈವಿನಲ್ಲಿ ಹೇಳ್ತಾನೆ ನನ್ನ ಬಗ್ಗೆ. ಹೌದಾ? ಯಾಕೆ ಅಂತೆ? ನೀವೇನು ಮಾಡಿದ್ದೀರಿ UK ಹುಡುಗ? ನೀವು ಏನು ಮಾಡಿದ್ದೀರಿ? ಯಾರೆಲ್ಲ ಐಡಲ್ಲಿದ್ದೀರಾ ಬಂದು ಸಪೋರ್ಟ್ ಮಾಡಿ. ಬನ್ನಿ ಜನರೇ, ಬನ್ನಿ. ಯಾಕೆ ನೀವು ಸುಮ್ಮನೆ ಕೂತ್ಕೊಂಡಿದ್ದೀರಿ? ಅಲ್ಲಿ ಹೋಗಿ ಬನ್ನಿ. ನಾನೆಂತ ಗೊತ್ತುಂಟಾ, ನನ್ನ ಲೈವಲ್ಲಿ ಎಲ್ರಿಗೂ ನಾನು ಸಪೋರ್ಟ್ ಮಾಡ್ತೀನಿ. ಏಕೆಂದರೆ ನಾನು ಯಾರಿಗೂ ಬ್ಲೂ ಕೊಡೋದಿರಲ್ಲ, ಎಲ್ರಿಗೂ ಸಪೋರ್ಟ್ ಇದೆ ನಂದು. ಇದ್ದೇನೆ. ಓ ಇದ್ದೀರಿ. ಬನ್ನಿ. ಈಗ ಬರ್ಬೋದು ನೋಡಿ. ಇಲ್ಲಿ UK ಹುಡುಗ ಅವರಿದ್ದಾರೆ, ಅವರಿಗೆ ಕನೆಕ್ಟ್ ಆಗಿಬೇಕಾದ್ರೆ ಮಲ್ಟಿ ಅವರಿದ್ದಾರೆ ನೋಡಿ, ಅವರಿಗೆ ಕನೆಕ್ಟ್ ಆಗಿ ಅವರು ರಿಟರ್ನ್ ಕೊಡ್ತಾರೆ. UK ಹುಡುಗ ಅವರು ರಿಟರ್ನ್ ಕೊಡ್ತಾರೆ. ಮತ್ತೆ ಯಾರು ಮತ್ತೆ ಈಗ ಬರ್ತಾರೆ ನೋಡಿ. ಈಗ ಮೆಸೇಜ್ ಬರ್ಬೋದು. ಯಾರೆಲ್ಲ ಐಡಲ್ಲಿದ್ದೀರಾ ಬನ್ನಿ. ಮೆಸೇಜ್ ಮಾಡಿ ಅಲ್ವಾ, ಮಾಡಿ. ಓಕೆ, ಪೇಸ್ ತೋರಿಸಿ ಅಂದಿದ್ದಕ್ಕೆ ಅದು ಅವರಿಗೆ ಬ್ಯಾಡ್ ಕಮೆಂಟ್ ಅಂತ. ಲೈವ್ ಮಾಡಿದವರೇನೋ ಸುಮ್ಮನೆ ಇದ್ದಾರೆ, ಅವನು ಬಂದು ಹೇಳ್ತಾನೆ ಎಲ್ಲರೂ ಲೈವ್ನಲ್ಲಿ ಬ್ಯಾಡ್ ಕಮೆಂಟ್ ಅಂತ. ಓ ಹೌದಾ? ಏನಾಯಿತು? ಸ್ಪೇಸ್ ತೋರಿಸಿದಾಗ ಏನಾಯಿತು? ನಾನೀಗ ಧೈರ್ಯದಿಂದ ಪೇಸ್ ತೋರಿಸ್ತೀನಿ. ಏನಾಯಿತು? ನಮ್ಮ ಮುಖದಲ್ಲಿ ಎಂತ ಮಂಗ ಕುಣಿತಿದೆ? ಇಲ್ಲ, ತೋರಿಸುದೆ. ಎಂತಾಯಿತು? ಏನಾಗೋದಿಲ್ಲ. ಬೆಸ್ಟು ಏನು AJS ಅವರಕ್ಕೆ ಹೋಗಿ ಬಂದಿಯಾ? ಎಂತ ತಮ್ಮ, ನನಗೂ ಕೂಡ ಸಪೋರ್ಟ್ ಮಾಡಿ, ಅವರಿಗೂ ಕೂಡ ಮಾಡಿ, ನನಗೂ ಕೂಡ ಮಾಡಬೇಕಲ್ವಾ ಬೆಸ್ಟ್ ಅವರೇ? ಬನ್ನಿ. ನಮ್ಮ AJS ಅಕ್ಕನಿಗೂ ಬೆಲೆದಿಂಗಲಿಗೂ ಸಪೋರ್ಟ್ ಮಾಡಿ ಅಂತಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಬೆಸ್ಟು, ಥ್ಯಾಂಕ್ ಯು. ನೋಡಿ ಕುಮಾರ್ ಪುಡ್ ಅವರೇ ಇಲ್ಲಿ ಬಂದರು ನೋಡಿ, ನೀವು ಕೂಡ ಬನ್ನಿ, ಕನೆಕ್ಟ್ ಆಗಿ. ಬ್ಯೂಟಿಫುಲ್ ರಂಗೋಲಿ ಅವರು ಬಂದರು. ಹಾಯ್ ಸೀಸ್, ಲೈಕ್ ಕೊಡಿ, ಒಂದು ಲೈಕ್ ಕೊಡಿ ಸೀಸ್ ನೀವು. ಹಾಯ್, ವೆಲ್ಕಮ್. ನಿಮಗೆ ಊಟ ಆಯ್ತಾ ನಿಮ್ಮದು? ಬೆಸ್ಟ್ ಅವರೇ ನಿಮ್ಮದು ಊಟ ಆಯ್ತಾ? ರಂಗೋಲಿ ಅವರೇ ನಿಮ್ಮದು ಊಟ ಆಯ್ತಾ? ಬನ್ನಿ ಜನರೇ, ಬನ್ನಿ. ಬೆಲೆದಿಂಗಲ್ ಮತ್ತು AJS ಅವರಿಗೆ ಸಪೋರ್ಟ್ ಮಾಡಿ ಅಂತಿದ್ದಾರೆ. ಇಟ್ಸ್ ವೈಟಿ ಜನ ಅಯ್ಯೋ, ಮೆಸೇಜ್ ಡಿಲೀಟ್ ಮಾಡಬೇಡಿ UK ಅವರೇ. ಮೆಸೇಜ್ ಡಿಲೀಟ್ ಮಾಡಿದರೆ ಮಾಡಬಾರ್ದಂತೆ, ಮಾಡಬೇಡಿ. ಎಂತಾದರೂ ಇರಲಿ ಮಾಡಬೇಡಿ. 5 ಮೆಂಬರ್ಸ್ ಇದ್ದೀರಾ, ಬಂದು ಸಪೋರ್ಟ್ ಮಾಡಿ. ಬನ್ನಿ, ಗಿಫ್ಟ್ ಇದೆ ನೋಡಿ, ಎಲ್ಲರೂ ಗಿಫ್ಟ್ ತಗೊಳ್ಳಿ. ಬನ್ನಿ. ಯಾಕೆ ನೋಡ್ತಾ ಕೂತ್ಕೊಂಡ್ರಿ ಹಾಗೆ? ಬ್ಯೂಟಿಫುಲ್ 13 ಲೈಕ್ ಡನ್. ಥ್ಯಾಂಕ್ ಯು ಸೋ ಮಚ್ ಸಿಸ್, ಥ್ಯಾಂಕ್ ಯು ಸೋ ಮಚ್. ನೋಡಿ ಕುಮಾರ್ ಪುಡ್ ಅವರೇ, ಇಲ್ಲಿ ಬ್ಯೂಟಿಫುಲ್ ರಂಗೋಲಿ ಅವರಿದ್ದಾರೆ, ಅವರಿಗೂ ಕೂಡ ಕನೆಕ್ಟ್ ಆಗಿ ಇದ್ದೀರಾ ನೀವು? ಕನೆಕ್ಟ್ ಆಗಿ ನೋಡಿ. ಇಷ್ಟೇ ಸ್ವಲ್ಪ ಜನ ಭೇಟಿಯಲ್ಲಿ ಗರ್ಲ್ಸ್ ಮುಂದೆ ಹೀರೋ ಆಗೋಕ್ಕೆ ಹೋಗುತ್ತಾರೆ. ಹೌದಾ? ನನ್ನ ಲೈವಲ್ಲಿ ಯಾರು ಅಂದಿಲ್ಲ, ಯಾಕಂದರೆ ನಾನು ಅದು ಅವಕಾಶ ಕೊಡುವುದೇ ಇಲ್ಲ. ಯಾಕಂದರೆ ನನಗೆ ಎಂತ ಗೊತ್ತುಂಟ, ಖುಷಿಯಾಗಿ ಸಾಗಬೇಕು ಲೈವ್ನಲ್ಲಿ. ಎಂತೋ ಜಗಳ ಅದೆಲ್ಲ ಆಗಲೇಬಾರ್ದು, ಖುಷಿಯಾಗಿ ನಗಾಡ್ಕೊಂಡು ಇರಬೇಕು ಅಷ್ಟೇ. ಹಾಗೆ ಆಗಲೂಬಾರ್ದು.
ನನ್ನ ಇದರಲ್ಲಿ ಯಾರು ಇವತ್ತಿನ ತನಕ ಅಂದಿಲ್ಲ. ನಾನು ಒಂದು ತಿಂಗಳಿಲ್ಲ 15 ದಿವಸ ಆಯ್ತೇನ. ಇವತ್ತೇ ಚೆನ್ನಾಗಿ ಹೋಗ್ತಿದೆ, ಇನ್ನೇ ನೋಡಬೇಕು. ಸಂಡೇ ಅವರು ಬಂದರು, ಸಪೋರ್ಟ್ ಅಲ್ಲಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಸಂಡೇ ಅವರೇ. ಸಂಡೇ ಇಲ್ಲಿ ನೋಡಿ ಇವರು ಇದ್ದಾರೆ ನೋಡಿ, ಕುಮಾರ್ ಪುಡ್ ಅವರೇ. ಅವರಿಗೆ ಸಪೋರ್ಟ್ ಕನೆಕ್ಟ್ ಆಗಿಲ್ಲ ಅಂದರೆ ಆಗಿ ನನಗೆ ಸಪೋರ್ಟ್ ನಿಮಗೆ ಮಾಡ್ತೀನಿ. ಇವರಿಗೊಂದು 5 ನಿಮಿಷ ಆದಮೇಲೆ ನಿಮ್ಮದು ಪಿನ್ ಮಾಡ್ತೀನಿ, ಆಯಿತಾ? ನಿಮ್ಮ ಲೈವ್ ಇದ್ದರೆ ನೀವು ಮಾತಾಡಬೇಕು, ತಪ್ಪಿದ್ರೆ ನೀವು ಬೈಬೇಕು, ಇಲ್ಲ ಅಂದರೆ ನೀವು ಹೇಳ್ಬೇಕು. ಅದನ್ನು ಬಿಟ್ಟು ಬೇರೆಯವರನ್ನು ಮಾತಾಡಬೇಕು. ಹೌದು, ನಂದು ಅದರಲ್ಲಿ ಏನಾದರೂ ತಪ್ಪಾಗಿದ್ದರೆ ನಾನು ಬಿಡುವುದಿಲ್ಲ. ಅವರಿಗೆ ಹಾಗೆ ಮಾತಾಡಬೇಡಿ ಇರಿ ಅಂತ ನಾನು ಹಾಗೆಲ್ಲ ಬೇಡಿ ಅಂತ ನಾನು ಇದು ಮಾಡ್ತೀನಿ. ಯಾರು ಮಾತಾಡಿಲ್ಲ ನನ್ನ ಇದರಲ್ಲಿ. ನಾನು ಅವಕಾಶನೇ ಕೊಟ್ಟಿಲ್ಲ ಯಾರಿಗೂ ಮಾತಾಡಲಿಕ್ಕೆ, ಹಾಗೆ ಯಾರು ಮಾತಾಡಲಿಲ್ಲ. ಮಲ್ಟಿ ಅವರು ನಮ್ಮ ಸೂಪರ್ ಸಪೋರ್ಟಲ್ಲಿದ್ದಾರೆ. ನಾನು ಯಾರನ್ನು ಕೂಡ ಅಣ್ಣ ತಮ್ಮ ತಂಗಿ ಅಂತ ಭಾವಿಸ್ತೀನಿ, ಅಕ್ಕ ತಂಗಿ ಅಂತ ಭಾವಿಸ್ತೀನಿ. ಇಲ್ಲದೆ ನಾನು ಏನೂ ಇದು ಮಾಡೋದಿಲ್ಲ. ಸೂಪರ್ 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 ನಮ್ಮ ಮಲ್ಟಿ ಸಿಸ್ ಅವರು. ಥ್ಯಾಂಕ್ ಯು ಸೋ ಮಚ್ ಮಲ್ಟಿ ಅವರೇ, ಥ್ಯಾಂಕ್ ಯು. ನಾಳೆ ಬೆಳಿಗ್ಗೆ ನಾನು ಜಾಯ್ನ್ ಆಗ್ತೀನಿ, ನೋಡುವ ಯಾರು ಇದ್ದಾರೆ ಬ್ಯಾಡ್ ಕಮೆಂಟ್ ಹಾಕುವವರು ನೋಡುವ. ಮಲ್ಟಿ ನಾನು ಬಂದು ಜಾಯ್ನ್ ಆಗ್ತೀನಿ, ಓಕೆ? ಸಂಡೇ ಅವರು ಹಾಯ್ ಬ್ಯೂಟಿಫುಲ್ ಅಂತಿದ್ದಾರೆ. ಸಂಡೇ ಅವರು ಹಾಯ್ ಬ್ಯೂಟಿಫುಲ್ ಅಂತಿದ್ದಾರೆ ನೋಡಿ. ಇದ್ದೀರಾ? ಮಲ್ಟಿ ವರ್ಸಸ್ ಸೂಪರ್ ಸಪೋರ್ಟ್ UK ಹುಡುಗ ಅವರು. ಸ್ವಲ್ಪ ಜನ ಲೈವ್ನಲ್ಲಿ ಈ ಥರ ಇದ್ದರೆ ಲೈವ್ ಮಾಡೋರಿ, ಸುಮ್ಮನೆ ಇದ್ದರೆ ನಡುವೆ ಕಡ್ಡಿ ಅಲ್ಲಾಡಿಸೋದು. ಅದು ಯಾರೋ ಮಾಡಿದ್ರು ಎಂತ ಗೊತ್ತಿಲ್ಲ ಅಲ್ವಾ? ಹೌದು, ಎಂತ ಮಾತಾಡಬೇಕು ಅಂತಲೇ ನನಗೂ ಗೊತ್ತಾಗಲ್ಲ. UK ಅವರೇ ಏನು ಅನ್ಬೇಕಂತಲೇ ನನಗೆ ಗೊತ್ತಿಲ್ಲ. ಎಂತೂ ಆಯಿತು ಅಂತಲೇ ಗೊತ್ತಿಲ್ಲ. ಓಕೆ ಅಕ್ಕ ಅಂತಿದ್ದಾರೆ ನಮ್ಮ ಸಿಸ್. ಅದನ್ನೆಲ್ಲ ಬಿಟ್ಬಿಡಿ UK ಹುಡುಗ ಅವರೇ, ಚೆನ್ನಾಗಿ ನಗು ನಗುತ್ತಾ ಇರಬೇಕು ಎಲ್ಲರೂ ಕೂಡ. ಅದಾಗಿದ್ದು ಆಗಿದೆ, ಹೋಗಿದೆ. ಏನಾಗಿದೆ ಸಿಸ್? ಎಂಥದೋ ಆಗಿದಂತೆ. ನನ್ನದರಲ್ಲಿ ಅಲ್ಲ, ನನ್ನದರಲ್ಲಿ ಆಗಲಿಕ್ಕೆ ಬಿಡುವುದಿಲ್ಲ ನಾನು. ನನ್ನದರಲ್ಲಿ ಆಗಿಲ್ಲ ಇಷ್ಟೊತ್ತು, ಬೇರೆ ಇದರಲ್ಲಿ ಆಗಿದಂತೆ ಅವರಿಗೆ. UK ಅವ್ರಿಗೇನೋ ಅಂದ್ರಂತೆ ಯಾರು, ಅದಕ್ಕೆ ಅವರು ಅಂತ ಇದ್ದಾರೆ. ನನ್ನದರಲ್ಲಿ ನಾನು ಆಗಲಿಕ್ಕೆ ಬಿಡುವುದಿಲ್ಲ ಯಾರಿಗೂ. ಊಟ ಆಯಿತಾ? ಆಯಿತು. ಹಾಗೆ ಅಂತ ಆದರೆ ಇದು ನಾವು ಮಾಡಿದ್ದು ವೇಸ್ಟ್ ಆಗುತ್ತೆ. ಜಗಳ ಅದು ಎಲ್ಲ ಆದರೆ ನಾವು ಇಷ್ಟು ಪ್ರಯತ್ನ ಮಾಡ್ತೀವಿ ಅಲ್ವಾ, ಅದೆಲ್ಲ ವೇಸ್ಟ್ ಅಲ್ವಾ? ಸಂಡೇ ಪಂಡೆ ಅವರೇ ಗಿಫ್ಟ್ ಡನ್ ಅಂತಿದ್ದಾರೆ ನೋಡಿ. ಸಂಡೇ ಅವರೇ ನಿಮಗೆ ಗಿಫ್ಟ್ ಕೊಟ್ಟಿದ್ದಾರೆ ನೋಡಿ, ಬ್ಯೂಟಿಫುಲ್ ರಂಗೋಲಿ ಅವರು ಕೊಟ್ಟಿದ್ದಾರೆ. ನೀವು ಅವರಿಗೆ ಡನ್ ಮಾಡಿ. ಹೇಗಿದ್ದೀರಾ ಅಂದಿದ್ದಾರೆ UK ಅವರು. ನಮ್ಮದು ಊಟ ಆಯಿತು UK ಅವರೇ, ನಿಮ್ದು ಆಯಿತಾ ಊಟ? ನಾವು ಚೆನ್ನಾಗಿದ್ದೀವಿ, ನೀವು ಹೇಗಿದ್ದೀರಾ? ಶೀಲಾ ಕುಮಾರ್ ಓಕೆನಾ ಅಂತಿದ್ದಾರೆ ನೋಡಿ. ಓಕೆ ಬನ್ನಿ ಕುಮಾರ್ ಪುಡ್ ಅವರೇ. ಇಲ್ಲಿ ಸಂಡೇ ಅವರಿದ್ದಾರೆ ನೋಡಿ, ಬ್ಯೂಟಿಫುಲ್ ರಂಗೋಲಿ ಅವರಿದ್ದಾರೆ, ಮತ್ತು UK ಹುಡುಗ ಅವರಿದ್ದಾರೆ, ಮತ್ತು ಮಲ್ಟಿ ವರ್ಸಸ್ ಅವರಿದ್ದಾರೆ. ಯಾರಿಗೆ ಕನೆಕ್ಟ್ ಆಗಿಲ್ಲ ಆಗಿ ನೋಡಿ, ಅವರು ರಿಟರ್ನ್ ಕೊಡ್ತಾರೆ ಅವರು. UK ಹೇಗಿದ್ದೀರಾ? ನಾವು ಮತ್ತೆ ಎಲ್ಲಿ ಅಂತ ಗೊತ್ತಿಲ್ಲ. ಅವರು ಅಂದರು ಎಲ್ಲಿಯೋ ಬೇರೆಯವ್ರ ಅದರಲ್ಲಿ ಆಗಿದೆ ಅಂತೆ, ಅವರಿಗೆ ಏನೋ ಬೈದ್ರಂತೆ, ಜಗಳ ಆಯ್ತಂತೆ, ಅದಕ್ಕೆ UK ಅವರು ಅಂದರು. ನನ್ನ ಅದರಲ್ಲಿ ಆಗಿಲ್ಲಪ್ಪ ಇಷ್ಟೊತ್ತು, ದೇವರ ದೇಹದಿಂದ ಇಷ್ಟೊತ್ತು ಜಗಳ ಆಗಿಲ್ಲ. ನಾನು ಬಿಡಲ್ಲ ಜಗಳ ಆಗಲಿಕ್ಕೆ, ಅದೇ ಆಗಿಲ್ಲ ಇಷ್ಟೊತ್ತು. ಬೇರೆಯವರದ್ರಲ್ಲಿ ಆಗಿದೆ ಅಂತೆ, ಅವ್ರಿಗೆ ಯಾರೋ ಬೈದ್ರಂತೆ, ಜಗಳ ಆಡಿದ್ರಂತೆ. ಅದು ಅವರು ನನ್ನ ಹತ್ರ ಇದು ಮಾಡ್ತಾಯಿದ್ರು, ಹಾಗೆ ಮಾಡಬಾರ್ದಲ್ವಾ ಅಂತ. ಹಾಗೆ ಬನ್ನಿ ನಮ್ಮ ಬೆಳದಿಂಗಲು ಮತ್ತು AJ ಅಕ್ಕನಿಗೆ ಸಪೋರ್ಟ್ ಮಾಡಿ. ನಮ್ಮ ಒಂದು ತಮ್ಮ, ಬೆಸ್ಟ್ ತಮ್ಮ ನೋಡಿ, ಬೆಸ್ಟ್ ತಮ್ಮ. ನೀವು ನದಿ ಥರ ಮೆಸೇಜ್ ಮಾಡ್ತಾನೇ ಇರಬೇಕು. ನದಿಯಲ್ಲಿ ನೀರು ಹೋಗುತ್ತಲ್ವ, ಹಾಗೆ ಸಮುದ್ರ ಥರ ನಿಂತ್ಕೋಬಾರ್ದು, ಹೋಗ್ತಾನೆ ಇರಬೇಕು. ನನಗೂ ಹೇಳಿಯಪ್ಪ, UK ಅವ್ರ ಹತ್ರ ಕೇಳಿ, ಅವರು ನನಗೂ ಸರಿಯಾಗಿ ಗೊತ್ತಿಲ್ಲ. UK ಅವರಿಗೆ ಏನೋ ಎಂಥದ್ದು ಮೆಸೇಜ್ ಮಾಡಿದ್ರಂತೆ, ಎಂಥೋ ಮುಖ ತೋರಿಸ್ಲಿಕ್ಕೆ ಅಂದ್ರಂತೆ UK ಅವರು. ಅದಕ್ಕೆ ಯಾರೋ ಒಬ್ಬರು ಬೈದ್ರಂತೆ, ಬ್ಲೂ ಕೊಡಬೇಡಿ ಅವರಿಗೆ ಅಂತ.
ಬ್ಲಾಕ್ ಮಾಡಿಬಿಡಿ ಅವರನ್ನು ಅಂತ ಬೈದ್ರಂತೆ. ಅದಕ್ಕೆ ಅಂತೆ ಯಾರಂತ ನಂಗೆ ಗೊತ್ತಿಲ್ಲಪ್ಪ, ದೇವರನಿಗೂ ನನಗೆ ಗೊತ್ತಿಲ್ಲ. ಅದಕ್ಕೆ ಅವರು ಅನ್ನೋದು ಅವ್ರು ಯಾರು, ಅವರು ಲೈವ್ ಮಾಡುವವರೇ ನನಗೆ ಹೇಳಲ್ಲ, ಅವರು ಯಾರು ಹೇಳಲಿಕ್ಕೆ ನನಗೆ ಅಂತ. ಮಲ್ಟಿ ಅವರು ಸೂಪರ್ ಸೂಪರ್ ಅಂತಿದ್ದಾರೆ. ಬೆಳದಿಂಗಲು ಮತ್ತು ಏಜಸ್ ಅವರಿಗೆ ಸೂಪರ್ ಸಪೋರ್ಟ್. ಥ್ಯಾಂಕ್ ಯು ಸೋ ಮಚ್ ತಮ್ಮ. ಸಂಡೇ ಅವರು ಕಮೆಂಟ್ ಹಾಕಿದ್ದಾರಾ? ಹೌದು, ಕಮೆಂಟ್ ಹಾಕಿದ್ದಾರಂತೆ ನೋಡಿ, ಇಲ್ಲಿ ಹಾಕಿದ್ದಾರೆ ಅವರು, ಮೇಲೆ ಉಂಟು ನೋಡಿ. ಇವರು ನನಗೆ ಹಾಕಿದ್ರು, ನನ್ನ ಅದರಲ್ಲೇ ಅಲ್ಲ. ಥ್ಯಾಂಕ್ಸ್ ಕೊಡ್ತೀನಿ ಅಂತಿದ್ದಾರೆ. ಹಾಕಿದ್ದೀರಾ? ಅವರಾ? ಹಾಂ, ಗಿಫ್ಟ್ಗೆ ಕಮೆಂಟ್ ಹಾಕಿದ್ದೀರಾ ಅಂದಿದ್ದಾ? ಓಕೆ ಓಕೆ, ಗುಡ್. ಮಲ್ಟಿ ಅವರು ಸೂಪರ್ ಸಪೋರ್ಟ್ ಇಲ್ಲದ ನಾನು ಕ್ಯೂಟ್ ಆಗಿದ್ದೀನಿ. ಹೌದಾ ಹೌದಾ, ಓಕೆ ಓಕೆ ಯು ಕೆ ಹುಡುಗ ಅವರೇ, ಬ್ರದರ್ ಓಕೆ. ಬನ್ನಿ ಬನ್ನಿ ಬೆಸ್ಟ್ ಅವರೇ, ಬನ್ನಿ ಬೆಸ್ಟ್ ತಮ್ಮ, ಬನ್ನಿ. ಸಿಸ್ಟರ್ ಕಮೆಂಟ್ ನಾಳೆ ಮಾಡ್ತೀನಿ, ನೆಟ್ ಖಾಲಿಯಾಗಿದೆ. ಸಿಸ್ಟರ್ ಕಮೆಂಟ್ ನಾಳೆ ಮಾಡ್ತೀನಿ, ನೆಟ್ ಖಾಲಿಯಾಗಿದೆ, ರಿಟರ್ನ್ ಮಾಡಿ ಅಂತಿದ್ದಾರೆ. ನೆಟ್ ಖಾಲಿಯಾಗಿದೆ ಅಂತೆ ಸಂಡೇ ಅವರಿಗೆ. ಹಾಗೆ ಕಮೆಂಟ್ ನಾಳೆ ಮಾಡ್ತೀನಿ ಅಂತಿದ್ದಾರೆ ನೋಡಿ, ಬ್ಯೂಟಿಫುಲ್ ಅವರು. ಬನ್ನಿ ಬನ್ನಿ ಎಲ್ಲರೂ, ನಮ್ಮ ನೆನಪಲ್ಲಿ ಮಾಡಿ ಅವರಿಗೆ ಮತ್ತು ಏಜಸ್ ಅವರಿಗೆ ಸಪೋರ್ಟ್ ಮಾಡಿ. ಸೂಪರ್ ಸಪೋರ್ಟಲ್ಲಿದ್ದಾರೆ ನಮ್ಮ ಮಲ್ಟಿ ಅವರು. ಥ್ಯಾಂಕ್ ಯು ಸೋ ಮಚ್. ಯಾರೆಲ್ಲ ಒಂದು ಲೈಕ್ ಕೊಟ್ಟಿಲ್ಲ, ಒಂದು ಲೈಕನ್ನು ಕೊಟ್ಟು ಸಹಕರಿಸಿ ನನಗೆ. ಓಕೆ ಸಿಸ್ ಅಂತಿದ್ದಾರೆ. ಅಕ್ಕ ನಾನು ಇದ್ದೀನಿ, ನೀವು ನನ್ನ ಹೆಸರು ಹೌದು ಬೆಸ್ಟ್ ತಮ್ಮ. ಏನು ನಿಂದೇ ನೋಡು, ನನ್ನ ತಮ್ಮ ಬೆಸ್ಟ್, ನನ್ನ ತಮ್ಮ ಬೆಸ್ಟ್ ಅಂತ ನೋಡು. ಎಷ್ಟು ಸಲ ನಿಂತ ಹೆಸರನ್ನು ಎತ್ತಬೇಕು ನಾನು. ಸೂಪರ್ ಸೂಪರ್ ಮಲ್ಟಿ ಅವರು. ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು. ಅಕ್ಕನ ಇದ್ದೀನಿ, ಅದಕ್ಕೆ ಫೈಟ್ ಆಗುವುದಿಲ್ಲ. ಹೌದೌದು, ನಂದು ಅದರಲ್ಲಿ ಆಗೋದಿಲ್ಲ, ನಾನು ಬಿಡೋದಿಲ್ಲ. ಇಷ್ಟನೂ ಇಲ್ಲ ನನಗೆ ಅದು ಫೈಟ್ ಆಗೋದಿಲ್ಲ, ಜಗಳ ಎಲ್ಲ ಇಷ್ಟ ಆಗಲ್ಲ ನನಗೆ ತುಂಬ. ಬನ್ನಿ 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 ಅಂತಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಬೆಸ್ಟ್ ಅವರೇ. ಮಲ್ಟಿ ಅವರು ಸೂಪರ್ ಸಪೋರ್ಟ್, ಬೆಸ್ಟ್ ಅವರು ಸೂಪರ್ ಸಪೋರ್ಟ್. ಕುಮಾರ್ ಅವರು ಬಂದರು. ಹಾಯ್ ಸಿಸ್ಟರ್, ಹಾಯ್ ವೆಲ್ಕಮ್ ಕುಮಾರ್ ಅವರೇ. ಒಂದು ಲೈಕ್ ಕೊಡಿ ಪ್ಲೀಸ್, ಒಂದು ಲೈಕ್, ನಿಮ್ಮ ಅಮೂಲ್ಯವಾದ ಒಂದು ಲೈಕನ್ನು ಕೊಡಿ ಅಲ್ಲಿ ಹೋಗಿ. ಮಲ್ಟಿ ಅವರು ಸೂಪರ್ ಸಪೋರ್ಟ್, ಸೂಪರ್ ಸಪೋರ್ಟ್, ಸೂಪರ್ ಸಪೋರ್ಟ್. ಥ್ಯಾಂಕ್ ಯು ಮಲ್ಟಿ ಅವರೇ, ಥ್ಯಾಂಕ್ ಯು. ಲೈಕ್ ಡನ್ ಅಂತಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಕುಮಾರ್ ಅವರೇ, ಥ್ಯಾಂಕ್ ಯು. ಊಟ ಆಯ್ತಾ ನಿಮ್ಮದು? ಏನು ಸ್ಪೆಷಲ್ ಇವತ್ತು ಕುಮಾರ್ ಅವರೇ? ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ ಮಲ್ಟಿ ಅವರು. ಸೂಪರ್ ಸಪೋರ್ಟ್, ಬೆಸ್ಟ್ ಬ್ರೂ, ತುಂಬ ಒಳ್ಳೆ, ಗುಡ್. ಯಾವ ಲೈವ್ ಸಪೋರ್ಟ್ ಮಾಡ್ತಾ, ಸೂಪರ್ ಬ್ರೂ, ಲವ್ ಯು ಅಂತಿದ್ದಾರೆ ಬೆಸ್ಟ್ಗೆ. ಬೆಸ್ಟ್ ತಮ್ಮ, ನನ್ನ ತಮ್ಮ ಅವನು ಯಾವತ್ತು ಗುಡ್ಡು, ಬೆಸ್ಟ್ ತಮ್ಮ, ಬೆಸ್ಟ್ ನನ್ನ ತಮ್ಮ ಅವನು. ದ ಮಲ್ಟಿವರ್ಸಸ್ ಚಾನಲ್ ಸೂಪರ್. ಲೈಕ್ 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 ಅಂತಿದ್ದಾರೆ ಕುಮಾರ್ ಅವರು. ಥ್ಯಾಂಕ್ ಯು ಸೋ ಮಚ್. ಯಾರೆಲ್ಲ ಕುಮಾರ್ ಅವರಿಗೆ ಕನೆಕ್ಟ್ ಆಗಿಲ್ಲ ನೋಡಿ, ಇದ್ದಾರೆ, ಒಬ್ರಿಗೊಬ್ರು ಕನೆಕ್ಟ್ ಆಗಿ. ಮಲ್ಟಿ ಅವರು ಸೂಪರ್ ಸಪೋರ್ಟ್, ಕುಮಾರ್ ಅವರು ಲೈಕ್ ಲೈಕ್ ಅಂತಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಕುಮಾರ್ ಅವರೇ. ಮಲ್ಟಿ ಅವರು ಸೂಪರ್ ಸಪೋರ್ಟ್, ಸೂಪರ್ ಸಪೋರ್ಟ್, ಸೂಪರ್ ಸಪೋರ್ಟ್. ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು ಸೋ ಮಚ್. ಸಂಡೇ ಪಂಡೆ ಅವರು ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಮಲ್ಟಿ ಅವರು ಸೂಪರ್ ಸಪೋರ್ಟ್, ಸೂಪರ್ ಸಪೋರ್ಟ್, ಸೂಪರ್ ಸಪೋರ್ಟ್. ಬೆಸ್ಟ್ ಅವರು ಕುಮಾರ್ ಕ್ರಾಫ್ಟ್ಸ್ ಬ್ಲಾಗ್ ಗಿಫ್ಟ್ ರಿಟರ್ನ್ ಮಾಡಿ ಅಂತಿದ್ದಾರೆ. ಮಲ್ಟಿ ಅವರು ಗಿಫ್ಟ್ ಕೊಟ್ಟಿದ್ದಾರೆ ಕುಮಾರ್ ಅವರೇ, ನಿಮಗೆ ರಿಟರ್ನ್ ಮಾಡಿ. ಮಲ್ಟಿ ಅವರ್ ಸೂಪರ್ ಸಪೋರ್ಟ್, ಬೆಸ್ಟ್ ಅವರ್ ಸೂಪರ್ ಸಪೋರ್ಟ್. ಥ್ಯಾಂಕ್ ಯು ಸೋ ಮಚ್. ಸೌಮ್ಯ ಅಶೋಕ್ ರಂಗೋಲಿ ಅವರು ಬಂದರು. ಹಾಯ್ ಸಿಸ್, ಹಾಯ್ ವೆಲ್ಕಮ್ ಸಿಸ್. ಊಟ ಆಯ್ತಾ ನಿಮ್ಮದು? ಏನು ಸ್ಪೆಷಲ್ ಇವತ್ತು? ಒಂದು ಲೈಕ್ ಕೊಡಿ ಸೌಮ್ಯ ಅಶೋಕ್ ಅವರೇ, ಒಂದು ಲೈಕ್ ನಿಮ್ಮಿಂದ ಬರಲಿ ನನಗೆ. ಕೊಟ್ಟರು, ಥ್ಯಾಂಕ್ ಯು ಸೋ ಮಚ್. ಬ್ಯೂಟಿಫುಲ್, ನಾಳೆ ಕೊಡ್ತೀನಿ ಅಂತಿದ್ದಾರೆ. ನಾಳೆ ಕೊಡ್ತಾರಂತೆ ಸಂಡೇ ಅವರು, ಓಕೆನಾ? ಅವ್ರು ಕೊಡ್ತಾರೆ, ಸಂಡೇ ಅವರು ನಾಳೆ ಕೊಡ್ತಾರೆ, ಆಯಿತಾ? ಬನ್ನಿ ಬನ್ನಿ ಅಂತಿದ್ದಾರೆ ಬೆಸ್ಟ್ ಅವರು. ಥ್ಯಾಂಕ್ ಯು ಸೋ ಮಚ್. ಹಾಯ್ ಸೀಸ್, ಹಾಯ್ ಸೌಮ್ಯ ಸೀಸ್. ಊಟ ಆಯ್ತಾ ನಿಮ್ಮದು? ಏನು ಸ್ಪೆಷಲ್ ಇವತ್ತು? ಹಾಯ್ ಆಲ್, ಸಪೋರ್ಟ್ ಕೊಡಿ ಅಂತಿದ್ದಾರೆ ಸೌಮ್ಯ ಅಶೋಕ್ ರಂಗೋಲಿ ಅವರು. ಯಾರೆಲ್ಲ ಸೌಮ್ಯ ಅಶೋಕ್ ರಂಗೋಲಿ ಅವರಿಗೆ ಕನೆಕ್ಟ್ ಆಗಿಲ್ಲ, ಆಗಿ. ಸಂಡೇ ಪಂಡೆ ಅವರು, ಹಾಯ್ ಸೌಮ್ಯ, ಕನೆಕ್ಟ್ ಆಗಿ, ರಿಟರ್ನ್ ಮಾಡ್ತೀನಿ ಅಂತಿದ್ದಾರೆ. ಓಕೆ ಸಿಸ್, ಕೊಡುವ ಅಂತಿದ್ದಾರೆ ನೋಡಿ. ಹೀಗೆ ಇರಬೇಕು ನೋಡಿ. ಇವ್ರು ಎಲ್ಲಿ ಹೋದ್ರು? ಪಿನ್ ಮಾಡಿದವರು ಇಲ್ವಾ? ಇದ್ದಾರೆ, ಕೆಳಗಿದ್ದಾರೆ, ಸಪೋರ್ಟ್ ಅಂತಿದ್ದಾರೆ. ಸೂಪರ್ ಸಂಡೇ ಅವರು ಪಿನ್ ಮಾಡಿ. ಓಕೆ, ಈಗ ಇವ್ರದ್ದು ಮಾಡ್ತೀನಿ ಸಿಸ್. ಕುಮಾರ್ ಫುಡ್ಡು ಬ್ಲಾಗ್ಸ್ ಅವರೇ, ಇವ್ರದ್ದು ಮಾಡ್ತೀನಿ ನಾನು. ನಿಮ್ಮದು 5 ನಿಮಿಷ ಆಯಿತು, ಇವರಿಗೊಂದು ಕೊಡುವ.
ಒಂದು ಸ್ವಲ್ಪ ಟೈಮು ಅವ್ರು ಆಗ ಅಂದಿದ್ದಾರೆ ಸಪೋರ್ಟ್ ಅಂತಿದ್ದಾರೆ. 1K ಮಾಡಿ. 1K ಆಯ್ತಾ ಸಂಡೇ ಅವರೇ ನಿಮ್ಮದು? ಸುಂದರ್ ಭುವನ್ ಅವರು ಬಂದರು, ಲೈಕ್ ಡನ್ ಅಂತಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಊಟ ಆಯ್ತಾ ನಿಮ್ಮ ಸಿಸ್? ಏನು ಊಟಕ್ಕೆ ಇವತ್ತು ಸ್ಪೆಷಲ್? ವೆಲ್ಕಮ್ ನಿಮಗೆ. ಸೌಮ್ಯ ಅಶೋಕ್ ರಂಗೋಲಿ ಗಿಫ್ಟ್ ರಿಟರ್ನ್ ಮಾಡಿ ಅಂತಿದ್ದಾರೆ. ಸೌಮ್ಯ ಅಶೋಕ್ ರಂಗೋಲಿ ಅವರೇ ಗಿಫ್ಟ್ ರಿಟರ್ನ್ ಮಾಡಬೇಕಂತೆ ನೋಡಿ, ಬೆಸ್ಟ್ ತಮ್ಮನಿಗೆ. ಶೀಲಾ ಕುಮಾರ್ ಅವರು ಪುಟ್ಟು ಓಕೆ ಥ್ಯಾಂಕ್ ಯು ಬಾಯ್ ಅಂತಿದ್ದಾರೆ. ಓಕೆ ಹಾಯ್ ಸುಂದರ್ ಭುವನ್ ಅವರೇ ಅಂತಿದ್ದಾರೆ. ಸಂಡೇ ಅವರು ಹಾಯ್ ಸುಂದರ್ ಭುವನ್ ಅವರೇ ಅಂತಿದ್ದಾರೆ ನೋಡಿ. ಬನ್ನಿ ಜನರೇ, ಬೆಸ್ಟ್ ಅವರು ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ. ಸುಂದರ್ ಭುವನ್ ಅವರೇ ಪಿನ್ ID ರಿಟರ್ನ್ ಮಾಡಿ ಅಂತಿದ್ದಾರೆ ನೋಡಿ. ಸಂಡೇ ಅವರೇ ನಿಮಗೆ ಕೊಟ್ಟಿದ್ದಾರಂತ ಅವರು, ಸುಂದರ್ ಭುವನ್ ಅವರು. ಗಿಫ್ಟ್ ಡನ್ ಪಿನ್ ID ಅಂತಿದ್ದಾರೆ. ಪಿನ್ ID ಅವರಿಗೆ ಮೊದಲಿನವರಿಗಲ್ಲಲ್ವ, ಇವರಿಗೆ ಅಲ್ವ, ಸಂಡೇ ಅವರಿಗೆ ಅಲ್ವಾ. ಪಿನ್ ID ಗಿಫ್ಟ್ ಡನ್ ಅಂತೆ ನೋಡಿ, ಕೊಡಿ. ಇನ್ನೂ 3 ಬೇಕು ಹೌದಾ? ನೋಡಿ ಈಗ ಕೊಟ್ಟರು ನೋಡಿ ಪಿನ್ ID ಅಂತ. ಹೌದು ಸೌಮ್ಯ ಸಿಸ್ ಅಂತಿದ್ದಾರೆ. ಉಡುಪಿ ನಾಯಕ್ ಬಂದರು. ಹಾಯ್ ಸಿಸ್, ಎಲ್ಲಿ ಹೋಗಿದ್ದೀರಿ ಸಿಸ್? ದೂರ ಪೋತಾರು ತುವಾರನೇ ಇದ್ದಾರು ಉಡುಪಿ ಸಿಸ್. ಭಾರಿ ಬ್ಯುಸಿ ಅತೆ ಬಿಂಜರ್ ವೈದ್ಯರತ್ತೆ ಇಲ್ಲಾಗ. ಲೈಕ್ ಡನ್ ಥ್ಯಾಂಕ್ ಯು ಸೋ ಮಚ್ ಸಿಸ್. ಲೈಕ್ ಡನ್ ಮಲ್ತಾರೆ ಥ್ಯಾಂಕ್ ಯು. ಇನ್ನು ವಿಡಿಯೋ ತೂತು ಬತ್ತೆ ಉಡುಪಿ ಲೈಕ್ ಕೊಡ್ತೆ. ಸೋಕು ಮಲ್ದಾರು ಕುಂಬಳಕಾಯಿ ಒಂದು ಸಾಂಬಾರು ರೆಸಿಪಿ. ಪಿನ್ ID ರಿಟರ್ನ್ ಮಾಡಿ ಅಂತಿದ್ದಾರೆ. ಪಿನ್ ID ನೋಡಿ, ಗಿಫ್ಟ್ ಕೊಡಿ, ರಿಟರ್ನ್ ಕೊಡಿ ಸುಂದರ್ ಭುವನ್ ಅವರಿಗೆ. ಊಟ ಆಯ್ತಾ ಸಿಸ್? ನಂದಾಯ್ತು, ನಿಮ್ದಾಯ್ತಾ ಸಿಸ್? ಸೌಮ್ಯ ಅಶೋಕ್ ಅವರು ಸಂಡೇ ಸಿಸ್ ಕಮೆಂಟ್ ಮಾಡಿ ನನಗೆ ಸಬ್ ಕೊಡುವೆ, ನಾನು ಕೊಡುವೆ ಅಂತಿದ್ದಾರೆ. ಕಮೆಂಟ್ ಮಾಡಬೇಕಂತೆ. ಸಂಡೇ ಗಿಫ್ಟ್ ಡನ್ ಅಂತಿದ್ದಾರೆ. ಸಂಡೇ ಅವರೇ ಸುಂದರ್ ಭುವನ್ ಅವರು ಗಿಫ್ಟ್ ಡನ್ ಅಂತಿದ್ದಾರೆ, ಅವರಿಗೆ ಕೊಡಿ. ಬಿಜಿ ಅಂದೆ ಹೆಂಗು ಗೊತ್ತಾಂಡು ಬಿಜಿ ಉಳ್ಳಾರಂದದು ನಂಚ ಅದು ಯಾನು ಒಯ್ಟ್ಲ ತೂತು ಜಿರಿ ನಂಚ ಈರು ಕಮೆಂಟ್ ತುಯ್ಯ ಇನ್ನ ಕಮೆಂಟ್ ತುಯ್ಯಾರ ಎಣ್ಣ ಕಮೆಂಟ್ ಯಾನ್ ಪೂರ್ತಿ ವಿಡಿಯೋ ತುಯ್ಯ ಸೋಕು ಮಲ್ದಾರ ಸಾಂಬಾರ್ ಸೂಪರ್ ಇರ್ನ ಸಾಂಬಾರ್. ಏಜೆಸ್ ಅಕ್ಕನಿಗೆ ಒಬ್ಬಲೆ ತಿಂಗಳ ಸಪೋರ್ಟ್ ಮಾಡಿ ಅಂತಿದ್ದಾರೆ. ಬೆಸ್ಟ್ ಅವರು ಥ್ಯಾಂಕ್ ಯು ಸೋ ಮಚ್. ರಮ್ಯ ಅಕ್ಕ ಬಂದರು, ರಮ್ಯ ಸಿಸ್ ಬಂದರು. ಹಾಯ್ ರಮ್ಯಾ, ಹಲೋ ಸಿಸ್, ಹಲೋ ವೆಲ್ಕಮ್ ಸಿಸ್, ವೆಲ್ಕಮ್. ಇರ್ನ ವೀಡಿಯೋ ತೂವಡಂದಾಂಡ ಆಯ್ಜಿ ನಿತ್ಯ ಜಪ್ಪುನಾಗ ತೂಕ ಅಂದು ಕುಲ್ಲೀನಿ ಎನ್ನ ಮಗ ಕೊಂತ ಎಕ್ಸಾಮ್ ಇತ್ತಿನಿ ಒರಿ ಅನ್ನ ತುಯ್ಯ ಇರ್ನೊಂಜಿ ತೂವರ ಬಾಕಿಂಡು ತೂಪೆ ಇರ್ ಬೇಜಾರು ಮಲ್ಪೊಡ್ಚವೆ ತೂಪೆ ಇತ್ತೆ ಜಪ್ಪುನಾಗವೆ ಚಾಲ್ ಮಲ್ತೀಪೆ ಇರ ಒಂಜಿ ಪಾಡ್ದಾರ ತವೆನ್ ತೂಪೆ ಆಯಿತು ಸಿಸ್ ಅಂತಿದ್ದಾರೆ. ರಮ್ಯಾ ನಿಮ್ಮದು ನೋಡ್ತೀನಿ ಈಗ ಆಯಿತಾ, ಈಗ ಮಲಗು, ಈಗ ಇದು ಎಂಡ್ ಮಾಡಿದ್ಮೇಲೆ ನೋಡ್ತೀನಿ, ಬೇಜಾರು ಮಾಡ್ಕೋಬೇಡಿ. ಮಲ್ಲಪ್ಪ ಅವರು ಬಂದರು. ಮಲ್ಲಪ್ಪ ಅವರು ಅಕ್ಕ ಊಟ ಆಯ್ತಾ ಅಕ್ಕ ಅಂತಿದ್ದಾರೆ ನೋಡಿ. ಮಲ್ಲಪ್ಪ ಅವರೇ ಒಂದು ಲೈಕ್ ಕೊಡಿ ಅಲ್ಲಿ ಹೋಗಿ. ರಮ್ಯಾ ಅವರು ಲೈಕ್ ಡನ್ ಅಂತಿದ್ದಾರೆ. ಬೆಸ್ಟ್ ಅವರು ಸೌಮ್ಯ ಅಶೋಕ್ ಅವರೇ ಗಿಫ್ಟ್ ರಂಗೋಲಿ ಗಿಫ್ಟ್ ರಿಟರ್ನ್ ಕೊಡಿ ಅಂತಿದ್ದಾರೆ ನೋಡಿ. ಸಂಡೇ ಅವರು ಸೌಮ್ಯ ಗಿಫ್ಟ್ ಡನ್ ಅಂತಿದ್ದಾರೆ. ರಮ್ಯಾ ಅವರು ಕನ್ನಡ ಬ್ಲಾಗ್ಸ್ ಊಟ ಆಯ್ತಾ ಸಿಸ್? ನಂದು ಆಯಿತು ಸಿಸ್, ನಿಮ್ದು ಆಯ್ತಾ? ಉಡುಪಿ ಅವರು ಅಂದಿಯೇ ಅಕ್ಕ ಥ್ಯಾಂಕ್ ಯು ಅಂತಿದ್ದಾರೆ. ಅಂದೇ ಅಕ್ಕ ಥ್ಯಾಂಕ್ ಯು ಅಂತಿದ್ದಾರೆ. ಥ್ಯಾಂಕ್ ಯು ವೆಲ್ಕಮ್ಮು. ಮಾಲಪ್ಪ ಅವರು ಡನ್ ಅಂತಿದ್ದಾರೆ ನೋಡಿ. ಡನ್ ನನಗೂ ಕೊಡಲಿಲ್ಲ ಯಾರೋ. ಬೆಸ್ಟ್ ಅವರು ಕುಮಾರ ಕ್ರಾಫ್ಟ್ಸ್ ಅವರು ಗಿಫ್ಟ್ ರಿಟರ್ನ್ ಬರಲಿಲ್ಲ ಅಂತಿದ್ದಾರೆ. ಸಂಡೇ ಅವರು ಸೌಮ್ಯ ಕೊಟ್ಟಿದ್ದೀರಾ ಅಂತಿದ್ದಾರೆ. ರಮ್ಯಾ ಅವರು ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಬನ್ನಿ ಜನರೇ, ರಮ್ಯಾ ಅವರು ಸೂಪರ್ ಅಂತಿದ್ದಾರೆ. ಬನ್ನಿ ಸೂಪರ್ ಎಂಟರ್ ಅವರು ಸೂಪರ್ ಅಂತಿದ್ದಾರೆ. ಸುಂದರ್ ಭುವನ್ ಅವರು ಪಿನ್ ID ಜಾಯಿನ್ ಆಗಿರುವೆ ನೋಡಿ ಅಂತಿದ್ದಾರೆ. ಸಂಡೇ ಅವರೇ ನಿಮಗೆ ಗಿಫ್ಟ್ ಕೊಟ್ಟಿದ್ದಾರೆ ಪಿನ್ ID. ಇವರು ಸುಂದರ್ ಭುವನ್ ಅವರು ಅವರಿಗೆ ರಿಟರ್ನ್ ಕೊಡಿ. ಸಂಡೇ ಪಂಡೆ ಅವರೇ ಸೌಮ್ಯ ಅಶೋಕ್ ಗಿಫ್ಟ್ ರಿಟರ್ನ್ ಮಾಡಿ ಅಂತಿದ್ದಾರೆ. ಸೌಮ್ಯ ಅಶೋಕ್ ಇದ್ದೀರಾ? ಗಿಫ್ಟ್ ರಿಟರ್ನ್ ಮಾಡಿ ಅವರಿಗೆ. ಸೂಪರ್ ಅಂತಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ರಮ್ಯಾ ಅವರು ಸೂಪರ್ ಥ್ಯಾಂಕ್ ಯು ಸೋ ಮಚ್. ರಮ್ಯಾ ಅವರು ಸೂಪರ್ ಥ್ಯಾಂಕ್ ಯು ಸೋ ಮಚ್. ಸಂಡೇ ಸಿಸ್ಟರ್ ರಿಟರ್ನ್ ಮಾಡಿ ಅಂತಿದ್ದಾರೆ ಸುಂದರ್ ಭುವನ್ ಅವರು. ಸಂಡೇ ಸಿಸ್ಟರ್ ಇದ್ದೀರಾ? ಅವ್ರು ಗಿಫ್ಟ್ ಕೊಡ್ಲಿಕ್ಕೆ ಹೋದ್ರೇನಾ? ಒಂದು ನಿಮಿಷ ಕೊಡ್ಬೋದು ಸಿಸ್. ನೋಡು ಅವರು ಇದ್ದಾರೆ ಅವರು ಗಿಫ್ಟ್ ಕೊಡ್ಲಿಕ್ಕೆ ಹೋದ್ರೇನಾ ನೋಡಿ. ಸೌಮ್ಯ ಅಶೋಕ್ ರಂಗೋಲಿ ಅಂತಿದ್ದಾರೆ. ಉಡುಪಿ ನಾಯಕ್ ಅವರು ಗಿಫ್ಟ್ ಕೊಟ್ಟಿದ್ದಾರೆ. ಸೌಮ್ಯ ಅಶೋಕ್ ರಂಗೋಲಿ ಅವರೇ ಅವರಿಗೆ ಕೊಡಿ.
ಸುಂದರ್ ಭುವನ್ ಅವರು ಜೈ ಶ್ರೀರಾಮ್ ಅಂತಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್. ಹರೇ ರಮ್ಯಾ ಅವರು ಹರೇ ಹರೇ ರಾಮ ಹರೇ ಕೃಷ್ಣ. ಥ್ಯಾಂಕ್ ಯು ಸೋ ಮಚ್. ಉಡುಪಿ ನಾಯಕ್ ಅವರು ಸೂಪರ್ ಸಪೋರ್ಟಲ್ಲಿದ್ದಾರೆ. ಉಡುಪಿ ಅವರು ರಮ್ಯಾ ಅವರು ಸೂಪರ್ ಸಪೋರ್ಟಲ್ಲಿದ್ದಾರೆ. ಹರೇ ಹರೇ ರಾಮ್ 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 ಅಂತಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಸೂಪರ್ ಸಪೋರ್ಟಲ್ಲಿದ್ದಾರೆ. ರಮ್ಯಾ ಸೂಪರ್ ಸಪೋರ್ಟ್. ಉಡುಪಿ ಸೂಪರ್ ಸಪೋರ್ಟ್. ರಮ್ಯಾವು ಸೂಪರ್ ಸಪೋರ್ಟ್. ಉಡುಪಿ ಸೂಪರ್ ಸಪೋರ್ಟ್. ರಮ್ಯಾವು ಸೂಪರ್ ಸಪೋರ್ಟ್. ಸಂಡೇ ಪಂಡ್ಯ ಅವರು ಇದ್ದೀನಿ ಅಂತಿದ್ದಾರೆ. ಸಂಡೇ ಪಂಡ್ಯ ಅವರೇ ನಿಮಗೆ ಗಿಫ್ಟ್ ಕೊಟ್ಟಿದ್ದಾರೆ ನೋಡಿ. ಸುಂದರ್ ಭುವನ್ ಅವರು ಕೊಟ್ಟಿದ್ದಾರೆ ನೋಡಿ. ಉಡುಪಿ ನಾಯಕರು ಸೂಪರ್ ಸಪೋರ್ಟಲ್ಲಿದ್ದಾರೆ. ಹರೇ ರಾಮ್ ರಮ್ಯಾ ಅವರು ಸೂಪರ್ ಸಪೋರ್ಟ್. ಉಡುಪಿ ನಾಯಕಿ ಸೂಪರ್ ಸಪೋರ್ಟ್. ರಮ್ಯಾ ಸೂಪರ್ ಸಪೋರ್ಟ್. ಉಡುಪಿ ಸೂಪರ್ ಸಪೋರ್ಟ್. ಸಂಡೇ ಅವರು ಕೊಟ್ಟೆ ಅಂತಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಉಡುಪಿ ಸೂಪರ್ ಸಪೋರ್ಟು. ರಮ್ಯಾ ಸೂಪರ್ ಸಪೋರ್ಟ್. ಥ್ಯಾಂಕ್ ಯು ಸೋ ಮಚ್. ರಮ್ಯಾ ಸೂಪರ್ ಸಪೋರ್ಟು. ಉಡುಪಿ ಸೂಪರ್ ಸಪೋರ್ಟು. ಸುಂದರ್ ಭುವನ್ ಉಡುಪಿ ನಾಯಕ್ ಜಾಯಿನ್ಡ್ ಅಂತಿದ್ದಾರೆ. ಉಡುಪಿ ನಾಯಕ್ ನಿಮಗೆ ಗಿಫ್ಟ್ ಕೊಟ್ಟಿದ್ದಾರೆ ಸುಂದರ್ ಭುವನ್ ಅವರು, ಅವರಿಗೆ ರಿಟರ್ನ್ ಕೊಡಿ. ರಮ್ಯಾ ಕನ್ನಡ ಸೂಪರ್ ಸಪೋರ್ಟ್. ಥ್ಯಾಂಕ್ ಯು ಸೋ ಮಚ್. ಸೂಪರ್ ಸಪೋರ್ಟ್. ಥ್ಯಾಂಕ್ ಯು ಸೋ ಮಚ್. ಸುಂದರ್ ಭವನ್ ಸಂಡೇ ಸಿಸ್ಟರ್ ಥ್ಯಾಂಕ್ಸ್ ಅಂತಿದ್ದಾರೆ. ಸುಂದರ್ ಭವನ್ ಸೂಪರ್ ಸಪೋರ್ಟ್. ರಮ್ಯಾ ಸೂಪರ್ ಸಪೋರ್ಟ್. ಥ್ಯಾಂಕ್ ಯು ಸೋ ಮಚ್. ಸಂಡೇ ಸಿಸ್ಟರ್ ಥ್ಯಾಂಕ್ಸ್ ಅಂತಿದ್ದಾರೆ. ದೀಪಾ ನಯನ ಅವರು ಬಂದರು. ಹಾಯ್ ದೀಪಾ ನಯನ ಅವರೇ, ವೆಲ್ಕಮ್. ಊಟ ಆಯ್ತಾ ನಿಮ್ಮದು? ಏನು ಸ್ಪೆಷಲ್ ಇವತ್ತು? ನನಗೆ ಒಂದು ಲೈಕ್ ಕೊಡಿ ದೀಪಾ ನಯನ ಅವರೇ. ಸಂಡೇ ಅವರು ಲೈಕ್ ಕೊಟ್ಟಿದ್ದೇವೆ. ಹರಿಣಿ ಸಿಸ್ಟರ್ ಸುಂದರ್ ಭುವನ್ ಓಕೆ ನೀವು ಕೊಟ್ಟಿದ್ದೀರಿ. ಅಲ್ಲಿ ಇವರು ಕೊಡಲಿಲ್ಲ. ಯಾರು? ದೀಪಾ ನಯನ ಅವರು ಬಂದರು. ಥ್ಯಾಂಕ್ ಯು ಸೋ ಮಚ್ ದೀಪಾ ನಯನ ಅವರೇ. ರಮ್ಯಾ ಅವರು ಸೂಪರ್ ಸಪೋರ್ಟಲ್ಲಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ರಮ್ಯಾ ಅವರು ಸೂಪರ್ ಸಪೋರ್ಟು. ಥ್ಯಾಂಕ್ ಯು ಸೋ ಮಚ್. ಸುಂದರ್ ಭುವನ್ ಅವರು ಲೈಕ್ ಕೊಟ್ಟಿದ್ದಾರೆ. ಸುಂದರ್ ಭುವನ್ ಅವರು ಜೈ ಶ್ರೀರಾಮ್ ಅಂತಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಸೂಪರ್ ಸಪೋರ್ಟಲ್ಲಿದ್ದಾರೆ. ಜೈ ಶ್ರೀರಾಮ್. ಥ್ಯಾಂಕ್ ಯು ಸೋ ಮಚ್. ರಮ್ಯಾ ಅವರು ಸೂಪರ್ ಸಪೋರ್ಟ್. ಸುಂದರ್ ಭುವನ್ ಅವರು ಜೈ ಶ್ರೀರಾಮ್. ಥ್ಯಾಂಕ್ ಯು ಸೋ ಮಚ್. ಸುಂದರ್ ಭುವನ್ ಅವರು ಜೈ ಶ್ರೀರಾಮ್. ಥ್ಯಾಂಕ್ ಯು ಸೋ ಮಚ್. ರಮ್ಯಾ ಅವರು ಸೂಪರ್ ಸಪೋರ್ಟಲ್ಲಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ದೀಪಾ ನಯನ ಡನ್ ಅಂತಿದ್ದಾರೆ. ದೀಪಾ ನಯನ ಅವರು ಡನ್ ಅಂತಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಸುಂದರ್ ಭುವನ್ ಜೈ ಶ್ರೀರಾಮ್. ಥ್ಯಾಂಕ್ ಯು ಸೋ ಮಚ್. ರಮ್ಯಾ ಅವರು ಹರೇ ಹರೇ ರಾಮ್ ಅಂತಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಸೂಪರ್ ಸಪೋರ್ಟಲ್ಲಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ರಮ್ಯಾ ಅವರೇ. ಥ್ಯಾಂಕ್ ಯು ಸೋ ಮಚ್. ದೀಪಾ ನಯನ ಅವರು ಸೂಪರ್ ಸಪೋರ್ಟಲ್ಲಿದ್ದಾರೆ. ಥ್ಯಾಂಕ್ ಯು. ಫ್ಲವರ್ ಕೊಟ್ಟಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ನಿಮಗೆ. ಸೌಮ್ಯ ಸಿಸ್ ಕೊಡಿ ಅಂತಿದ್ದಾರೆ. ಸಂಡೇ ಅವರು ಸೌಮ್ಯ ಅವರೇ ಕೊಟ್ಟಿಲ್ವಾ? ಕೊಡಿ. ಸೌಮ್ಯ ಅವರು ಸೂಪರ್ ಸಪೋರ್ಟಲ್ಲಿದ್ದಾರೆ. ರಮ್ಯಾ ಅವರು ಥ್ಯಾಂಕ್ ಯು ಸೋ ಮಚ್ ರಮ್ಯಾ ಅವರೇ. ಥ್ಯಾಂಕ್ ಯು. ಸಂಡೇ ಅವರು ಸೂಪರ್ ಸಪೋರ್ಟಲ್ಲಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ರಮ್ಯಾ ಅವರೇ. ಥ್ಯಾಂಕ್ ಯು. ಹಿಟ್ಲರ್ ಅವರು ಬಂದರು. ಮೋಹಕತಾರೆ ರಮ್ಯಾ ಅವರೇ ಅಂತಿದ್ದಾರೆ. ರಮ್ಯಾ ಅವರು ಸೂಪರ್ ಸಪೋರ್ಟ್ ಅಂತಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ರಮ್ಯಾ ಅವರೇ. ಥ್ಯಾಂಕ್ ಯು ರಮ್ಯಾ ಸೀಸ್. ಇದು ನನ್ನ ರಮ್ಯಾ ಸೀಸ್. ಸೂಪರ್ ಸಪೋರ್ಟಲ್ಲಿದ್ದಾರೆ ರಮ್ಯಾ ಸೀಸ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಕುಮಾರ್ ಆರ್ಟ್ಸ್ ಅವರು ಲೈಕ್ ಅಂತಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್. ನಮಸ್ಕಾರ. ಹಿಟ್ಲರ್ ಬ್ರೂ ಅಂತಿದ್ದಾರೆ. ದೀಪಾ ನಯನ ಅವರು ಹಾಯ್ ಅಂತಿದ್ದಾರೆ. ಹಾಯ್ ದೀಪಾ ನಯನ ಅವರೇ. ಹಾಯ್ ವೆಲ್ಕಮ್ ನಿಮಗೆ. ನೋಡಿ ದೀಪಾ ನಯನ ಅವರೇ, ಯಾರಿಗೆಲ್ಲ ಕನೆಕ್ಟ್ ಆಗಿಲ್ಲ ಆಗಿ ನೋಡಿ. ಪಿನ್ ಐಡಿ ಇದ್ದಾರೆ. ಸಂಡೇ ಅವರು ಉಡುಪಿ ಅವರು ಸೂಪರ್ ಸಪೋರ್ಟಲ್ಲಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಉಡುಪಿ ಅವರೇ. ಥ್ಯಾಂಕ್ ಯು ಸೋ ಮಚ್ ಉಡುಪಿ ಸೂಪರ್. ಥ್ಯಾಂಕ್ ಯು ಸೋ ಮಚ್. ಯಾರೆಲ್ಲ ಲೈಕ್ ಕೊಟ್ಟಿಲ್ಲ ಒಂದು ಲೈಕ್ ಕೊಡಿ ಪ್ಲೀಸ್. ಲೈಕ್ ಒಂದು ಕೊಡಿ. ನಿಮ್ಮದು ಲೈಕ್ ಬೇಕು. ಉಡುಪಿ ಅವರು ಸೂಪರ್ ಸಪೋರ್ಟ್. ರಮ್ಯಾ ಅವರು ಸೂಪರ್ ಸಪೋರ್ಟ್. ಥ್ಯಾಂಕ್ ಯು ಸೋ ಮಚ್ ರಮ್ಯಾ ಅವರೇ. ಉಡುಪಿ ಅವರೇ ಥ್ಯಾಂಕ್ ಯು ಸೋ ಮಚ್. ರಮ್ಯಾ ಅವರು ಸೂಪರ್ ಸಪೋರ್ಟ್. ಆರ್ಟ್ ಯಾರ್ದು? ನನಗೊಂದು ಆರ್ಟು ಯಾರ್ದು ಬಂತು? ಸೂಪರ್ ಸಪೋರ್ಟ್. ಉಡುಪಿ ಅವರು ಸೂಪರ್ ಸಪೋರ್ಟ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್ ಉಡುಪಿ ರಮ್ಯಾ. ಥ್ಯಾಂಕ್ ಯು ಸೋ ಮಚ್ ರಮ್ಯಾ ಉಡುಪಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್ ರಮ್ಯಾ ಉಡುಪಿ. ಥ್ಯಾಂಕ್ ಯು ಸೋ ಮಚ್ ಉಡುಪಿ ರಮ್ಯಾ. ಥ್ಯಾಂಕ್ ಯು ಸೋ ಮಚ್ ಉಡುಪಿ ರಮ್ಯಾ ಅವರೇ. ಇದ್ಯಾರು? ಪ್ರವಿಲ್ಲಾಸ್ ಮ್ಯೂಸಿಕ್ ಅವರು ಬಂದರು. ಗಿವ್ ಮೀ ಬ್ಲೂ ಸೀಸ್. ಓಕೆ ಸೀಸ್ ಗಿವ್ ಮೀ ದಿ. ಓ ಗಯಾ ಪ್ರವಿಲ್ಲಾಸ್ ಮ್ಯೂಸಿಕ್ ಮಿಕ್ಸ್ ಅವರು ಇರೇಗ ದಾದ ಸ್ಪೆಷಲ್ ಎಂಕ್ ಬಂಗುಡೆ ದ ಸಾರಿ
ಗಿವ್ ಮೀ ಬ್ಲೂ ಸಿಸ್. ಓಕೆ, ಡನ್ ಡನ್, ಗಿವ್. ಅರೆ 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 ರಾಮ ಅಂತಿದ್ದಾರೆ ನಮ್ಮ ರಮ್ಯ ಅವರು ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ. ಉಡುಪಿಯವರು ಸೂಪರ್ ಮುನ ಸಾಂಡ ಎನ್ನ ಮುನ ಸಾದು ಇನಿ ಕುಲ್ಲಿನಿ ಜಿನೆಂಗ್ ಬಡಾವುಡು ಆಪುಜಿ ಪಾತೆರ್ರ ಅಂಚ ಸೂಪರ್ ಇರ್ನ ಮುನ ಸಾಂಡೆ ಸೂಪರ್ ಸಪೋರ್ಟ್ ಬಿಂಜರ್ಪುರ ಪೋಯೇರೆ ಉಡುಪಿ. ಕನೆಕ್ಟ್ ವಿತ್ ಮೀ ಐ ವಿಲ್ ರಿಟರ್ನ್ ಅಂತಿದ್ದಾರೆ ಪ್ರವಿಲಾಸ್ ಮ್ಯೂಸಿಕ್ ಮಿಕ್ಸ್ ಅವರು. ಉಡುಪಿ ಸೂಪರ್ ರಮ್ಯ ಅವರು ಸೂಪರ್ ಉಡುಪಿ ನೆಕ್ಸ್ಟ್ ಸೂಪರ್ ರಮ್ಯ ಅವರು ಸೂಪರ್ ಕನೆಕ್ಟ್ ವಿತ್ ಪ್ಲೀಸ್ ಮೀ ಅಂತಿದ್ದಾರೆ ಸೂಪರ್. ದೀಪಾ ನಯನ ಅವರು ನಮಸ್ತೆ ಅಂತಿದ್ದಾರೆ. ಪಿನ್ ಬಂದಿಲ್ವಾ ನಿಮಗೆ? ಕೊಟ್ಟೆ ಅಲ್ವಾ ಪಿನ್ ಮಾಡಿದ್ದ? ಅಯ್ಯೋ ದೇವ, ನನಗೆ ಏನೋ ಮಾಡಿದೆ. ಸಂಡೇ ಅವ್ರನ್ನ ನಾನೀಗ ಓಡಿಸ್ತಾರೆ ಅಂತ. ಸಂಡೇ ಅವರು ಇದ್ದೀರಾ? ಸಾರಿ ಸಂಡೇ ಅವರೇ, ಕೊಡ್ತೀನಿ ನಿಂದು ಪಿನ್. ನಾನು ಅವ್ರಿಗೂ ಬ್ಲೂ ಕೊಡ್ಲಿಕ್ಕೆ ಹೋಗಿ ಪಿನ್ ಮಾಡಿಬಿಟ್ಟೆ ಅವರನ್ನು. ಬ್ಲೂ ಕೊಡ್ಲಿಕ್ಕೆ ಹೋಗಿದ್ದ ಅವರಿಗೆ. ಕನೆಕ್ಟ್ ವಿತ್ ಪಿನ್ ಐ ಡಿ ಚೇಂಜ್ ಆಯ್ತಲ್ವಾ, ಏನು ಮಾಡೋದು? ದೀಪಾ ಕೊಡಿ ಅಂತಿದ್ದಾರೆ ನೋಡಿ. ಪಿನ್ ಐ ಡಿ ಕನೆಕ್ಟ್ ಡನ್, ರಿಟರ್ನ್ ಪ್ಲೀಸ್ ಅಂತಿದ್ದಾರೆ. ಯಾರು? ಸಂಡೇ ಅವರಿಗೆ ಆ ಪಿನ್ ಐ ಡಿ ಯಾರು? ಸಾರಿ, ಅವ್ರದ್ದು ಪಿನ್ ಮಾಡಿದ್ದೆ ಅಲ್ವಾ, ಎಂತ ಮಾಡೋದೀಗ? ರಮ್ಯಾ ಅವರು ಯಾರಿಗೆ ಕೊಟ್ಟಿದ್ದೀರಿ ನೀವು? ಪ್ರವಿಲ್ಲ ಸಿಸ್ ಡನ್ ಡನ್, ರಿಟರ್ನ್ ಮೀ ಅಂತಿದ್ದಾರೆ ಉಡುಪಿ ನಾಯಕ್. ರಮ್ಯಾ ನಾಯಕ್, ಪ್ರವಿಲ್ಲ ಸಿಸ್ ಮ್ಯೂಸಿಕ್ ಮಿಕ್ಸ್ ಅವರೇ, ಮಿಕ್ಸ್ ಡನ್ ಉಡುಪಿ ಸಿಸ್. ಮ್ಯೂಸಿಕ್ ಮಿಕ್ಸ್ ಡನ್ ರಮ್ಯಾ ಸಿಸ್. ರಿಟರ್ನ್ ಪ್ಲೀಸ್ ಅಂತಿದ್ದಾರೆ. ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ ಉಡುಪಿ. ನನ್ನ 1 ವೀಕ್ ಉಳ್ಳೇರು, ನನ್ನ 1 ವೀಕ್ ಅಂದ. ಪಿನ್ ಐ ಡಿ ಕನೆಕ್ಟ್ ಡನ್ ಅಂತಿದ್ದಾರೆ. ರಿಟರ್ನ್ ಪ್ಲೀಸ್ ಅಂತಿದ್ದಾರೆ. ಓಕೆ ಅಂತಿದ್ದಾರೆ. ಕಾಪು ಟೆಂಪಲ್ ಮತ್ತ ಪೋವರೆ ಉಂಡು ಅಂದೆ ಕಾಪುದ ಜಾತ್ರೆಗೆ ತಾ. ಗಿವ್ ಮೀ ಬ್ಲೂ ಪ್ಲೀಸ್. ಡನ್ ಬ್ಲೂ ಡನ್. ಮ್ಯೂಸಿಕ್ ಮಿಕ್ಸ್ ಡನ್ ಬ್ಲೂ ಪ್ಲೀಸ್ ಕನೆಕ್ಟ್. ಪ್ರವಿಲ್ಲಾ ಸಿಸ್ ಗಿಫ್ಟ್ ಡನ್. ಪ್ರವಿಲ್ಲಾ ಅಲ್ಲ, ಪ್ರವಳ್ಳಿ ಸಿಸ್ ಗಿಫ್ಟ್ ಡನ್. ರಮ್ಯಾ ಉಡುಪಿ ಗಿಫ್ಟ್ ಡನ್. ಪ್ರವಲ್ಯ ಸಿಸ್ ರಮ್ಯಾ ಅವರು ಪ್ರವಲ್ಯ ಸಿಸ್ ಕನೆಕ್ಟ್ ಡನ್. ರಿಟರ್ನ್ ಮಾಡಿ. ರಿಟರ್ನ್ ಸಂಡೇ ಅವರು ಪ್ಲೀಸ್ ಸಪೋರ್ಟ್. ಉಡುಪಿ ನಾಯಕ್ ಸೂಪರ್ ಸಪೋರ್ಟ್. ಪ್ರವಲ್ಯ ಸಿಸ್ ಕನೆಕ್ಟ್ ಡನ್. ರಿಟರ್ನ್ ಪ್ಲೀಸ್ ರಮ್ಯಾ ಸಿಸ್. ಸೂಪರ್ ಸಪೋರ್ಟ್ ಥ್ಯಾಂಕ್ ಯು ಸೋ ಮಚ್. ಪ್ರವಲ್ಯ ಸಿಸ್ ರಿಟರ್ನ್. ಸೂಪರ್ ಸಪೋರ್ಟ್ ಉಡುಪಿ ರಿಟರ್ನ್ ಡನ್. ಉಡುಪಿ ಸಿಸ್ ನೀವು ಕನ್ನಡವಾ? ಪ್ರವಲ್ಯಸ್ ಮ್ಯೂಸಿಕ್ ನೀವು ಕನ್ನಡವಾ ಹಿಂದಿಯಾ ಏನು? ಉಡುಪಿ ಥ್ಯಾಂಕ್ ಯು. ಲೈಕ್ 1K ಆಯಿತು ಸಿಸ್. ಓಕೆ ನೋಡಿ, ನಾನು ಮಾಡಿಕೊಟ್ಟೆ ಸ್ವಲ್ಪ ಆದರೂ ನಾನು ಕೂಡ ನೋಡಿ ಆಯಿತಾ. ಕಂಗ್ರ್ಯಾಚುಲೇಷನ್. ಸ್ವೀಟ್ ಕೊಡಿ ನಮಗೆ ಒಂದು 1K ಆಯ್ತಲ್ವಾ? ಒಂದು ಸ್ವಲ್ಪ ಜಾಸ್ತಿ ಮಾಡಿಡಿ 10, ಇಲ್ಲಾಂದರೆ ಕಟ್ಟಾದರೆ ಒಂದು ವೇಳೆ 1K ಅಷ್ಟೇ ಇಡಬೇಡಿ. 1K 10 ಹಾಗೆ ಇಡಿ. ಪ್ರವಿಲ್ಲಾ ಸಿಸ್ ರಿಟರ್ನ್ ಪ್ಲೀಸ್. ಪ್ರವಲ್ಯ ಸಿಸ್ ರಿಟರ್ನ್. ಮ್ಯೂಸಿಕ್ ಎಂತ ಮಾತಾಡೋದಂತಾನೆ ಗೊತ್ತಾಗಲ್ಲ ಅವ್ರದ್ದು. ಮ್ಯೂಸಿಕ್ ಮಿಕ್ಸ್ ಕಂಗ್ರ್ಯಾಚುಲೇಷನ್ ಸಂಡೇ ಸಿಸ್ ಅಂತಿದ್ದಾರೆ ನೋಡಿ. ಸೂಪರ್ ಅಂತಿದ್ದಾರೆ. ರಮ್ಯಾ ಸಿಸ್ ರಿಟರ್ನ್ ಡನ್ ಅಂತಿದ್ದಾರೆ ನೋಡಿ. ಮ್ಯೂಸಿಕ್ ಮಿಕ್ಸ್ ಅವರು ಉಡುಪಿ ಅವರು ಕಂಗ್ರ್ಯಾಚುಲೇಷನ್ ಸಂಡೇ ಸಿಸ್ ಅಂತಿದ್ದಾರೆ. ಕಂಗ್ರ್ಯಾಚುಲೇಷನ್ ನನ್ನ ಕಡೆಯಿಂದ ಕೂಡ. ಉಡುಪಿ ಸೂಪರ್ ಸಪೋರ್ಟ್. ರಮ್ಯಾ ಸೂಪರ್ ಸಪೋರ್ಟ್. ಪ್ರವಲ್ಯ ಕಂಗ್ರ್ಯಾಚುಲೇಷನ್ ಸಂಡೇ ಸಿಸ್ ಅಂತಿದ್ದಾರೆ ನೋಡಿ. ಕಂಗ್ರ್ಯಾಚುಲೇಷನ್. ಸೂಪರ್ ಸಪೋರ್ಟ್ ನಮಗೆ ಪಾರ್ಟಿ ಥ್ಯಾಂಕ್ ಯು ಅಂತಿದ್ದಾರೆ. ಪಾರ್ಟಿ ಅಂತಕ್ಕೆ ಪಾಪ ತುಂಬ ಕಷ್ಟಪಟ್ಟು ಮಾಡ್ತಾರಲ್ವಾ, ಅದು 1K ಮಾಡಲಿಕ್ಕೆ ಎಷ್ಟು ಕಷ್ಟಪಟ್ಟಿದ್ದಾರೆ ಅಂದರೆ ನಾನು ಈಗ 250 ಬಾಕಿ ಇದೆ ನನಗೆ ಆಗಲಿಕ್ಕೆ, ಆದರೂ ಕಷ್ಟಪಡಬೇಕು. ಉಡುಪಿ ನಾಯಕ್ ಚಾನಲ್ ಸೂಪರ್ ಅಂತಿದ್ದಾರೆ. ಸೂಪರ್ ಸಪೋರ್ಟ್ ಥ್ಯಾಂಕ್ ಯು ಸೋ ಮಚ್ ಅಂತಿದ್ದಾರೆ. ಯಾರೇ ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ. ಉಡುಪಿಯವರು ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ. ರಮ್ಯಾ ಅವರು ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ. ಥ್ಯಾಂಕ್ ಯು ಸೋ ಮಚ್.
ದೀಪಾಸ್ ಡೈಲಿ ಡಿಸ್ ಬ್ಲಾಗ್ಸ್ ಅವರು ಬಂದರು. ಸೀಸ್ ಏನು ಲೇಟು, ಇಷ್ಟು ದಿನ ಬಂದೇ ಇಲ್ಲ, ಮೊನ್ನೆ ಬಂದಿದ್ದೀರಿ ದೀಪಾಸ್ ಅವರೇ. ನಾನು ನೋಡಿದೆ ಏಜಸ್ ಅವರಿದ್ರೆ, ನನ್ನ ತಂಗಿ ಅವರು ಏಜಸ್ ಅವರು 18 ಒಂದು ಲೈಕ್ ಕೊಡಿ ದೀಪಾಸ್ ಅವರೇ. ದೀಪಾಸ್ ಡಿಸ್ ಬ್ಲಾಗ್ ಏಜಸ್ ಅವ್ರ ಹತ್ರ ಇದ್ರಲ್ವಾ ತಂಗಿ, ಸ್ವಂತ ತಂಗಿ ನಂದು ಏಜಸ್ ಅವರು. ದೀಪಾಸ್ ಡೈಲಿ ಬ್ಲಾಗ್ಸ್ ಊಟ ಆಯ್ತಾ? ಸಂಡೇ ಥ್ಯಾಂಕ್ ಯು ಸಿಸ್ ಅಂತಿದ್ದಾರೆ. ಥ್ಯಾಂಕ್ ಯು. ಅರೆ ರಾಮ್ ವೆಲ್ಕಮ್. ಅರೆ ರಾಮ್ ಥ್ಯಾಂಕ್ ಯು ಸೋ ಮಚ್. ರಮ್ಯಾ ಅವರೇ, ಉಡುಪಿ ಅವರೇ ಸೂಪರ್ ಸಪೋರ್ಟಲ್ಲಿದ್ದಾರೆ. ಸಂಡೇ ಅವರು ಥ್ಯಾಂಕ್ಸ್ ಸಿಸ್ ಎವ್ರಿ ಮಚ್ ಅಂತಿದ್ದಾರೆ. ಥ್ಯಾಂಕ್ ಯು ಸೋ ಮಚ್, ವೆಲ್ಕಮ್. ನಿಮ್ಮದು ಕಷ್ಟಪಟ್ಟು ತಗೊಂಡಿದ್ದು ನೀವು, ನಮಗೆ ಯಾಕೆ ಥ್ಯಾಂಕ್ಸ್? ನೀವು ಕಷ್ಟಪಟ್ಟು ತಗೊಂಡ್ರಲ್ವಾ, ನಿಮ್ಮದು ಶ್ರಮ ಇವತ್ತು 1K ಆಯಿತು ನೋಡಿ, ಅದು ನಿಮ್ಮದು ಶ್ರಮ, ನಮ್ದಲ್ಲ. ನೀವು ನಮಗೆ ಥ್ಯಾಂಕ್ಸ್ ಹೇಳ್ಬೇಕಂತೇನಿಲ್ಲ, ನಿಮ್ಮದು ಶ್ರಮ ಅದು. ಸೂಪರ್ ಸಪೋರ್ಟ್ ಥ್ಯಾಂಕ್ ಯು ಸೋ ಮಚ್. ಉಡುಪಿ ಅವರು ಸೂಪರ್ ಸಪೋರ್ಟ್ ಇದ್ದಾರೆ. ಯಾರೇ ಸೂಪರ್ ಸಪೋರ್ಟ್? ದೀಪಾಸ್ ಡೈಲಿ ಅವರು ಸಿಸ್, ಹೌದು. ಊಟ ಆಯ್ತಾ ಸಿಸ್ ನಿಮ್ಮದು? ಏನು ಸ್ಪೆಷಲ್ ದೀಪಾಸ್ ಡೈಲಿ ಡಿಶ್ ಅವರೇ? ಇಲ್ಲಿ ಸಂಡೇ ಪಂಡೆ ಅವರಿದ್ದಾರೆ ನೋಡಿ, ಅವರಿಗೂ ಕನೆಕ್ಟ್ ಆಗಿ. ರಮ್ಯಾ ಅವರಿದ್ದಾರೆ, ಸೂಪರ್ ಸಪೋರ್ಟಲ್ಲಿದ್ದಾರೆ ರಮ್ಯಾ ಅವರು. ಥ್ಯಾಂಕ್ ಯು ಸೋ ಮಚ್. ಸೌಂಡ್ ಆಗಿದೆ ಸಿಸ್, ಕಂಗ್ರ್ಯಾಚುಲೇಷನ್. 3 ಸಬ್ ಕೊಟ್ಟಿದ್ದೀನಿ. ಓಕೆ ನೋಡಿ ಸಂಡೇ ಅವರೇ, ಆಗಿದೆ 1K ಸಿಸ್, ಕಂಗ್ರ್ಯಾಚುಲೇಷನ್. 3 ಸಬ್ ಕೊಟ್ಟಿದ್ದೇನೆ ಅಂತಿದ್ದಾರೆ. ಯಾರೋ ಹಾರ್ಟ್ ಕಳಿಸ್ತಿದ್ದಾರೆ ನನಗೆ. ರಮ್ಯಾ ಅವ್ರು ಸೂಪರ್ ಸಪೋರ್ಟ್, ಥ್ಯಾಂಕ್ ಯು ಸೋ ಮಚ್. ಹೌದು. ಡೈಲಿ ಅವರು ಸಂಡೇ ಪಂಡೇ. ದೀಪಾ ನಯನ ಸಂಡೇ ಪಂಡೇ ನಿಮಗೆ ಕಾಂಗ್ರ್ಯಾಚುಲೇಷನ್ ಅಂತಿದ್ದಾರೆ ನೋಡಿ. ಆದರೆ ನಿಮ್ಮ ಲೈವ್ನಲ್ಲಿ ಆಯಿತು ಸಿಸ್, ಥ್ಯಾಂಕ್ ಯು. ನನಗೆ ಥ್ಯಾಂಕ್ ಯು ಅಂತಕ್ಕೆ, ನೀವು ಕಷ್ಟಪಟ್ಟಿದ್ದಕ್ಕೆ ನೀವು ಬಂತಲ್ವಾ, ನೀವು ಕಷ್ಟಪಟ್ಟು ಬಂದಿತ್ತು, ನೀವು ಬಂದಿದ್ರಲ್ಲಿ ನಮಗೂ ಲಾಭ ಇದೆ ನೋಡಿ. ಹಾಗೆ ನಮಗೆ ಥ್ಯಾಂಕ್ಸ್ ಅನ್ನಲಿಕ್ಕೆ ಏನಿಲ್ಲ ಅದರಲ್ಲಿ, ನಿಮ್ಮದು ಕಷ್ಟ, ನಿಮ್ಮದು ಶ್ರಮ ಅದರಲ್ಲಿ ಇದೆ ಅಲ್ವಾ. ಥ್ಯಾಂಕ್ಸ್ ಆದರೆ ವೆಲ್ಕಮ್, ಥ್ಯಾಂಕ್ ಯು, ವೆಲ್ಕಮ್ ನಿಮಗೆ. ಸೂಪರ್ ಸಪೋರ್ಟಲ್ಲಿದ್ದಾರೆ ಬೆಸ್ಟ್ ಅವರು ಸೂಪರ್ ಸಪೋರ್ಟಲ್ಲಿದ್ದಾರೆ. ಸುಪ್ರೀತಾ, ಹಾಯ್ ಸುಪ್ರೀತಾ. ಒಣಸಾಂಡ ದಾದ ಸ್ಪೆಷಲ್ ಜೋಕುಲು ದಾದ ಮಲ್ಪೇರು ಜೆತ್ತೇರಾ ಒಣಸ್ ಮಲ್ತೇರಾ ಧನು ಎಂಚೋಲ್ಲ ಧನು. ಬೆಸ್ಟ್ ಅವರು ಸೂಪರ್ ಸಪೋರ್ಟಲ್ಲಿದ್ದಾರೆ. ಥ್ಯಾಂಕ್ ಯು ಬೆಸ್ಟ್ ತಮ್ಮ. ಸೌಮ್ಯ ಅಶೋಕ್ ರಂಗೋಲಿ ಸಪೋರ್ಟ್ ಆಲ್ ಅಂತಿದ್ದಾರೆ ನೋಡಿ. ಸೌಮ್ಯ ಅವರಿಗೆ ಯಾರೆಲ್ಲ ಗಿಫ್ಟ್ ಕೊಟ್ಟಿಲ್ಲ ಕನೆಕ್ಟ್ ಆಗಿ. ದೀಪಾಸ್ ಅವರೇ, ಸೌಮ್ಯ ಅವರಿದ್ದಾರೆ ನೋಡಿ, ಕನೆಕ್ಟ್ ಆಗಿಲ್ಲ ಅಂದರೆ ಆಗಿ. ಸೌಮ್ಯ ಅವರೇ, ದೀಪಾಸ್ ಅವರಿದ್ದಾರೆ ನೋಡಿ, ಅವರಿಗೆ ಕನೆಕ್ಟ್ ಆಗಿ. ಥ್ಯಾಂಕ್ ಯು ಸೌಮ್ಯ ಸಿಸ್ ಅಂತಿದ್ದಾರೆ. ಸಂಡೇ ಅವರು ತುಂಬ ಖುಷಿಯಲ್ಲಿದ್ದಾರೆ ನೋಡಿ ಸಿಸ್. ಇನ್ನೊಂದು 5 ಮಾಡಿ ಇಡಿ, ಮತ್ತೆ ನಾಳೆ ಕಟ್ಟಾದರೆ ಅದು ಕೂಡ ಹಾಗೆ 1K ಇರುತ್ತೆ ಅಲ್ವಾ. ಸೂಪರ್ ಸಪೋರ್ಟಲ್ಲಿದ್ದಾರೆ ನಮ್ಮ ದೀಪಾಸ್ ಡೈಲಿ ಡಿಸ್ ಬ್ಲಾಗ್ ಅವರು. ಸೌಮ್ಯ ಅಶೋಕ್ ರಂಗೋಲಿ ಗಿಫ್ಟ್ ರಿಟರ್ನ್ ಮಾಡಿ ಅಂತಿದ್ದಾರೆ. ಬೆಸ್ಟ್ ಅವರು ಸೂಪರ್ ಸಪೋರ್ಟಲ್ಲಿದ್ದಾರೆ. ರೇವತಿ ಸಿಸ್ ಯಾನಿಯೇ ಅಂದೆ ರೇವತಿ ಅಕ್ಕ ಈ ಸಿಸ್ ಈರಾ. ಥ್ಯಾಂಕ್ ಯು ಸೋ ಮಚ್ ಸಿಸ್. ಈರು ಉಲ್ಲರಾ ತೂಂದುಲ್ಲರಾ ಇದಕ್ಕೆ ದಾನೆ ಬೊಕ್ಕ ಮೆಸೇಜ್ ಮಲ್ಪರೆಯೇ ನನ್ನ 4 ಆಟ ಕಡಬಿಡ್ಲೆ. ಥ್ಯಾಂಕ್ ಯು ಸೋ ಮಚ್. ಸೌಮ್ಯ ಅಶೋಕ್ ರಂಗೋಲಿ ಗಿಫ್ಟ್ ರಿಟರ್ನ್ ಮಾಡಿ ಅಂತಿದ್ದಾರೆ ನೋಡಿ. ಸೌಮ್ಯ ಅವರೇ, ಬೆಸ್ಟ್ ಅವರಿಗೆ ರಿಟರ್ನ್ ಕೊಡಿ ಗಿಫ್ಟ್. ಬೆಸ್ಟ್ ಅವರು ಸೂಪರ್ ಸಪೋರ್ಟಲ್ಲಿದ್ದಾರೆ. ಬೆಸ್ಟ್ ಅವರು ಸೂಪರ್ ಸಪೋರ್ಟ್. ಥ್ಯಾಂಕ್ ಯು ಸೋ ಮಚ್. ಸಂಡೇ ಪಂಡೆ ಅವರು ಸಿಸ್ 3 ಸಬ್ ಕೊಟ್ಟಿದ್ದೀನಿ ಸಿಸ್. ಓಕೆ 3 ಕೊಟ್ಟಿದ್ದಾರಂತೆ ನೋಡಿ ನಿಮಗೆ ಸಂಡೇ ಅವರೇ. ಸೌಮ್ಯ ಅವರಿಗೆ ಥ್ಯಾಂಕ್ಸ್ ಕೊಡಿ. ಸೂಪರ್ ಬೆಸ್ಟ್ ಅವರು. ಥ್ಯಾಂಕ್ ಯು ಸೋ ಮಚ್. ದೀಪಾ ಬಂದಿಲ್ಲ ಅಂತಿದ್ದಾರೆ ನೋಡಿ. ದೀಪಾಸ್ ಡೈಲಿ ಅವರು ಇವತ್ತು ವೆಜ್ ಸಿಸ್. ಹೌದಾ, ಇವತ್ತು ವೆಜ್ಜಾ? ನನಗೆ ಇವತ್ತು ಮೀನು, ಮುಂಬೈಯ ಬಂಗುಡೆ ಮೀನು. ನಿಮ್ಮದು ಕೂಡ ಮುಂಬೈ ಅಲ್ವಾ? ಸುಪ್ರೀತಾ ವನಸಾಂಡ್ ಎಗ್ಗಾ. ಸೌಮ್ಯ ಅಶೋಕ್ ರಂಗೋಲಿ ಗಿಫ್ಟ್ ರಿಟರ್ನ್ ಮಾಡಿ. ಸೌಮ್ಯ ಅವರೇ ಇದ್ದೀರಾ? ಸೌಮ್ಯ ಅವರೇ ನೋಡಿ, ಬೆಸ್ಟ್ ಅವರಿಗೆ ಗಿಫ್ಟ್ ಕೊಡಿ, ರಿಟರ್ನ್ ಮಾಡಿ. ರಮ್ಯಾ ಅವರು ಸೂಪರ್ ಸಪೋರ್ಟಲ್ಲಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಹಾಯ್ ಸುಪ್ರೀತಾ ಅಂತಿದ್ದಾರೆ. ಅವರದ್ದು ಸಪೋರ್ಟ್ ID, ನಮ್ಮದು ಫ್ರೆಂಡ್ ಅವರು ಸುಪ್ರೀತಾ ಅಂತ, ಅವ್ರದ್ದು ಸಪೋರ್ಟ್ ID. ಫ್ರೆಂಡಿಗೆ ಸಪೋರ್ಟ್ ಮಾಡಿ ಹೋಗು ಅಂತ ನನ್ನ ಫ್ರೆಂಡ್ ಬರ್ತಾಳೆ.
ಜೆತ್ತದೇರು ಉಡುಪಿ ಸೂಪರ್ ಸೂಪರ್. ನನ್ನ ಕ್ಲೋಸ್ ಫ್ರೆಂಡ್ ಸುಪ್ರೀತಾ ಚುಪ್ಪಿ. ರಮ್ಯಾ ಕನ್ನಡ ಬ್ಲಾಗ್ ಸೂಪರ್ 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 ಸಪೋರ್ಟ್ ಅಂತಿದ್ದಾರೆ. ಸುಪ್ರೀತಾ ಅವ್ರು ಜೆತ್ತದೇರು ಅಂದ. ಜೆಪ್ಪಾಡ್ ಹಸ್ಬೆಂಡ್ ಬೈತಿದ್ದೀರಾ, ನಿತೀಶರ್ ಬೈತಿದ್ದೀರಾ? ಸುಪ್ರೀತಾ ಕೊಡಿ ಅಂತಿದ್ದಾರೆ ನೋಡಿ. ಅವರು ಸಪೋರ್ಟ್ ಐಡಿ ಅವ್ರದ್ದು. ಸುಪ್ರೀತಾ ನಿಮಗೆ ಕೊಡಿ ಅಂತಿದ್ದಾರೆ ನೋಡಿ ಸಂಡೇ ಅವರು. ಸೌಮ್ಯ ಅಶೋಕ್ ಬೆಸ್ಟ್ ಅವರೇ ಬೆಸ್ಟ್ ಕೊಟ್ಟಿದ್ದೀನಿ, ಬೆಸ್ಟ್ ಅವರೇ ಕೊಟ್ಟಿದ್ದಾರಂತೆ ನೋಡಿ. ಸೌಮ್ಯ ಅಶೋಕ್ ಅವರು ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ. ದೀಪಾಸ್ ಅವರು ಸೂಪರ್ 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 ಸಪೋರ್ಟ್ ಅಂತಿದ್ದಾರೆ. ನಮ್ಮ ದೀಪಾಸ್ ಡೈಲಿ ಡಿಶ್ ಬ್ಲಾಗ್ ಅವರು. ಉಡುಪಿ ನಾಯಕ್ ಚಾನಲ್ ಸೂಪರ್ ಅಂತಿದ್ದಾರೆ. ಸಂಡೇ ಅವರು ಥ್ಯಾಂಕ್ ಯು ಸೌಮ್ಯ ಅಂತಿದ್ದಾರೆ. ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ. ನಮ್ಮ ರೇವತಿ ಸಿಸ್ ಅವರು ಥ್ಯಾಂಕ್ ಯು ಸೋ ಮಚ್ ರೇವತಿ ಅವರೇ, ಥ್ಯಾಂಕ್ ಯು. ಸೌಮ್ಯ ಅಶೋಕ್ ಅವರು ಸೂಪರ್ ಸಪೋರ್ಟ್ ಆಲ್ ಅಂತಿದ್ದಾರೆ. ರೇವತಿ ಸಿಸ್ ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ. ಕುಮಾರ್ ಅವರು ಇದ್ದಾರೆ ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಬ್ರದರ್, ಥ್ಯಾಂಕ್ ಯು. ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ, ಥ್ಯಾಂಕ್ ಯು. ಸೌಮ್ಯ ಅಶೋಕ್ ರಂಗೋಲಿ ಬೆಸ್ಟ್ ಸಬ್ ಕೊಟ್ಟಿದ್ದೀನಿ ಡನ್ ಅಂತಿದ್ದಾರೆ ನೋಡಿ. ಬೆಸ್ಟ್ ಅವರೇ ಮೋಟಿವೇಶನಲ್ ವಿಡಿಯೋ ಅವರು ಬಂದರು. ಹಾಯ್ ಸೀಸ್, ಹಾಯ್ ವೆಲ್ಕಮ್ ಸೀಸ್, ವೆಲ್ಕಮ್ ಲೈಕ್ ಡನ್, ಥ್ಯಾಂಕ್ ಯು ಸೋ ಮಚ್. ಊಟ ಆಯ್ತಾ ನಿಮ್ಮದು? ಮೋಟಿವೇಶನಲ್ ವಿಡಿಯೋ ಅವರೇ ಊಟ ಆಯ್ತಾ ನಿಮ್ಮದು? ರೇವತಿ ಸೀಸ್ ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ರೇವತಿ ಅವರೇ, ಸಪೋರ್ಟ್ ಮಾಡ್ತಿದ್ದಕ್ಕೆ ಥ್ಯಾಂಕ್ ಯು. ಇಚ್ಚಿ ನನ ಬರುಡು ದಾನೆ ನಿತೀಶರಿಗೆ ಡೈ ಮಾತು ಜನನಲ್ಲ ಚುಪ್ಪಿ. ರಮ್ಯಾ ಕನ್ನಡ ಬ್ಲಾಗ್ಸ್ ಹರೇ ರಾಮ್ ಅಂತಿದ್ದಾರೆ. ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು. ಮೋಟಿವೇಶನಲ್ ಹಾಯ್ ವೆಲ್ಕಮ್. ಹರೇ ರಾಮ್ ಅಂತಿದ್ದಾರೆ. ಸೌಮ್ಯ ಅಶೋಕ್ ರಂಗೋಲಿ ಅವರು ಸಪೋರ್ಟ್ ಆಲ್ ಅಂತಿದ್ದಾರೆ. ರಮ್ಯಾ ಅವರು ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ. ಮೋಟಿವೇಶನಲ್ ವಿಡಿಯೋ ಅವರು ಜಿ ಅಂತಿದ್ದಾರೆ. ರಮ್ಯಾ ಅವರು ಸೂಪರ್ ಸಪೋರ್ಟ್ ಅಲ್ಲಿ. ದಾದಾಗೆ ಯನ್ನ ಬ್ಲಾಗ್ ಹಿಜ್ಜಿ ಓಹ್ ಅಗಲೋ ನೀನಾಡ ಗಿಫ್ಟ್ಗೇನು ಎನ್ನಲ್ಲ ಸಬ್ ಮಲ್ಪ್ಲೇ ಪನ್ಪಿನಿ ಅಂಚ ಹೈಕ್ ಈ ಒಂಜಿ ಅಡೇಗೆ ಒಂಜಿ ವಿಡಿಯೋ ಪಾಡ ನಿನ್ನ ಹೈಕ್ ನಿಕ್ ಸಬ್ಬಾಯಿನ ತಾವಾಡು ಬೊಕ್ಕ ಸೆಟ್ಟಿಂಗ್ ಮಲ್ಪೊಲಿ ನಿಕ್ ಬತ್ತಡ ಸಬ್ಬಾಯಿನ ತಾವಾಡು ಬೊಕ್ಕ ನಿನ್ನ ವಿಡಿಯೋ ಚಾನಲ್ ಒಂದೇ ಐಡಿಯಾ ಮಲ್ಪೊಲಿ ಅಡೆಗೆ ಒಂಜಿ ಕಿಂಜ ಒಂಜಿ ವಿಡಿಯೋ ಪಾಡು ಅಂಡಲ್ಲ ಹೂವಿನ ಗೊತ್ತಂಡ ನೆತ್ತ ಶಾರ್ಟ್ಸ್ ಈ ನಂಡಲ್ಲ ಒಂಜಿ ಪಾಡ್ದು ಬಿಡು ಅದಾಗ ನಿಕ್. ಸೂಪರ್ ಮೋಟಿವೇಶನ್ ಅಂತಿದ್ದಾರೆ. ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ. ನಮ್ಮ ರಮ್ಯ ಸಿಸ್ ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ. ರಮ್ಯ ಸಿಸ್ ಸೂಪರ್ ಸಪೋರ್ಟ್, ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು ಸೋ ಮಚ್. ಮೋಟಿವೇಶನಲ್ ಅವರು ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ. ರಮ್ಯ ಅವರು. ಸಂಡೇ ಅವರು ದೀಪಾ ಡನ್ ಅಂತಿದ್ದಾರೆ ನೋಡಿ. ದೀಪಾ ಅವರೇ ಡನ್ ಅಂತ. ಯಾರೇ ರಾಮ್ ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ. ರಮ್ಯ ಅವರು ಸೂಪರ್ ಸಪೋರ್ಟ್. ಮೋಟಿವೇಶನ್ ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ. ಸೂಪರ್ ಸಪೋರ್ಟ್ ಥ್ಯಾಂಕ್ ಯು ಸೋ ಮಚ್. ಆಯಿತು ಅಂತಿದ್ದಾರೆ ನೋಡಿ ಮೋಟಿವೇಶನಲ್ ಅವರು. ಈಗ ಚೋಚಿಲೆ ಬಂಗಾರೇ ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ದೀಪಾಸ್ ಡೈಲಿ ಡಿಶ್ ಬ್ಲಾಗ್ ಅವರು. ಸೌಮ್ಯ ರಂಗೋಲಿ ಗಿಫ್ಟ್ ಕೊಟ್ಟಿದ್ದೇನೆ ನೀವು ಕೊಡಿ ಅಂತಿದ್ದಾರೆ ನೋಡಿ. ವಾಯ್ಸ್ ಅಪ್ ಅವರು ಬಂದರು. ಹಾಯ್ ವಾಯ್ಸ್ ಅಪ್ ಅವರೇ, ವೆಲ್ಕಮ್, ನಿಮಗೆ ವೆಲ್ಕಮ್. ಒಂದು ಲೈಕ್ ಕೊಡಿ. ಊಟ ಸಿಸ್ ಊಟ ಆಯಿತು, ನಿಮ್ದಾಯ್ತಾ? ಒಂದು ನನಗೆ ಲೈಕ್ ಕೊಡ್ತೀರಾ? ನಿಮ್ಗೆ ಏನು ಸ್ಪೆಷಲ್ ವಾಯ್ಸ್ ಅಪ್ ಅವರೇ ಇವತ್ತು? ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ. ಮೋಟಿವೇಶನಲ್ ಅವರು ವಿಡಿಯೋ ಅವರು. ಥ್ಯಾಂಕ್ ಯು ಸೋ ಮಚ್. ವರ್ಕ್ ಉಂಡುಗೆ ಅಂದ ಲೇಟ್ ಅಂಚನವ ಲೇಟ್ ವರ್ಕ್ ಉಂಡುಗೆನಾ ಜೋಕುಲ್ ರಜ್ಜನಲ್ಲ ಜೆತ್ತೇರಾ? ನನಗೆ ಯಾರ್ಯಾರು ಬರ್ತೀರಾ ಬನ್ನಿ ರಿಟರ್ನ್ ಮಾಡ್ತೀನಿ ಅಂತಿದ್ದಾರೆ ನೋಡಿ. ಮೋಟಿವೇಶನಲ್ ಅವರಿಗೆ ಯಾರ್ಯಾರು ಕನೆಕ್ಟ್ ಆಗ್ತೀರಾ ಆಗಿ ಅವರು ಕೊಡ್ತಾರೆ. ಸಂಡೇ ಅವರು ಸುಪ್ರೀತಾ ಕೊಡಿ ಅಂತಿದ್ದಾರೆ ನೋಡಿ. ಸಂಡೇ ಅವರೇ ಅವ್ರದ್ದು ಸಪೋರ್ಟ್ ಐಡಿ ವಿಡಿಯೋ ಇಲ್ಲ ಅವರು, ಅದರಲ್ಲಿ ಅವರು ಕೊಡಲ್ವಾ ಏನಾ ಹಾಗೆ ಗೊತ್ತಿಲ್ಲ. ಚುಪ್ಪಿ ಕೊರ್ಪನ ಇಜ್ಜತ ಕೊಡಲ್ಲ ಅಂತ ಅವರದ್ದು ವಿಡಿಯೋ ಇಲ್ಲ ಅಂದರು. ನನ್ನ ಹತ್ರ ವಿಡಿಯೋ ಇಲ್ಲ, ವಿಡಿಯೋ ಹಾಕ್ತೀನಿ ಮತ್ತೆ ಕೊಡುವ ಅಂದರು. ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ ಮೋಟಿವೇಶನಲ್ ಅವರು. ಥ್ಯಾಂಕ್ ಯು ಸೋ ಮಚ್. ಮೋಟಿವೇಶನಲ್ ಸಿಸ್ ಗಿಫ್ಟ್ ಕೊಡಿ ರಿಟರ್ನ್ ಕೊಡ್ತೀನಿ ಅಂತಿದ್ದಾರೆ ವಾಯ್ಸ್ ಅಪ್ ಅವರು ನೋಡಿ. ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ ನಮ್ಮ ಸಿಸ್ ರಮ್ಯಾ ಅವರು. ಥ್ಯಾಂಕ್ ಯು ಸೋ ಮಚ್ ಸಿಸ್, ಥ್ಯಾಂಕ್ ಯು. ವಾಯ್ಸ್ ಅಪ್ ಅವರು ಯುವಶ್ರೀ ಅವರು ನೋಡಿ ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ. ವಾಯ್ಸ್ ಅಪ್ ಅವರು ರಮ್ಯಾ ಅವರು ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ರಮ್ಯಾ ಅವರೇ, ಥ್ಯಾಂಕ್ ಯು ಸೋ ಮಚ್ ನಿಮಗೆ.
ವಾಯ್ಸ್ ಅಪ್ ಅವರು ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ. ರಮ್ಯಾ ಅವರು ಸೂಪರ್ ಸಪೋರ್ಟ್ ಸೂಪರ್ ಸಪೋರ್ಟ್ ಸೂಪರ್ ಸಪೋರ್ಟ್ ಸೂಪರ್ ಸಪೋರ್ಟ್ ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ. ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ರಮ್ಯಾ ಅವರೇ, ಥ್ಯಾಂಕ್ ಯು ಸೋ ಮಚ್. ವಾಯ್ಸ್ ಅಪ್ ಗಿಫ್ಟ್ ಡನ್ ಅಂದಿದ್ದಾರೆ. ಮೋಟಿವೇಶನಲ್ ಅವರು ಗಿಫ್ಟ್ ಕೊಟ್ಟಿದ್ದಾರೆ. ವಾಯ್ಸ್ ಅಪ್ ಅವರೇ, ನೀವು ರಿಟರ್ನ್ ಕೊಡಿ ಅವರಿಗೆ. ಥ್ಯಾಂಕ್ ಯು ಸಿಸ್ ಅಂತಿದ್ದಾರೆ. ರೊಟ್ಟಿ ನೋಟಿ ನೈಸ್ ಅಷ್ಟೇ, ರೊಟ್ಟಿ ರೈಸ್ ಅಷ್ಟೇ. ಹೌದಾ, ರೊಟ್ಟಿ ರೈಸ್ ಅಷ್ಟೇ ಸಾಕಲ್ವಾ? ರೊಟ್ಟಿ ಇದೆ, ರೈಸ್ ಇದೆ ಅಷ್ಟೇ, ಪಲ್ಯ ಅಲ್ವಾ? ಸೂಪರ್ ಸಪೋರ್ಟಲ್ಲಿದ್ದಾರೆ ವಾಯ್ಸ್ ಅಪ್ ಅವರು. ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು ಸೋ ಮಚ್. ಮೋಟಿವೇಶನಲ್ ಅವರು ಸೂಪರ್ ಸಪೋರ್ಟಲ್ಲಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ದೀಪಾಸ್ ಅವರು ಸೂಪರ್ ಸಪೋರ್ಟಲ್ಲಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಮೋಟಿವೇಶನಲ್ ಸೂಪರ್ ಸಪೋರ್ಟ್ ಅಲ್ಲಿ ತಿಂಗಳು ಮತ್ತು ಅಕ್ಕನಿಗೆ ಲೈಕ್ ಮಾಡಿ ಸಬ್ ಮಾಡಿ ಸಪೋರ್ಟಿಂಗ್ ಮಾಡಿ ಎಲ್ಲರೂ ಸಪೋರ್ಟ್ ಮಾಡಿದ್ದಾರೆ. ನೋಡು ಬೆಸ್ಟ್ ಏಜಸ್ ಇದ್ದಾರಾ? ಅಲ್ಲಿ ಇದ್ದಾರಾ ಏಜಸ್ಸಿಸ್? ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ ಮೋಟಿವೇಶನಲ್ ಅವರು. ಥ್ಯಾಂಕ್ ಯು ಸೋ ಮಚ್. ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಬೆಸ್ಟ್ ಅವರು. ರಮ್ಯಾ ಅಶೋಕ್ ರಂಗೋಲಿ ಗಿಫ್ಟ್ ರಿಟರ್ನ್ ಬಂದಿಲ್ಲ ಅಕ್ಕ ಅಂತಿದ್ದಾರೆ. ರಮ್ಯಾ ಅವರೇ ಬಂದಿಲ್ಲ ಅಂತೆ, ನೋಡಿ ಚೆಕ್ ಮಾಡಿ ಇದ್ದೀರಾ ನೀವು? ಮೋಟಿವೇಶನಲ್ ಅವರು ಸೂಪರ್ ಸಪೋರ್ಟ್ ಇಲ್ಲಿದ್ದಾರೆ. ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು ಸೋ ಮಚ್. ದೀಪಾಸ್ ಅವರು ಸೂಪರ್ ಸಪೋರ್ಟ್ ಅಲ್ಲಿ, ದೀಪಾಸ್ ಅವರು ಸೂಪರ್ ಸಪೋರ್ಟ್ ಇದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಬೆಸ್ಟ್ ಆಗಲೇ ಸಬ್ ಕೊಟ್ಟು ಕಮೆಂಟ್ ಮಾಡಿದ್ದೀನಿ ನೋಡಿ ಅಂತಿದ್ದಾರೆ. ನೋಡು ಬೆಸ್ಟ್, ಒಮ್ಮೆ ನೋಡಿ ಬಾ. ಇಲ್ಲಿ ಬಾ, ಇಲ್ಲಿ ಬಾ ಪುಟ್ಟ, ಪುಟ್ಟ ಇಲ್ಲಿ ಬಾ. ಮಚ್ಚರಿದೆಯಾ? ಒಮ್ಮೊಮ್ಮೆ ಮೆಸೇಜ್ ಶೋ ಆಗಲ್ಲ, ಇದರಲ್ಲೇ ಇರುತ್ತೆ, ವಿಡಿಯೋದಲ್ಲೇ ಇರುತ್ತೆ. ಬೆಸ್ಟ್ ಅವಾಗಲೇ ಕೊಟ್ಟಿದ್ದಾರಂತೆ ನೋಡಿ. ಸೂಪರ್ ಸಪೋರ್ಟಲ್ಲಿದ್ದಾರೆ ಮೋಟಿವೇಶನಲ್ ಅವರು. ಸೂಪರ್ ಸಪೋರ್ಟಲ್ಲಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಭಾಗ್ಯಲಕ್ಷ್ಮಿ ಅಕ್ಕ ಬಂದರು, ಲೈಕ್ ಡನ್ ಅಂತಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಭಾಗ್ಯ ಅಕ್ಕ. ನಿಮ್ಮ ಲೈವಿಗೆ ಬರದೆ ತುಂಬ ದಿನ ಆಯಿತು, ಏನಂತ ಗೊತ್ತಿಲ್ಲ, ಆಗ್ತಾ ಇಲ್ಲ ಬೆಳಿಗ್ಗೆ ಬೇಗ, ಏನಂತ ಗೊತ್ತಿಲ್ಲ. ಇವತ್ತು ಇತ್ತ ನಿಮ್ದಂತನೂ ಗೊತ್ತಿಲ್ಲ. ನಾಳೆ 100% ಜಾಯ್ನ್ ಆಗ್ತೀನಿ ನಾನು, ಎಲ್ರಿಗೂ ಟ್ರೈ ಮಾಡ್ತೀನಿ. ನನ್ನ ಮಗನಿಗೆ ಎಕ್ಸಾಮ್ ಉಂಟು, ಹಾಗೆ ಸ್ವಲ್ಪ ಹಿಂದೆ ಸರಿತಿದ್ದೀನಿ. ಹನಿನಿ ಸಿಸ್ಟರ್ ಆಯ್ ಅಂದಿದ್ದಾರೆ. ಆಯ್ ಭಾಗ್ಯಲಕ್ಷ್ಮಿ ಅಕ್ಕ, ಭಾಗ್ಯಕ್ಕ ಅವರೇ, ಊಟ ಆಯ್ತಾ ನಿಮ್ಮದು? ಏನು ಸ್ಪೆಷಲ್ ಇವತ್ತು? ದೀಪಾಸ್ ಅವರು ಸೂಪರ್ ಸಪೋರ್ಟಲ್ಲಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಬೆಸ್ಟ್ ಅವರು ಹಾಯ್ ಭಾಗ್ಯಲಕ್ಷ್ಮಿ ಅಕ್ಕ ಅಂತಿದ್ದಾರೆ. ಆಯಿತು ತಮ್ಮೋಡು ಅಂತಿದ್ದಾರೆ. ಅಜಿತ್ ತಮ್ಮೋಡು, ತಮ್ಮ ಅಜಿತ್ ಅವರು. ಬನ್ನಿ ನಮ್ಮ ಬೆಲದಿಂಗಲು ಮತ್ತು ಏಜಿಸ್ ಅಕ್ಕನಿಗೆ ಲೈಕ್ ಮಾಡಿ, ಸಬ್ ಮಾಡಿ, ಸಪೋರ್ಟಿಂಗ್ ಮಾಡಿ, ಎಲ್ಲರೂ ಸಪೋರ್ಟಿಂಗ್ ಮಾಡಿ ಅಂತಿದ್ದಾರೆ. ಊಟ ಆಯ್ತಾ ಸಿಸ್ಟರ್? ನಂದು ತಮ್ಮೋಡು ಆಯಿತು, ನಂದು ಆಯಿತು ಸಿಸ್ಟರ್, ನಿಮ್ದು ಆಯ್ತಾ? ಬೆಸ್ಟ್ ಅವ್ರ ಅಕ್ಕ ಅಂತಿದ್ದಾರೆ ನೋಡಿ. ಎಸ್ ತಮ್ಮಯ್ಯ ಅಂತಿದ್ದಾರೆ ನೋಡಿ ಅಕ್ಕ ಅವರು. ಬೆಸ್ಟ್ ಅವರು ಊಟ ಆಯ್ತಾ ಅಕ್ಕ ಅಂತಿದ್ದಾರೆ ನೋಡಿ. ಆಯ್ತಂತೆ ಅಂದ್ರಲ್ವಾ ತಮ್ಮ ನಿನಗೆ. ಬೆಸ್ಟ್ ಅವರು ಬನ್ನಿ ನಮ್ಮ ಬೆಲದಿಂಗಲು ಮತ್ತು ಏಜಿಸ್ ಅಕ್ಕನಿಗೆ ಲೈಕ್ ಮಾಡಿ, ಸಬ್ ಮಾಡಿ, ಸಪೋರ್ಟಿಂಗ್ ಮಾಡಿ ಎಲ್ಲರೂ ಅಂತಿದ್ದಾರೆ. ಭಾಗ್ಯಕ್ಕ ಗುಡ್ ತಮ್ಮಯ್ಯ ಅಂತಿದ್ದಾರೆ. ನನ್ನ ತಮ್ಮ ಸಪೋರ್ಟ್ ಮಾಡ್ತಾನೆ ನೋಡಿ. ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ. ದೀಪಾಸ್ ಅವರು. ಥ್ಯಾಂಕ್ ಯು ಸೋ ಮಚ್ ದೀಪಾಸ್ ಅವರೇ, ಥ್ಯಾಂಕ್ ಯು. ದೀಪಾ ಡೈಲಿ ಡಿಶ್ ಬ್ಲಾಗ್ ಅವರು ಥ್ಯಾಂಕ್ ಯು ಸೋ ಮಚ್. ಭಾಗ್ಯಲಕ್ಷ್ಮಿ ಅವರು ಕಮೆಂಟ್ ಅಂತಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಕಮೆಂಟ್ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್. ಬೆಸ್ಟ್ ಅವರು ಓಕೆ ಟೇಕ್ ಕೇರ್ ಅಕ್ಕ ಅಂತಿದ್ದಾರೆ. ಓಕೆ ಟೇಕ್ ಕೇರ್ ಅಂತಿದ್ದಾರೆ. ಬೆಸ್ಟ್ ಅವರೇ ಏಜಸ್ ಅವರು ಇದ್ದಾರಾ ಅಲ್ಲಿ? ಯಾರೆಲ್ಲ ಐಡಲ್ಲಿದ್ದೀರಾ ಬಂದು ಸಪೋರ್ಟ್ ಮಾಡಿ. ನಾನು ಇದ್ದೀನಿ, ಬನ್ನಿ ಎಲ್ಲರೂ ಸಪೋರ್ಟ್ ಮಾಡಿ. ಸೌಮ್ಯ ರಂಗೋಲಿ ಗಿಫ್ಟ್ ಕೊಡಿ ಅಂತಿದ್ದಾರೆ. ಸೌಮ್ಯ ರಂಗೋಲಿ ಇದ್ದೀರಾ? ಗಿಫ್ಟ್ ಕೊಡಿ. ದೀಪಾಸ್ ಡೈಲಿ ಡಿಶ್ ಬ್ಲಾಗ್ ಅವರಿಗೆ ಕೊಡಿ ಇದ್ರೆ. ಭಾಗ್ಯಲಕ್ಷ್ಮಿ ಥ್ಯಾಂಕ್ ಯು ತಮ್ಮಡು ಅಂತಿದ್ದಾರೆ ನೋಡಿ. ತಮ್ಮ ಎಲ್ರಿಗೂ ಇಷ್ಟ ನೋಡಿ, ನಮ್ಮ ಬೆಸ್ಟ್ ತಮ್ಮ ಇದ್ದಾನಲ್ವ, ಎಲ್ರಿಗೂ ಇಷ್ಟ. ಬೆಸ್ಟ್ ಅವರು ಬನ್ನಿ ಎಲ್ಲರೂ ನಮ್ಮ ಬೆಲದಿಂಗಲು ಮತ್ತು ಏಜಸ್ ಅಕ್ಕನಿಗೆ ಲೈಕ್ ಮಾಡಿ, ಸಬ್ ಮಾಡಿ, ಸಪೋರ್ಟ್ ಮಾಡಿ ಎಲ್ಲರೂ ಅಂತಿದ್ದಾರೆ ನೋಡಿ.
ಸೂಪರ್ 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 ಅಂತಿದ್ದಾರೆ. ಬೆಸ್ಟು ಅಕ್ಕ 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 ಅಂತಿದ್ದಾರೆ. ಅಕ್ಕ ತಮ್ಮ ಅಂದರೆ ಬೆಸ್ಟ್ ಥರ ತಮ್ಮ ಇರಬೇಕು ನೋಡಿ. ತಮ್ಮ ಬೆಸ್ಟ್ ತಮ್ಮ, ಸೂಪರ್ ತಮ್ಮ. ಅಕ್ಕ 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 ಅಂತಿದ್ದಾನೆ ನೋಡಿ ನಮ್ಮ ತಮ್ಮ. ತಮ್ಮಂದು ಎಕ್ಸಾಮ್ ಆಯ್ತಾ? ಬೆಸ್ಟ್ ಎಸ್ ಬೆಸ್ಟ್ 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 ತಮ್ಮಯ್ಯ. ಬೆಸ್ಟ್ ಬೆಸ್ಟ್ ತಮ್ಮಯ್ಯ, ನಮ್ಮ ಬೆಸ್ಟ್ ತಮ್ಮ. ಲಾರ್ಡ್ಸ್ ಆಪ್. ಹಾಂ, ಎಲ್ರೂ ಬೇಕು ಅವನಿಗೆ, ಎಲ್ರಿಗೂ ಮೆಸೇಜ್ ಮಾಡ್ತಾನೆ, ಎಲ್ರಿಗೂ ಮಾಡ್ತಾನೆ ತಮ್ಮಯ್ಯ, ಬೆಸ್ಟ್ ತಮ್ಮಯ್ಯ. ಎಲ್ರೂ ಬೇಕು ಅವನಿಗೆ. ಸೂಪರ್ 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 ತಮ್ಮ, ಸೂಪರ್ ಅಂತಿದ್ದಾರೆ ಭಾಗ್ಯಲಕ್ಷ್ಮಿ ಅವರು. ಥ್ಯಾಂಕ್ ಯು ಸೋ ಮಚ್. ಲೈಕ್ ಅಂತಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಭಾಗ್ಯಲಕ್ಷ್ಮಿ ಅವರೇ. ಥ್ಯಾಂಕ್ ಯು ಭಾಗ್ಯಕ್ಕ ಥ್ಯಾಂಕ್ ಯು ಅಕ್ಕ, ಥ್ಯಾಂಕ್ ಯು ಅಕ್ಕ. ಸಾರಿ ಭಾಗ್ಯಕ್ಕ, ನನಗೆ ಒಂದು ವಾರದಿಂದ ಇನ್ನೂ ಒಂದು ಮಂಡೆಯಿಂದ ಎಕ್ಸಾಮ್ ಸ್ಟಾರ್ಟ್ ಆಗಿದೆ ಮಕ್ಕಳಿಗೆ, ಅದರಿಂದ ಸ್ವಲ್ಪ ಬ್ಯುಸಿ ಇರ್ತೀನಿ. ಇಲ್ಲಾಂದರೆ ಬೆಳಿಗ್ಗೆ ನಿಮ್ಮದು ಲೈವ್ಗೆ ನಾನು ಯಾವಾಗಲೂ ಜಾಯಿನ್ ಆಗ್ತೀನಿ. ಇವಾಗ ಒಂದು 2-3 ದಿನದಿಂದ ಇಲ್ಲ, ಟೈಮೇ ಸಿಗಲ್ಲ ಇವಾಗ. ಸೂಪರ್ ಸಪೋರ್ಟಲ್ಲಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಸೂಪರ್ ಸಪೋರ್ಟಲ್ಲಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಓಕೆ ತಮ್ಮಡು, ಗುಡ್ ನೈಟ್, ಟೇಕ್ ಕೇರ್ ಅಂತಿದ್ದಾರೆ. ಓಕೆ ಭಾಗ್ಯಕ್ಕ. 4 ಮೆಂಬರ್ಸ್ ಇದ್ದೀರಾ, ಐಡಲ್ಲಿ ಇರಬೇಡಿ, ಬಂದು ಸಪೋರ್ಟ್ ಮಾಡಿ. ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ ನಮ್ಮ ದೀಪಾ ಸಿಸ್ ಅವರು. ಥ್ಯಾಂಕ್ ಯು ಸೋ ಮಚ್ ದೀಪಾ ಅವರೇ, ಥ್ಯಾಂಕ್ ಯು. ಥ್ಯಾಂಕ್ ಯು ದೀಪಾ ಅವರೇ, ಥ್ಯಾಂಕ್ ಯು. ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ ನಮ್ಮ ದೀಪಾ ಸಿಸ್. ಇವತ್ತು ವೆಜ್ಜಾ ನಿಮಗೆ? ಇವತ್ತು ತಿನ್ನಲ್ವಾ ನೀವು? ನಮಗೆ ಇವತ್ತು ಇತ್ತು, ಗಮ್ಮತ್ತು ಮಾಡಿದೆ ಇವತ್ತು. ಫಿಶ್ ಫ್ರೈ ಇತ್ತು, ಬಂಗಡೆ ಗಸಿ ಇತ್ತು. ಹಾಂ ಸಿಸ್, ವೆಜ್ ಇವತ್ತು. ಹೌದಾ? ಶನಿವಾರ ಕೆಲವರು ತಿನ್ನಲ್ಲ, ನಾವು ತಿಂತೀವಿ. ನಮಗೆ ಮಂಗಳವಾರ ತಿನ್ನಲ್ಲ ನಾನು, ಮತ್ತೆ ಪೂರ ದಿನ ತಿಂತೀನಿ. ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ ದೀಪಸ್ ಅವರು. ಥ್ಯಾಂಕ್ ಯು ಸೋ ಮಚ್. ಸಪೋರ್ಟ್, ಥ್ಯಾಂಕ್ ಯು ಸೋ ಮಚ್. ಎಲ್ರು ಹೋದ್ರು ಏನ? ಒಮ್ಮೆಲೆ ಹೋದ್ರ ಏನ ಎಲ್ರು? ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ. ಹೌದು. ನಾನು ಆ ಮಂಗಳವಾರ ತಿನ್ನಲ್ಲ, ಬಾಕಿ ದಿನ ತಿಂತೀನಿ. ಒಂದು ದಿನ ಬಿಟ್ಟು ಮತ್ತೆ ಎಲ್ಲ ದಿನ ತಿಂತೀನಿ ನಾನು. ನೋಡುವ, ನನ್ನ ಮಕ್ಕಳು ಮಲಗಿದ್ರು, ಹಾಗೆ ಈಗ ಇಲ್ಲಿಗೆ ಬಂದೆ. ಅಲ್ಲಿ ಮಲ್ಕೊಂಡಿದ್ದಾರೆ. ದೀಪಸ್ ಅವ್ರ ಸಪೋರ್ಟ್ ಅಂತಿದೆ. ಥ್ಯಾಂಕ್ ಯು ಸೋ ಮಚ್. ನಿಮಗೆ ಎಷ್ಟು ಮಕ್ಕಳು ದೀಪ ಅವರೇ? ಮುಂಬೈಯಲ್ಲಿ ಇರುವುದಲ್ವಾ ನೀವು ಕೂಡ? ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಯಾರೆಲ್ಲ ಐಡಲ್ ಇದ್ದೀರಾ ಬಂದು ಸಪೋರ್ಟ್ ಮಾಡಿ ಪ್ಲೀಸ್. ಎಲ್ಲರೂ ಒಮ್ಮೆಲೆ ಹೋದ್ರಾ? ಯಾಕೆ ಮಾಡಿದ್ರಿ? ಬರಬೇಕಲ್ವಾ? ತ್ರೀ ಮೆಂಬರ್ಸ್ ಇದ್ದೀರಾ, ಬಂದು ಸಪೋರ್ಟ್ ಮಾಡಿ ಪ್ಲೀಸ್, ಬಂದು ಸಪೋರ್ಟ್ ಮಾಡಿ. ಸಪೋರ್ಟ್ ಅಂದಿದ್ದಾರೆ ದೀಪಾಸ್ ಅವರು. ಥ್ಯಾಂಕ್ ಯು ಸೋ ಮಚ್.
ಇವತ್ತು ಸ್ವಲ್ಪ ಕಡಿಮೆ ಜನ ಬಂದರು. 11 ಗಂಟೆ ಆಯ್ತಾ? ದೇವಾ. ಯಾರೆಲ್ಲ ಇದ್ದೀರಾ? ಸೌಮ್ಯಾಸಿಸ್ ಗಿಫ್ಟ್ ಕೊಡಲೇ ಇಲ್ಲ. ಹೌದಾ? ಅವರು ಯಾಕೆ ಹಾಗೆ ಮಾಡಿದ್ರು? ಅವರು ನಾಳೆ ಬರ್ತಾರೆ ನೋಡಿ. ನಾನು ನಾಳೆ ಅವ್ರು ಬರ್ತಾರೆ ಬೆಳಿಗ್ಗೆ. ನಂದು ಇದೆ 10:30ಕ್ಕೆ, ಆಗ ಬರ್ತಾರೆ. ಬಂದರೆ ಈಗ ಬರ್ಬೋದು ಅವರು ವಾಪಸ್ಸು. ಇಲ್ಲಾಂದರೆ ಮತ್ತೆ ನಾಳೆ ಬರ್ತಾರೆ. 10:30ಕ್ಕೆ ಇದೆ ನಂದು ಲೈವು, ಅದಕ್ಕೆ ಬರ್ಬೋದು ಅವರು. ಹೌದು, ಯಾಕೆ ಮಾಡಿದ್ರು? ಕೊಡ್ತಾರೆ ಅವರು, ಏನು ಇಲ್ಲ. ಮೆಸೇಜ್ ಹಾಕಿದ್ರಾ ನೀವು ಅವರಿಗೆ? ಯಾರೆಲ್ಲ ಐಡಲ್ಲಿದ್ದೀರಾ ಬಂದು ಸಪೋರ್ಟ್ ಮಾಡಿ ಪ್ಲೀಸ್. ಬನ್ನಿ ಸಪೋರ್ಟ್ ಮಾಡಿ. ಹೌದಾ? ಓಕೆ ಅಂತಿದ್ದಾರೆ. ಇವತ್ತು ಸ್ವಲ್ಪ ಮಂದಿ ಕಮ್ಮಿ, ತುಂಬ. ಇಲ್ಲಾಂದರೆ ಮಸ್ತ್ ತುಂಬ ಜನ ಬರ್ತಾರೆ ಇವತ್ತು. ಯಾರೆಲ್ಲ ಲೈಕ್ ಕೊಟ್ಟಿಲ್ಲ? ಬನ್ನಿ ಬನ್ನಿ ಬನ್ನಿ, ಸಪೋರ್ಟ್ ಮಾಡಿ ಅಲ್ವಾ, ಯಾಕೆ ಹಿಂದೆ ಹೋಗ್ತೀರಾ? ಹೌದು, ಇಬ್ಬರು ಇದ್ದಾರೆ ನೋಡಿ. ಸೂಪರ್ ಸಪೋರ್ಟಲ್ಲಿದ್ದಾರೆ ನಮ್ಮ ದೀಪಾ ಸಿಸ್ ಅವರು. ಥ್ಯಾಂಕ್ ಯು ಸೋ ಮಚ್ ದೀಪಾ ಅವರೇ, ಥ್ಯಾಂಕ್ ಯು ಸೋ ಮಚ್. ಇವತ್ತೇನ ಕಡಿಮೆ ಇದ್ದಾರೆ, ಇಲ್ಲಾಂದರೆ ಬರ್ತಾರೆ ಜನ. ಇವತ್ತು ಲೈಕ್ ಕೊಟ್ಟಿಲ್ಲ ಯಾರು. ಯಾರೆಲ್ಲ ಬಂದು ಸಪೋರ್ಟ್ ಮಾಡಿ, ಹೈಡಲ್ಲಿರುವವರು ಬಂದು ಸಪೋರ್ಟ್ ಮಾಡಿ, ಬಂದು ಸಪೋರ್ಟ್ ಮಾಡಿ. ತ್ರೀ ಮೆಂಬರ್ಸ್ ಇದ್ದೀರಾ? ಏನಾಯ್ತು? ಬನ್ನಿ. ಓಕೆ ಸಿಸ್, ಬಾಯ್. ಮಗಳಿಗೆ ನಿದ್ದೆ ಬರ್ತಾ ಉಂಟು. ಓಕೆ ಓಕೆ, ನಿಮಗೆ ಮಗಳ ಎಷ್ಟು ಮಕ್ಕಳು? ಒಂದ ಎರಡಾ? ಒಬ್ರ ಇಬ್ರಾ? ಒಬ್ಳೆಯಾ? ಹ್ಞೂ. ತ್ರೀ ಮೆಂಬರ್ಸ್ ಇದ್ದೀರಾ? ಯಾಕೆ ಎರಡಲ್ಲಿದ್ದೀರಾ? ಬಂದು ಸಪೋರ್ಟ್ ಮಾಡಿ ಅಲ್ವಾ. ಸಂಡೇ ಅವರು ಮತ್ತೆ ಹೌದು. ಎಂತ ಗೊತ್ತುಂಟಾ, ನಾನು ಅಲ್ಲಿ ಮಕ್ಕಳನ್ನು ಮಲಗಿಸ್ತಿದ್ದೆ, ಕತ್ಲೆ ಇತ್ತಲ್ವಾ, ಅದಕ್ಕೆ ಮಾಡ್ಲಿಕ್ಕೆ ಆಗಿಲ್ಲ ನನಗೆ. ಮಕ್ಕಳು ಒಳಗಿದ್ರು, ರೂಮಲ್ಲಿದ್ದರು. ಅವರನ್ನು
ಮಲಗಿಸುವಾಗ ಲೈಟ್ ಬಂದ್ ಮಾಡಿದೆ, ಹಾಗೆ ಕತ್ಲೆ ಆಗ್ತಿತ್ತು, ಮುಖ ತೋರ್ತಿತ್ತು ನಂದು. ನಾನು ಬ್ಯಾಕ್ ಕ್ಯಾಮರಾದಲ್ಲಿ ಇರಲಿಲ್ಲ, ಫುಲ್ ಕತ್ಲೆ ಇತ್ತು ರೂಮು. ಹಾಗೆ ಆಗಲಿಲ್ಲ. ಈಗ ಅವ್ರು ಮಲಗಿದ್ರು, ಈಗ ಈ ಕಡೆ ಬಂದೆ ನಾನು. ಮಾಡಿ ಅಂತಿದ್ದಾರೆ. ನಾನು ಅದೇ, ನಾನು ಎಂತಕ್ಕೆ ಹೆದರುವುದು ಸಂಡೆ ಅವರೇ? ಹೆದರ್ಕೋಬಾರ್ದು, ಯಾಕೆ ಹೆದರ್ಬೇಕು? ಸಪೋರ್ಟ್ ಸಪೋರ್ಟ್ ಅಂತಿದ್ದಾರೆ, ಥ್ಯಾಂಕ್ ಯು ಸೋ ಮಚ್. ಹೆದರ್ಕೋಬಾರ್ದು ಅಲ್ವಾ, ಯಾಕೆ? ನೀವು ಮಾಡಿ ಸಂಡೆ ಅವರೇ, ನೀವು ಕೂಡ ಮಾಡಿ. ಎಂತಾಗುತ್ತೆ? ಏನಾಗಲ್ಲ. ನನಗೆ ಭಯ ಆಗುತ್ತೆ. ನನಗೇನು ಭಯ ಇಲ್ಲ, ನಾನು ಭಯ ಪಡೋದೇ ಇಲ್ಲ. ಏನಾಗುತ್ತೆ? ಮುಖ ತೋರಿಸಿದ್ರೆ ಏನಾಯಿತು? ನಾವು ಎಂತ, ಹೇಗೆ ನಾವು ಯಾವುದಕ್ಕೂ ಎಂತಕ್ಕೂ ಇದು ಮಾಡಬಾರ್ದು ಅಷ್ಟೇ. ದೀಪಾ ನಯನ ಅವರು ಬಂದರು. ಹಾಯ್ ದೀಪಾ ನಯನ ಅವರೇ, ವೆಲ್ಕಮ್ ದೀಪಾ ನಯನ ಅವರೇ. ಊಟ ಆಯ್ತಾ ನಿಮ್ಮದು? ಏನು ಸ್ಪೆಷಲ್ ಇವತ್ತು? ನನಗೆ ಭಯ ಇಲ್ಲಪ್ಪ, ನಾನು ಭಯ ಪಡುವುದಿಲ್ಲ, ನಾನು ಸ್ಟ್ರಾಂಗ್. ನಾವಷ್ಟು ಹೀರೋಯಿನ್ ಥರನೂ ಇಲ್ಲ ಅಲ್ವಾ, ಅದಕ್ಕೆ ಟೆನ್ಷನ್ ಇಲ್ಲ ಏನು. ಉಡುಪಿ ಅವರು ಬಂದರು ನೋಡಿ. ಉಡುಪಿ ಸಿಸ್ ಎಲ್ಲಿ ಹೋಗಿ ಬಂದ್ರಿ? ಏಜೆಸ್ ಇದ್ದಾರಲ್ಲಿ? ಹೋದ್ರಾ? ಕಟ್ ಮಾಡಿದ್ರೆ ಇದ್ದಾರಾ? ಹೋಗಿದ್ರಾ ಏಜೇಶ್ ಅವರಿಗೆ? ಸೂಪರ್ ಸೂಪರ್. ಮೈಲಾರಪ್ಪ ಅವರು ಬಂದರು. ಹಾಯ್ ಹಾಯ್, ಲೈಕ್ ಡನ್ ಅಂತಿದ್ದಾರೆ, ಥ್ಯಾಂಕ್ ಯು ಸೋ ಮಚ್ ಮೈಲಾರಪ್ಪ ಅವರೇ. ಊಟ ಆಯ್ತಾ ನಿಮ್ಮದು? ಏನು ಸ್ಪೆಷಲ್ ಇವತ್ತು? ಉಡುಪಿ ಹಿರೇಗದಾದ ಏನು ಸ್ಪೆಷಲ್ ಪನ್ಯ ಕಡೀರು? ಏಜೆಸ್ ಇದ್ದಾರಾ? ಹಾಂ ಗೊತ್ತಾಯಿತು. ಅವರು ಕೂಡ 9:30 ಸ್ಟಾರ್ಟ್ ಮಾಡಿದ್ದು. ಫಿಶ್ ಫ್ರೈ, ನನಗೂ ಕೂಡ ಅದೇ ಫಿಶ್ ಫ್ರೈ. ದೀಪಾ ನಯನ ಸೂಪರ್ ಸೂಪರ್ ಅಂತಿದ್ದಾರೆ. ನನಗೂ ಕೂಡ ಫಿಶ್ ಫ್ರೈ, ಫಿಶ್ ಕರಿ. ಅನ್ನ ಸಾಂಬಾರಂತೆ ಮೈಲಾರಪ್ಪ ಅವರಿಗೆ. ಮೈಲಾರಪ್ಪ, ಹೌದಾ? ಅನ್ನ ಸಾಂಬಾರಾ? ನಿಮ್ಮ ಕಡೆ ಮುದ್ದೆ ಮಾಡಲ್ವಾ? ಯಾರು ಏಜೆ ಸಾರ್ನ ಲೈವ್ಗೂ ಪೋತುಜಾರಾ? ಉಲ್ಲೇರಾರು ಉಲ್ಲೇರು ಅಪ್ಪ ಅಂತೇರು ಬತ್ತಾರೇಕು ಶುರು ಮಲ್ಪಂದು. ಯಾರು ಮಧ್ಯಾಹ್ನ ಮಸ್ತ್ ಸಪೋರ್ಟ್ ಮಲ್ತು ಬತ್ತಿತ್ತೆ ಮಧ್ಯಾಹ್ನ ರಡ್ಡಾರೇಕು ಯಾನೇ ಇತ್ತೆ ಬೊಕ್ಕ. ಚಿರಾಗ್ ಚೈತ್ರ ಅವರು ಬಂದರು. ಹಾಯ್ ಹಾಯ್ ಚಿರಾಗ್ ಚೈತ್ರ ಅವರೇ, ಒಂದು ಲೈಕ್ ಕೊಡಿ. ನಿಮ್ಮದು ಲೈಕ್ ಡನ್ ಅಂತಿದ್ದಾರೆ ನೋಡಿ. ನಾನು ಕೆಲವು ಮೊದಲೇ ಅವರು ಡನ್ ಅಂದರು. ಓಕೆ ಅಂತಿದ್ದಾರೆ, ಡನ್ ಡನ್ ಡನ್. ಥ್ಯಾಂಕ್ ಯು ಸೋ ಮಚ್ ಚಿರಾಗ್ ಚೈತ್ರ ಅವರೇ. ಆರು ಉಲ್ಲೇರು ಅವು ತೂತೆ, ಆರು ಉಲ್ಲೇರು ಅವು ತೂತೆ. ಓಯೇರಿ ಏರು ಉಲ್ಲೇರಿ ಏ ಉಡುಪಿ. ಲೈವ್ಡು ಏಜೆಸ್ ಸಿಸ್ ಹೌದು. ನಂದು ಉಲ್ಲೇರು ಆರು ಉಲ್ಲೇರು ಆರು ಪಂಡೇರಿ ಅನ್ನ ಪೋಪೆ ನಾನು ಉಲ್ಲೆ ಆಯ್ತು ಮುದ್ದೆ ಮಾಡ್ತಾರೆ. ಹೌದೌದು. ನಿಮ್ಮ ಕಡೆ ನಿಮ್ಮದು ಯಾವ ಊರು ಮೈಲಾರಪ್ಪ ಅವರೇ? ನಿಮ್ಮ ಕಡೆಯ ಬೆಂಗಳೂರು ಕಡೆ ಎಲ್ಲ ಮುದ್ದೆ ಮಾಡಿ ತಿಂತಾರೆ, ನಾವೆಲ್ಲ ತಿನ್ನೋದಿಲ್ಲ. ಬಟ್ ಜಾಯಿನ್ ಆತಜಿ ಅಂದೆ ಉಲ್ಲೇರ ಜನ ಉಲ್ಲೇರ ಆರು ನೈಟ್. ಚಿರಾಗ್ ಚೈತ್ರ ಅದು ಯಾವ ಭಾಷೆ? ಅದು ನಮ್ಮದು ಇದು ತುಳು ಭಾಷೆ, ಮ್ಯಾಂಗ್ಳೂರು ಕುಡ್ಲಾ, ಅದು ತುಳು ಭಾಷೆ. ಚಿರಾಗ್ ಚೈತ್ರ ಅವರೇ, ಕೆಲೈಟ್ ಬಾರಿ ಲಡಾಯಿ. ನಿಮ್ಮದು ಊಟ? ನಂದು ಊಟ ಆಯಿತು. ಫಿಶ್ ಮತ್ತು ಫಿಶ್ ಫ್ರೈ ಮತ್ತು ರೈಸ್ ಅಷ್ಟೇ ಮತ್ತೇನಿಲ್ಲ. ಅಷ್ಟೇ ಸಾಕಲ್ವ? ಅಲ್ವಾ ಉಡುಪಿ? ಅಷ್ಟೇ ಸಾಕಲ್ವಾ? ಪಾವಗಡ ತುಮಕೂರು ಡಿಸ್ಟಿಕ್. ಓ ಪಾವಗಡ ಮಂಜು ಇದ್ದಾರಲ್ವಾ ಬಿಗ್ ಬಾಸ್ ಪಾವಗಡ ಅವರು ಕೂಡ. ಮಂಜು ಪಾವಗಡ ತುಮಕೂರು ಅವರು. ಓ ತುಮಕೂರು ಅವರಾ?
ಓಕೆ ಓಕೆ. ಎಲ್ಲಿದ್ದೀರಿ ಬನ್ನಿ ಎಲ್ರು, ಎಲ್ಲಿದ್ದೀರಿ ಎಲ್ಲಿದ್ದೀರಿ ಬನ್ನಿ. ಉಡುಪಿ ನೀಂದ ಪ್ರೈ ಮಾತ್ರ ನಬಕದಾಲೆತ್ತು ಜೈನಿ. ಚಿರಾಗ್ ಚೈತ್ರ ಅವರೇ ಎಲ್ಲಿದ್ದೀರಾ, ಇದ್ದೀರಾ? 24 ಲೈಕ್ ಆಗಿದ್ದು ಇವತ್ತು, ಇಲ್ಲಾಂದರೆ 36, 39, 40 ಆಗ್ತಿತ್ತು. ಇವತ್ತೇನೋ ಜನ ಇಲ್ಲ ಇದ್ದಾರೆ ನೋಡಿ, ಒಬ್ರು ನೋಡ್ತಾ ಇದ್ದಾರೆ, ಯಾರಂತ ಗೊತ್ತಿಲ್ಲ. ಮಂಜು ಪಾವುಗಡ ಅಂತೆ. ನನ್ನ ಫ್ರೆಂಡಿನ ಅಣ್ಣ ಪಾವುಗಡ ಮಂಜು. ಹೌದಾ, ಅವರು ಇದರಲ್ಲಿ ಇದ್ದಾರಲ್ವಾ, ಇವತ್ತು ಟಿವಿಯಲ್ಲಿ ಪ್ರೋಗ್ರಾಮ್ ಉಂಟಲ್ವಾ, ಅದರಲ್ಲಿ ಇದ್ದಾರೆ ಮಂಜು ಪಾವುಗಡ ಅವರು. ಫ್ರೆಂಡಿನ ಅಣ್ಣವಾ? ಓ ಹೌದಾ. ಯಾರೆಲ್ಲ ಐಡಲ್ ಇದ್ದೀರಾ ಬಂದು ಸಪೋರ್ಟ್ ಮಾಡಿ ಪ್ಲೀಸ್, ಮೆಸೇಜ್ ಮಾಡಿ ಬನ್ನಿ. ಮತ್ತೆ ಸಮಾಚಾರ ಸಿಸ್ಟರ್. ರಂಗನಾಯ್ಕ ಅವರು ಬಂದರು. ಆಯ್ ಮೇಡಮ್, ಊಟ ಆಯ್ತಾ? ಊಟ ಆಯಿತು ರಂಗನಾಯ್ಕ ಅವರೇ, ಒಂದು ಲೈಕ್ ಕೊಡಿ ಅಲ್ಲಿ ಹೋಗಿ. ಊಟ ಮತ್ತೆ ಸಮಾಚಾರ ಏನಿಲ್ಲ ಬ್ರದರ್, ನೀವೇ ಅನ್ಬೇಕು, ನಂದೇನಿಲ್ಲ ಸಮಾಚಾರ. ಆಯಿತು ಅಂತಿದ್ದಾರೆ ನೋಡಿ. ರಂಗನಾಯ್ಕ ಅವರೇ ಒಂದು ಲೈಕ್ ಕೊಡಿ ಅಲ್ಲಿ ಹೋಗಿ. ನಮ್ದು ಏನಿಲ್ಲ ಮೈಲಾರಪ್ಪ ಅವರೇ, ನಿಮ್ದೇ ಸಮಾಚಾರ ಏನಿದ್ರು. ಓ ರಂಗಣ್ಣ, ಒಂದು ಲೈಕ್ ಕೊಡಿ. ರಂಗಣ್ಣ ಬಂದು ಹಾಯ್ ಅಂದು ಆಯ್ತಂತ ಓಡಿ ಹೋದ್ರು ರಂಗಣ್ಣ. ಓ ರಂಗ ಅವರೇ ಎಲ್ಲಿದ್ದೀರಾ? ಯಾರು 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 ಟಿಶು ಟಿಶು. ಎಲ್ಲಿದ್ದೀರಾ? ಬನ್ನಿ ಬನ್ನಿ. ಯಾರು ಯಾರು ಯಾರು
ಲೈಕ್ ಡನ್. ರಂಗಣ್ಣ ಲೈಕ್ ಕೊಟ್ಟು ಹೋದ್ರು. ರಂಗಣ್ಣ ಅವರು ಹೋದ್ರೇನಾ? ಹೌದೇನಾ? ರಂಗಣ್ಣ ಲೈಕ್ ಕೊಟ್ಟು ಎಲ್ಲಿ ಹೋದ್ರೇನಾ? ದೇವರೇ ಗೊತ್ತು. ಓ ರಂಗಣ್ಣ, ನೀವು ಎಲ್ಲಿ ಹೋದ್ರ? ರಂಗನಾಯಕ ಅವರು ರಂಗಣ್ಣ. ಇವರು ನೀವು ಮೈಲಾರಪ್ಪ ಅವರು. ಮಹಿಮನಿ. ಯಾರೋ ಒಬ್ರು ಇದ್ದಾರೆ. ಇಬ್ಬರು ಇದ್ದಾರೆ. ಬನ್ನಿ ಬನ್ನಿ, ಸಪೋರ್ಟ್ ಮಾಡಿ ಬನ್ನಿ ಜನರೇ, ಬನ್ನಿ ಬನ್ನಿ ಜನರೇ, ಸಪೋರ್ಟ್ ಮಾಡಿ, ಒಬ್ರಿಗೊಬ್ರು ಸಪೋರ್ಟ್ ಮಾಡಿ ಬನ್ನಿ. ಲೈವ್ ಸಮಯ ಇದೇನಾ ಡೈಲಿ? ಹೌದು, ಇದೇ ನಂದು. ಇದೇ, ಇವತ್ತು ಕಡಿಮೆ ಜನ, ಇಲ್ಲಾಂದರೆ ಇರ್ತಾರೆ ತುಂಬ. ನಂದು ಎಷ್ಟು ಗಂಟೆ ಗೊತ್ತಾ? ನಂದು ಅಯ್ಯೋ ದೇವ, ನಮ್ದು ಎಷ್ಟು ಗಂಟೆಗೆ? 9:30 ನೈಟ್, ಬೆಳಿಗ್ಗೆ 10:00 ಇರುತ್ತೆ ನಂದು. 10:00. ಅಯ್ಯೋ ವಾಯ್ಸಪ್ಪ ಅವರು ಆಯ್ ಅಂತಿದ್ದಾರೆ. ಆಯ್, ಊಟ ಸೀಸು, ಊಟ ಆಯಿತು ಸೀಸು, ನಿಮ್ದಾಯ್ತಾ ವಾಯ್ಸಪ್ಪ ಅವರೇ? ಇವತ್ತು ಸ್ವಲ್ಪ ಜನ ಕಡಿಮೆ, ಇಲ್ಲಾಂದರೆ ಇರ್ತಾರೆ. ವಾಯ್ಸಪ್ಪ ಅವರು ಸೂಪರ್ ಸಪೋರ್ಟಲ್ಲಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ವಾಯ್ಸಪ್ಪ ಅವರೇ, ಥ್ಯಾಂಕ್ ಯು ಸೋ ಮಚ್. ಎಲ್ಲ ದಿನ ಒಂದೇ ಥರ ಇರಲ್ಲಲ್ವಾ, ಹಾಗೆ. 5 ಮೆಂಬರ್ಸ್ ಇದ್ದಾರೆ. ಯಾರೆಲ್ಲ ಐಡಲ್ ಇರಬೇಡಿ, ಬನ್ನಿ ಕನೆಕ್ಟ್ ಆಗಿ. ಯಾಕೆ ನೋಡ್ತಾ ಕೂತ್ಕೊಂಡಿದ್ದೀರಿ? ನೋಡಿ ಮೈಲಾರಪ್ಪ ಅವರೇ, ನಂದು ಬೆಳಿಗ್ಗೆ 10:00 ಉಂಟು, ಜಾಯ್ನ್ ಆಗಿ. ನೈಟ್ 9:00 ಜಾಯ್ನ್ ಆಗಿ. ಸೂಪರ್ ಸಪೋರ್ಟಲ್ಲಿದ್ದಾರೆ ನಮ್ಮ ವಾಯ್ಸಪ್ ಅವರು. ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು. ಮೈಲಾರಪ್ಪ ಬ್ರೋ ಗಿಫ್ಟ್ ಕೊಟ್ಟಿದ್ದೀನಿ, ರಿಟರ್ನ್ ಮಾಡಿ ಅಂತಿದ್ದಾರೆ. ಮೈಲಾರಪ್ಪ ಬ್ರೋ ನಿಮಗೆ ಗಿಫ್ಟ್ ಕೊಟ್ಟಿದ್ದಾರಂತೆ ವಾಯ್ಸಪ್ ಅವರು. ಇದ್ದೀರಾ ಬ್ರದರ್? ನೀವು ಅವರಿಗೆ ರಿಟರ್ನ್ ಕೊಡಿ ಬ್ರದರ್. ಓಕೆ ಬ್ರೂ ಅಂತಿದ್ದಾರೆ ಮೈಲಾರಪ್ಪ ಅವರು. ಕೊಡ್ತಾರಂತೆ. ಕೊಡ್ತಾರಂತೆ, ಡನ್ ಅಂತಿದ್ದಾರೆ. 3 ಮೆಂಬರ್ಸ್ ಇದ್ದೀರಾ, ಬಂದು ಸಪೋರ್ಟ್ ಮಾಡಿ. ಯಾರೆಲ್ಲ ಐಡಲ್ ಇದ್ದೀರಾ, ಬಂದು ಸಪೋರ್ಟ್ ಮಾಡಿ. ಮೈಲಾರಪ್ಪ ಬ್ರೂ ರಿಟರ್ನ್
ಹಾಯ್, ಹಲೋ ಹಲೋ. ಹಾ, ಈಗ ಸರಿ ಇದೆಯಾ? ವಾಯ್ಸ್ ಇಲ್ವಾ ಈಗ? ಈಗ ಬಂತ ವಾಯ್ಸ್? ಹೆಲೋ ಸಿಸ್ಟರ್, ಹೆಲೋ, ಹಾಯ್ ಹಾಯ್ ಹಾಯ್. ಬಂತಾ? ಹಾಯ್ ವೀಣಾ ಅಂತಿದ್ದಾರೆ. ಈಗ ಬಂತು ವಾಯ್ಸು. ಹೌದಾ? ಹಾಯ್ ವೀಣಾ ಅಂತಿದ್ದಾರೆ. ಒಂದು ಲೈಕ್ ಕೊಡಿ ಪ್ಲೀಸ್, ಒಂದು ಲೈಕ್. ಲೈಕ್ ಒಂದು ಕೊಡಿ. ಬ್ಲರ್ ಇದೆಯಾ ಇವಾಗ? ಹಾಯ್ ಅಂತಿದ್ದಾರೆ. ಓಕೆ ವಾಯ್ಸ್. ಓಕೆ. ಅದೇನು ಬಂದಾಗಿತ್ತು, ನಾನು ನೋಡಲೇ ಇಲ್ಲ. ಅದೇ ಬಂದವರು ಸೀದಾ ಹೋದ್ರು. ಇವಳಿಗೇನು ಹುಚ್ಚಾಗಿದೆ ಕೈಯಲ್ಲಿ, ಹೀಗೆ ಮಾಡ್ತಿದ್ಲ ಅಂತ. ನಂದು ಅದು ಗೊತ್ತಾಗಿಲ್ಲ ನನಗೆ ವಾಯ್ಸ್ ಹೋಗಿದ್ದು. ಅಲ್ಲ ವೀಣಾ ಅವರೇ, ಈಗ ಬ್ಲರ್ ತೋರ್ತಿದೆಯಾ? ಊಟ ಆಯ್ತಾ ವೀಣಾ ಸಿಸ್ಟರ್ ಅಂತಿದ್ದಾರೆ ನಮ್ಮ ಮೈಲಾರಪ್ಪ ಅವರು. ಆಯ್ತು ಬ್ರೋ, ನಿಮ್ದು ಅಂತಿದ್ದಾರೆ. ಮನೀಶ್ ಸರ್ ಸಪೋರ್ಟ್ ಮಾಡಿ ಅಂತಿದ್ದಾರೆ ಮನೀಶ್ ಸರ್. ಈಗ ಓಕೆ ಇದೆ ಸಿಸ್. ಹೌದಾ? ಆಗ ನೆಟ್ವರ್ಕ್ ಸ್ವಲ್ಪ ಪ್ರಾಬ್ಲಮ್ ಆಯಿತು. 3 ಮೆಂಬರ್ಸ್ ಇದ್ದೀರಾ, ಬಂದು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ನನ್ನಲ್ಲಿ ಬಂದಿದ್ದಕ್ಕೆ. ಇಲ್ಲ, ಹುಡ್ಕೊಂಡು ಬಂದೆ, ನೋಡುವ ಇದ್ದಾರ ಅಂತ ನೋಡುವಾಗ ನೀವಿದ್ದೀರಿ. ಮತ್ತೆ ನೀವು ಕಟ್ ಮಾಡ್ತೀನಿ ಅಂದ್ರಲ್ವಾ, ನಾನು ಮತ್ತೆ ಹೋದೆ. ಈಗ ಇಟ್ರ ಮತ್ತೆ ಮತ್ತೆ ಬಂದಿಲ್ವಾ ನೀವು? ಮತ್ತೆ ಬಂದಿಲ್ವಾ? ಓಕೆ, ನಮ್ಮದು ಊಟ ಆಯಿತು ಅಂತಿದ್ದಾರೆ. ಥ್ಯಾಂಕ್ ಯು ಸಿಸ್ ಅಂತಿದ್ದಾರೆ. ಥ್ಯಾಂಕ್ ಯು ಅಂತಕ್ಕೆ ನೀವು ಬರಲ್ವಾ ನಮಗೆ? ನಮ್ಮ ಯಾಕೆ ಬರದೇ ಇರುದಾ? ಏನಪ್ಪೋ, ಏನಮ್ಮ? ಸರಿ ಜಪ್ಲೆ. ನೀವು ಬರ್ತೀರಲ್ವಾ, ಆಗ ನಾವು ಬರದೇ ಇರಕ್ಕೆ ಆಗುತ್ತಾ? ಅದು ನಮ್ಮದು ಕರ್ತವ್ಯ ಅಲ್ವಾ. ಎಂಟಿಗೆ ಎಂಡ್ ಮಾಡಿದ್ದೆ ಸಿಸ್. ಹಾಂ, ಅಲ್ಲ, ನೀವು ಎಂಡ್ ಮಾಡ್ತೀರಂದ್ರಲ್ವಾ, ಅದಕ್ಕೆ ನಾನು ಬಂದಿದ್ದೆ. ಇಲ್ಲಾಂದರೆ ಸಪೋರ್ಟ್ ಮಾಡ್ತಿದ್ದೆ ನಿಮಗೆ ನಾನು. ಮನಿ ಸರ್ ಸಬ್ಬಾಗಿ ನಾನು ಹಾಕ್ತೀನಿ ಅಂತಿದ್ದಾರೆ. ಯಾರೇ ಲೈಡಲ್ಲಿದ್ದೀರಾ, ಒಂದು ಸಪೋರ್ಟ್ ಮಾಡಿ ಪ್ಲೀಸ್, ಒಂದು ಸಪೋರ್ಟ್ ಮಾಡಿ ಬನ್ನಿ. ಏನು ಊಟ ಸಿಸ್? ಇವತ್ತು ಊಟಕ್ಕೆ ಫಿಶ್ ಕರಿ ಮಾಡಿದ್ದೆ, ಫಿಶ್ ಫ್ರೈ. ನಿಮಗೇನು? ನೀವು ತಿನ್ನಲ್ಲ ಅಲ್ವಾ? ಇವತ್ತು ಯಾರು ಇಲ್ಲಪ್ಪ, ಏನಂತ ಗೊತ್ತಿಲ್ಲ. ಇವತ್ತು ತುಂಬ ಜನ ಕಮ್ಮಿ ಇದ್ದಾರೆ. ಏನು ಊಟ? ಯಾರು ಇಲ್ಲ ಸಿಸ್. ಹೌದು, ಇವತ್ತು ಏನಂತ ಗೊತ್ತಿಲ್ಲ, ಇಲ್ಲಾಂದ್ರೆ ಇರ್ತಿದ್ರು. ಇವತ್ತೆಂತ ಆಯ್ತಾ? ಸಬ್ಬ ಆಗಿರಬೇಕು ವೀಣಾ ಅಂತಿದ್ದಾರೆ. ಒಂದೇ ತೋರಿಸ್ತಾ ಇದೆ. ಹೌದೌದು, ಏನಂತ ಗೊತ್ತಿಲ್ಲ. ಇಲ್ಲಾದರೆ ಬರ್ತಾರೆ ಎಲ್ಲರೂ. ಇವಾಗ ತುಂಬ ಜನ ರಾತ್ರಿ ನೈಟು ಚಾಲು ಮಾಡ್ತಾರಲ್ವಾ, ಅದಕ್ಕೆ ಬರಲ್ಲ ಯಾರು. ಬಂದದಷ್ಟು ಆಗಲಿ, ಏನೋ ಆಗಲ್ಲ ಅಲ್ವಾ ಸಿಸ್. ಅಷ್ಟೇ ಬರುತ್ತೆ ಇಷ್ಟೇ ಬರುತ್ತೆ ಅನ್ನಲಿಕ್ಕೆ ಅಂತೂ ಇಲ್ಲ ಅಲ್ವಾ. ಒಮ್ಮೆ ನೋಡು ಅಷ್ಟೇ ಅಂತಿದೆ. ಫ್ರೈಡ್ ರೈಸ್ ಸಿಸ್ಟರ್. ಹೌದಾ? ಫ್ರೈಡ್ ರೈಸಾ? ನನ್ನ ಮಗ ಎದ್ದ, ಅದಕ್ಕೆ ಬಂದೆ. ಅಲ್ಲಿ ಹೋಗಿದ್ದೆ ಮಗ ಇದ್ದ ಅಂತ. ಓಕೆ, ಈಗ ಹಾಕ್ತೀನಿ ಅಂತಿದ್ದಾರೆ. ಓಕೆ ಮನಿಬ್ರು, ನಾನು ಹಾಕ್ತೀನಿ ಅಂತಿದ್ದಾರೆ.
ವೀಣಾ ಅವರು 195 ಮನಿ ಬ್ರೂ ಅಂತಿದ್ದಾರೆ ನೋಡಿ. ನಾನು ಮಾಡಿದೆ. ನಾನು ಮಾಡಿದೆ ನೋಡಿ. ಸಿಸ್ ಬಂದರು, ಸಿಗಡಿ ವ್ಲಾಗ್ಸ್ ಅವರು. ಹಾಯ್ ಸಿಸ್, ಹಾಯ್, ವೆಲ್ಕಮ್ ಸಿಸ್. ಹೇಗೆ ಈಗ ವಾಚ್ ಅವ್ರು ಬರ್ತಾ ಇದೆ ನಿಮ್ಮದು? ಸಿಗಡಿ ಸಿಸ್ ಊಟ ಆಯ್ತಾ? ಊಟ ಆಯಿತು, ನಿಮ್ದಾಯ್ತಾ? ಸಿಗಡಿ ಬ್ಲಾಗ್ಸ್ ಅವ್ರೆ, ನಿಮ್ದಾಯ್ತಾ ಊಟ? ಏನು ಸ್ಪೆಷಲ್ ಇವತ್ತು ನೀವು ಊಟಕ್ಕೆ ನಿಮಗೆ? ಮತ್ತೆ ವೀಣಾ ಅವರೇ, ನೀವು ಇವಾಗ ವಾಚ್ ಅವರು ಬರ್ತಾ ಇದೆಯಾ? ಹೌದಾ, 2 hours ಆಗಲಿ, ಬರ್ಬೋದು, ಇನ್ನು ಬರ್ತದೆ. ನನಗೆ ಮೊನ್ನೆ ಎಲ್ಲ ಒಂದು 5-6 hours ಬರ್ತಿತ್ತು, ಈಗ ಅಂತ ಗೊತ್ತಿಲ್ಲ. ಇವತ್ತಿದ್ದು ಕಡಿಮೆ, ಇವತ್ತು ಬೆಳಿಗ್ಗೆ ಇದ್ದಿದ್ರು ಲೈವ್ ಸ್ಟಾರ್ಟ್ ಮಾಡಿದ್ದಕ್ಕೆ. ಹೌದಾ, ಮೊದಲು ವಿಡಿಯೋಕ್ಕೆ ಬರ್ತಿರ್ಲಿಲ್ವಾ? ವಿಡಿಯೋಗೆ ಏನು ಬರ್ತಿರ್ಲಿಲ್ಲ, ಯಾರು ನೋಡುವುದೇ ಇಲ್ವಾ ಅಂತ ಅಲ್ವಾ? ನಂದು ನನ್ನ ತಂಗಿ ಎಲ್ಲ ಆನ್ ಮಾಡಿ ಇಡ್ತಾಳೆ. ಒಂದು ನನ್ನ ಹಸ್ಬೆಂಡ್ ಮೊಬೈಲಲ್ಲಿ ಆನ್ ಮಾಡಿರ್ತೀನಿ, ಸ್ವಲ್ಪ ಸಿಕ್ಕಿದ್ರೆ ಅದೇ. ಹೌದಾ, ಈಗ ಎಷ್ಟಾಯಿತು ನಿಮ್ಮದು ವಾಚ್ ಅವರು ವೀಣಾವದ್ದು? ಹೌದಾ, ಓಕೆ. ಗಿಫ್ಟ್ ಆರ್ ಸಬ್ ಡನ್ ವೀಣಾ ಅಂತಿದ್ದಾರೆ. ವಿಡಿಯೋಗೆ 1 hour ಬರುತ್ತಷ್ಟೇ. ಹಾಂ, ವಿಡಿಯೋ ಕೆಲವರೇನ ಅರ್ಧ ನೋಡ್ತಾರೆ, ಬಂದ್ ಮಾಡ್ತಾರೆ ಅಲ್ವಾ? ಹಾಗೆ ಒಟ್ಟು ಆಯ್ತಾ ನಿಮ್ಮದು? ಒಂದು 2195 ಆಗಿದೆ. ಮನಿ ಬ್ರೂ 110, 203 ಸಿಸ್. ಯಾವುದು 28 ಡೇದ್ದು 203 ಆಗಿದಾ? ಇನ್ನೊಂದು ಪಬ್ಲಿಕ್ ವಾಚ್ ಅವರು ಇರುತ್ತೆ ಅಲ್ವಾ, ಅದು? ಪಬ್ಲಿಕ್ ಒಂದು ಬೇರೆನೇ ಇರುತ್ತೆ ಅಲ್ವಾ ವಾಚ್ ಅವರು? ಹೌದಾ, ನಂದು 2 ರೀತಿಯಲ್ಲಿ ವಾಚ್ ಅವರು ಸಿಗುತ್ತೆ ನನಗೆ. ಎಂತ ಗೊತ್ತುಂಟ, ಒಂದು 28 ಡೇ ವಾಚ್ ಅವರು, ಮತ್ತು ಇದು ವೀವ್ಸ್ ಇದೆ ಅಲ್ವಾ, ಅಲ್ಲಿ 28 ಬಾದ್ಮೇ ಅರ್ನ್ ಇದೆ ಅಲ್ವಾ, ಅದು ಓಕೆ ಮಾಡಿದಾಗ ನನಗೆ 30 ಇದು ಪಬ್ಲಿಕ್ ವಾಚ್ ಅವರ್ ಅಂತ ಬೇರೆಯೇ ಇದೆ. ಟೋಟಲ್ 203 ಸಿಸ್. ಹೌದಾ, ಹಾಂ. ಪಬ್ಲಿಕಲ್ಲಿ ನನಗೆ ಆಗಿದೆ. ಹಾಂ, ನನ್ನದು ಕೂಡ ವೆಯ್ಟಲ್ಲಿ ಅಪ್ಡೇಟ್ ಆಗಿದೆ. 28 ಡೇದ್ದು ನಂದು 268 ಆಗಿದೆ. ಮತ್ತು ಪಬ್ಲಿಕಲ್ಲಿ 187 ಆಗಿದೆ ಪಬ್ಲಿಕ್ ವಾಚ್ ಅವರ್. ನನಗೆ ಗೊತ್ತಿಲ್ಲ, ಅದಿಲ್ಲ. ಹೌದು, ನನಗೂ ಗೊತ್ತಿಲ್ಲ. ನನ್ನ ತಂಗಿ ಅಂದಿದ್ಲು, ನನ್ನ ತಂಗಿ ಇದ್ದಾಳೆ ಅಲ್ವಾ, ಅವಳು ಅಂದ್ಲು ಅದನ್ನು ನೋಡು ಅಂತ. OIT-ನಲ್ಲಿ 203 ಇದೆ ಸಿಸ್. ಹೌದೌದು, ಅರ್ನ್ ಉಂಟಲ್ವಾ, ಅರ್ನನ್ನು ಓಕೆ ಮಾಡಬೇಕು. ಅದರಲ್ಲಿ ಕೆಳಗೆ ಉಂಟು ನೋಡಿ, 3000ದಲ್ಲಿ ಇದು ಪಬ್ಲಿಕ್ ವಾಚ್ ಅವರ್ ಎಷ್ಟು ಉಂಟಂತ ಗೊತ್ತಾಗುತ್ತೆ. ಹೌದಾ, ಮತ್ತೆ ವೀಣಾ ಅಂತಿದ್ದಾರೆ ಮೈಲಾರಪ್ಪ ಅವರು. ಯಾರೋ ಒಂದು ವಾಪಸ್ ಲೆಸ್ ಮಾಡಿದ್ದು ಲೈಕ್.
ಈಗ ಲೈವ್ ಬರ್ತಾ ಇದೆ ಅಲ್ಲ ಸಿಸ್, ಮತ್ತೆ ಮಾ ನಂದು ಬರುತ್ತೆ ನೋಡಬೇಕು. ಹೌದೌದು, ಬರುತ್ತೆ ಬರುತ್ತೆ. ಸ್ವಲ್ಪ ಸಿಕ್ಕಿದ್ರೂ ಸಾಕು, ಬರುತ್ತೆ ಅಲ್ವಾ, ಅಷ್ಟಾದರೂ ಮಾಡಿದ್ರೇ ಚೆಂದ ಅಲ್ವಾ. ಮಣಿಬ್ರು, ಎಷ್ಟು ಟೈಮ್ ಆಯಿತು ನಿಮ್ಮದು ಸ್ಟಾರ್ಟ್ ಮಾಡಿ? ಎಷ್ಟು ಟೈಮ್ ಆಯಿತು? 1 ವರ್ಷ ಆಗಲಿ ಆಯಿತಾ? ಇಲ್ಲವಾ? ಎಷ್ಟು ಒಂದು ತಿಂಗಳಾಗಿದ್ದಷ್ಟೇ ನೀವು ಸ್ಟಾರ್ಟ್ ಮಾಡಿ ಯೂಟ್ಯೂಬು? ಮೈಲಾರಪ್ಪ ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ, ಥ್ಯಾಂಕ್ ಯು ಸೋ ಮಚ್. ಯಾರೋ ಲೈಕ್ ಹಿಂದೆ ತಗೊಂಡ್ರು, ಬಟ್ ಇದೆಲ್ಲ ಗೊತ್ತಿರಲಿಲ್ಲ ನನಗೆ. ಹೌದಾ? ಲೈವಲ್ಲಿ ಸ್ವಲ್ಪ ಜಾಗ್ರತೆಯಿಂದ ಇರಬೇಕು ವೀನಾ ಸಿಸ್. ನೋಡಿ, ಕೆಲವು ಲೈವೆಲ್ಲ ಇವತ್ತು ಜಗಳ ಎಲ್ಲ ಆಗಿದೆ ಅಂತೆ ತುಂಬ. ಯಾರು ಬ್ಯಾಡ್ ಕಮೆಂಟ್ ಎಲ್ಲ ಹಾಕಿದ್ರಂತೆ. ಮತ್ತು ಒಬ್ಬರು ಲೈವ್ ಹೋಗ್ತಾ ಇರೋದಕ್ಕೆ ಸಬ್ ಆಗ್ತಾ ಇದೆ. ಹೌದೌದು, 1 ಇಯರ್ ಆಯಿತು ಸಿಸ್. ಹೌದಾ? ನಂದು 1 ತಿಂಗಳಾಯ್ತು ಅಷ್ಟೇ ಸಿಸ್. 760 ಆಗಿದೆ ನಂದು, ಸಬ್ ಆಗಿದೆ. ಲೈವ್ ಬಗ್ಗೆ ಗೊತ್ತಿಲ್ಲ, ಲೈವ್ ಮಾಡಲ್ಲ ವೀಣಾ. ಅಲ್ಲ, ಇವತ್ತು ಸ್ವಲ್ಪ ಈಗ ಮೀನಾ ಅವರೇ ಸ್ವಲ್ಪ ಜಾಗ್ರತೆಯಿಂದ ಇರಬೇಕು. ಇವತ್ತು ಗಲಾಟೆ ಎಲ್ಲ ಆಗಿದಂತೆ ಕೆಲವರದ್ದು ಲೈವಲ್ಲಿ. 1 ವೀಕಿಂದ ಮಾಡ್ತಾ ಇದ್ದೀನಿ. ಮಾಡಿ. ಪೂರ್ಣ ಪ್ರಕಾಶ್ ಅವರು ಬಂದರು. ಹಾಯ್ ಭಯ್ಯ, ಹಾಯ್, ವೆಲ್ಕಮ್. 24 ಲೈಕ್ ಡನ್ ಅಂತಿದ್ದಾರೆ, ಥ್ಯಾಂಕ್ ಯು ಸೋ ಮಚ್ ಭಯ್ಯ. खाना हो गया आपका? गुड इवनिंग भैया, गुड इवनिंग. खाना है आपका? आज खाना हो सकता है, अभी 11 बज गया, 11:30 हो गया. ವೀನಸಿಸ್ ತುಂಬ ಜಾಗ್ರತೆಯಿಂದ ಇರಬೇಕು. ಲೈವ್ ಮಾಡುವಾಗ ಎಂತ ಗೊತ್ತುಂಟಾ, ಗಲಾಟೆ ಎಲ್ಲ ಆಗಿದಂತೆ. ಅದು ಮಲ್ಟಿ ಅವರು ಅಂದರು, ಅವರಿಗೂ ಕೂಡ ತುಂಬ ಬೇಜಾರಲ್ಲಿದ್ದರು. ಯಾರೋ ಬ್ಯಾಡ್ ಕಮೆಂಟ್ ಎಲ್ಲ ಹಾಕಿದ್ರಂತೆ. ಮತ್ತು ಅವರು ಲೈವ್ ಕಟ್ ಮಾಡಿ ಬಂದರು, ನನ್ನ ಇದಕ್ಕೆ ಬಂದಿದ್ದರು. ಏನಾಯಿತು ಸಿಸ್ ಹೇಳಿ. ಬಾನ್ವಿ ಹಾಯ್ ಅಂತಿದ್ದಾರೆ. ಹಾಯ್ ಬಾನ್ವಿ, ಮಣಸಾಂಡ ದಾದ ಸ್ಪೆಷಲ್. ಊಟ ಅಕ್ಕ, ಊಟ ಆಯಿತಾ? ನಿಮ್ಮದು ಊಟ? ಅದೇ ಎಂತ ಗೊತ್ತುಂಟಾ, ಎಂತ ಅಂತ ಬ್ಯಾಡ್ ಕಮೆಂಟ್ ಅಂತೆ, ಯಾರಂತ ಗೊತ್ತಿಲ್ಲ ಅಂತ ಬ್ಯಾಡ್ ಕಮೆಂಟ್ ಹಾಕಿದ್ರಂತೆ. ಅವ್ರು ತುಂಬ ಇದ್ದರು. ಅದಕ್ಕೆ ಅದೇ ಮಲ್ಟಿ ಅವ್ರದ್ದು, ಮಲ್ಟಿವರ್ಸಸ್ ಅವರಿದ್ದಾರಲ್ವ, ಅವ್ರದ್ದು ಇದರಲ್ಲಿ ಅಂತೆ. ಮತ್ತು UK ಹುಡುಗ ಅಂತ ಇದ್ರಲ್ವ, UK ಹುಡುಗ ಅವರು. ಊಟ ಆಯಿತು, ನಿಮ್ದಾಯ್ತಾ? ನಮ್ದಾಯಿತು. ಭಾವನಿಯಾ? ಭವಾನಿ ಅವರು, ಥ್ಯಾಂಕ್ ಯು ಸೋ ಮಚ್. ಭವಾನಿ ಅವರೇ, ಊಟ ಆಯಿತು, ನಿಮ್ದಾಯ್ತಾ? ಸಾರಿ, ಬಾನ್ವಿ ಅಲ್ಲ, ಭವಾನಿ, ಸಾರಿ. ಬೆಸ್ಟ್ ಅವರು ಸೂಪರ್ ಸಪೋರ್ಟಲ್ಲಿದ್ದಾರೆ. ಊಟ ಆಯಿತು. ಏಜಸ್ ಹೋದ್ರಾ ಭವಾನಿ ಅವರೇ? ಹೆಲೋ ಆಲ್, ಪ್ಲೀಸ್ ಸಪೋರ್ಟ್ ಮೀ ಅಂತಿದ್ದಾರೆ ಭವಾನಿ ಅವರು. ಭವಾನಿ ಹಾಯ್ ಅಂತಿದ್ದಾರೆ. ಮೈಲಾರಪ್ಪ ಅವರು, ವೀಣಾ ಅವರಿದ್ದಾರೆ ನೋಡಿ, ಇಟ್ಸ್ ಓಕೆ ಅಂತಿದ್ದಾರೆ. ಭವಾನಿ ಅವರೇ, ಏಜಸ್ ಅವರು ಹೋದ್ರಾ? ಹಾಯ್ ಅಂತಿದ್ದಾರೆ ಭವಾನಿ ಅವರು. ಮಲ್ಲಪ್ಪ ಅವರು ನಮಸ್ತೆ ಅಂತಿದ್ದಾರೆ. ವೀಣಾ ಅವರು, ಭವಾನಿ ಸಬ್ಬಾಗಿ ರಿಟರ್ನ್ ಮಾಡ್ತೀನಿ ಅಂತಿದ್ದಾರೆ. ಇಲ್ಲ ಇದ್ದಾರಾ? ಇದು ಎಂತ ಗೊತ್ತುಂಟಾ, ಏನು ವೀಣಾ ಅವರೇ, ಅದೇ ಗಲಾಟೆ ತುಂಬ ಆಯ್ತಂತೆ. ಅದು ಮತ್ತು ಇವರು ಲೈವ್ ಬಂದ್ ಮಾಡಿ ಬಂದ್ರಂತೆ, ಯಾರು ಬ್ಯಾಡ್ ಕಮೆಂಟ್ ಹಾಕಿದ್ರಂತೆ. ಅದಕ್ಕೆ ನಾನು ಅನ್ನೋದು, ಬ್ಯಾಡ್ ಕಮೆಂಟ್ ಬಂದರೆ ಅವ್ರನ್ನ ಬ್ಲಾಕ್ ಮಾಡಿ ಇಡಿ, ಹೈಡಲ್ಲಿ ಇಡಿ, ಏನು ಆಗೋದಿಲ್ಲ, ಯಾಕೆ ಬಂದ್ ಮಾಡಿ ಬರಬೇಕು ಅಂತ. ಮೈಲಾರಪ್ಪ ಅವರು ಹಾಯ್ ಅಂತಿದ್ದಾರೆ ನೋಡಿ. ಬೆಸ್ಟ್ ಅವರು ಈಗ ಬಂದ್ರಲ್ವಾ? ಏಜಸ್ ಅವರು ಇದ್ದಲ್ಲಿಗೆ ಹೋಗಿದ್ದೀರಿ ಅಲ್ವಾ? ಗೊತ್ತಾಯಿತು, ಹೋಗಿ, ತೊಂದರೆ ಇಲ್ಲ, ಸಪೋರ್ಟ್ ಮಾಡಿ. ಅವ್ರು ನನ್ನ ತಂಗಿ ಅಲ್ವಾ? ಬ್ಯಾಡ್ ಕಮೆಂಟ್ ಹಾಕಿದ್ದು ಯಾರು ಸಿಸ್, ಯಾರ ಗೊತ್ತಿಲ್ಲ ಅಂತೆ ಅವರಿಗೆ. ತುಂಬ ಬೇಜಾರಲ್ಲಿದ್ದರು ಅವರು. ಸೂಪರ್ ಸಪೋರ್ಟ್, ಥ್ಯಾಂಕ್ ಯು ಸೋ ಮಚ್. ಏಜಸ್ ಅವರು ಹೋದ್ರಾ? ಏಜಸ್ ಹೆಸರಿಲ್ಲ ಇದರಲ್ಲಿ.
ಹೋದ್ರೆ ಬರ್ತಾರೆ ನನ್ನ. ನಾನು ಸಮಾಧಾನ ಇಲ್ಲಿ ಬಂದೆ. ಯಾರಿಗೆ ಯಾರಿಗೆ ಸಮಾಧಾನ ಮಾಡಿ ಬಂದ್ರಿ? UK ಹುಡುಗ ಅಂದರೆ ಜಯಂತಿಸ್. ಹೌದೌದು, ಅವರಲ್ಲ, ಅವರು ಬೇರೆ ಅಂದರು. ಅವರು ತುಂಬ ಮೆಸೇಜ್ ಮಾಡಿದ್ರು ನನಗೆ ಬ್ಲೂ ಕೊಡಬೇಡಿ ಅಂದರು ಒಬ್ಬರು, ಹಾಗೆ ಹೀಗೆ ಅಂದರು. ಅವರು ದೊಡ್ಡ ಜನ ಹಾಗೆ ಹೇಗೆ ಅಂದರು. ಯಾರು ಅಂತ ಕೇಳಿದೆ. ನನ್ನ ಇದರಲ್ಲಿ ನಾನು ಹಾಗೆಲ್ಲ ಮಾತಾಡಲ್ಲ, ನನಗೆ ಅದೆಲ್ಲ ಇಷ್ಟ ಆಗಲ್ಲ. ವೀಣಾ ಪ್ಲೀಸ್ ರಿಟರ್ನ್ ಅಂತಿದ್ದಾರೆ ನೋಡಿ, ಬಾನ್ವಿ ಅವರು. ಬೆಸ್ಟ್ ಅವರೇ ಏನಾಯಿತು ಅಂತಿದ್ದಾರೆ. ಕಮೆಂಟ್ ಗೊತ್ತಾ? ಓಕೆ ಭವಾನಿ ಅವರೇ ಅಂತಿದ್ದಾರೆ. ಅದೇ ಬೆಸ್ಟ್ ಅವರೇ ಏನಾಯಿತು ಇವಾಗ? ಆಯ್ತಾ ಯಜಸ್ ಅವರಲ್ಲಿ ಆಯ್ತಾ? ಇಲ್ಲ ಅಲ್ವಾ ಬೆಸ್ಟ್? ಯಜಸ್ ಅವ್ರಿಗೆ ಏನಾದರೂ ಅಂದರೆ ಯಾರಾದರೂ? ಓ ಬೆಸ್ಟ್ ತಮ್ಮ, ಎಲ್ಲಿದ್ದೀಯಾ? ಏನು ಫೇಸ್ ತೋರಿಸ್ತಾ ಲವ್ ಮಾಡಿ ಅಂದರು, ತೋರಿಸಿ ಲೈವ್ ಮಾಡಿ ಅಂದರು. ಯಾರು? ಊಟ ಆಯ್ತಾ ಅಕ್ಕ? ನಿಮ್ಮ ಊಟ ಅಕ್ಕ ಮಾಡಿ ಅಂತಿದ್ದಾರೆ. ನಂದು ಆಯಿತು ಮಲ್ಲಪ್ಪ ಅವರೇ, ನಂದು ಊಟ ಆಯಿತು. ಊಟ ಮಾಡಿ ಬಂದೆ. ನೀವೊಂದು ಲೈಕ್ ಕೊಡಿ ನನಗೆ. ಕೊಟ್ರಿ ಎಲ್ಲರೂ ಬನ್ನಿ ಬೆಳದಿಂಗಲಕ್ಕನಿಗೆ ಎಲ್ಲರೂ ಲೈಕ್ ಮಾಡಿ ಅಂತಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಬೆಸ್ಟ್ ತಮ್ಮ. ಯಾರು ಅಂದಿದ್ದು ಬೆಸ್ಟು? ನಿನ್ನ ಹತ್ರನೇ ಕೇಳೋದು. ಯಾರು ಅಂದಿದ್ದು? ಈಗ ಬೆಳದಿಂಗಲಲ್ಲ ಏಜಿಸ್ ಅವರ ಅದಕ್ಕೆ ಬಂದ್ರ ಅವರು. ಬೆಸ್ಟ್ ತಮ್ಮ, ಕನೆಕ್ಟ್ ಆಗಿ ಹೇಳಿ ಅಂತಿದ್ದಾರೆ. ಬೆಸ್ಟ್ ಎಂಟರ್ಟೈನ್ಮೆಂಟ್ ಕರೆಕ್ಟಾಗಿ ಹೇಳಿ. ಹೌದು ಬೆಸ್ಟ್ ಅವರೇ, ಅರ್ಧ ನುಂಗ್ಕೊಂಡು ಮಾತಾಡಬಾರ್ದು, ಎಲ್ಲ ಮಾತಾಡಬೇಕು. ಯಾರು ಅಂತ ಗೊತ್ತಿಲ್ಲ. ನಾನು ಹೋದೆ ತಕ್ಷಣ ಗಲಾಟೆ ಮಾಡೋರು ಹೋದ್ರು. ಯಾರದು? ಯಾರು ಯಜಸ್ ಅವರಲ್ಲಿ ಇದ್ರ ಗಲಾಟೆ ಮಾಡಲಿಕ್ಕೆ? ಎಲ್ಲರೂ ಮನೆ ನೀವೊಂದು ಬೆಸ್ಟ್ ಅವರೇ. ಎಂತ ಬೆಸ್ಟ್? ಯಜಸ್ ಅವರ ಇದರಲ್ಲಿ ಗಲಾಟೆ ಮಾಡ್ತಿದ್ದೀರಾ? ಯಾರು? ಸೂಪರ್ ಭಾವನಿ ಅವರು ಪ್ಲೀಸ್ ರಿಟರ್ನ್ ಅಂತಿದ್ದಾರೆ. ಮೈಲಾರಪ್ಪ ಅವರೇ ಇದ್ದೀರಾ? ಭಾವನಿ ಅವರಿಗೆ ರಿಟರ್ನ್ ಕೊಡಿ ನೋಡಿ. 30 ಡನ್ ಭಾವನಿ, ಥ್ಯಾಂಕ್ ಯು ಅಂತಿದ್ದಾರೆ ವೀಣಾ ಅವರು. ಭಾವನಿ ಡನ್, ಥ್ಯಾಂಕ್ ಯು ಅಂತಿದ್ದಾರೆ ವೀಣಾ ಅವರು. ಬೆಸ್ಟ್ ಅವರು ಅದು ಬೇರೆ ಚಾನಲ್. ಹೌದಾ? ಇವರಿಗೆ ಯಜೇಶ್ ಅವರಿಗಲ್ಲ ಅಲ್ವಾ? ಜಯಂತ್ ಅವರು, ವೀಣವರೇ ಅವರೇ UK ಹುಡುಗ ಅವರು ಬಂದರು ನನ್ನ ಹತ್ರ. ಏನಂತ ಗೊತ್ತುಂಟಾ? ನನಗೆ ಯಾರು ಅಂತಿದ್ದಾರೆ, ಅವನಿಗೆ ಯಾರಿಗೂ ಮುಖ ತೋರಿಸಿ ನೀವು ಲೈವ್ ಮಾಡಿ ಅಂದ್ರಂತೆ ಅವರು, ಜಯಂತ್ ಅವರು. ಅದಕ್ಕೆ ಯಾರು ಅಂದ್ರಂತೆ, ಏನು ಅವನನ್ನು ಬ್ಲಾಕ್ ಮಾಡಿ ಅವನಿಗೆ ಬ್ಲೂ ಕೊಡಬೇಡಿ ಹಾಗೆಲ್ಲ ಅಂದ್ರಂತೆ. ಅದಕ್ಕೆ ತುಂಬ ಗಲಾಟೆ ಆಯ್ತಂತೆ. ಯಾವ ಚಾನಲ್ ಬೆಸ್ಟು? ಅರ್ಧ ನುಂಗಿ ಮಾತಾಡ್ತಾನೆ. ಅಲ್ಲ, ಅದು ಬೇರೆ ಚಾನಲ್. ಹೌದಾ? ಏಜಸ್ ಚಾನಲ್ಗೆಲ್ಲ ಅಲ್ವಾ? ಪಾಪದವರು ಏಜಸ್ ಅವರು, ನನ್ನ ತಂಗಿ ಅವರು. ನಾನು ಎದುರಲ್ಲ, ಅವರು ನನ್ನ ತಂಗಿ ಕೂಡ ಸ್ಟ್ರಾಂಗ್ ಇದ್ದಾಳೆ. ಅವಳು ಕೂಡ ಎದುರಲ್ಲ. ನನ್ನ ತಂಗಿ ತುಂಬ ಸ್ಟ್ರಾಂಗ್ ಇದ್ದಾಳೆ ಏಜಸ್. ಸೂಪರ್. ನಾನು ಕೂಡ ಸ್ಟ್ರಾಂಗ್. ಮಲ್ಲಪ್ಪ ಅವರೇ ಎಂಥ ಪ್ರೈಸ್ ಕೊಟ್ಟಿದ್ದೀರಿ ನೋಡಿ. ಎಂಥದ್ದು ಅದು? ನನಗೆ ಗೊತ್ತಿಲ್ಲ ಸಿಸ್. ಹೌದು ಎಂಥದ ಆಗ ಮಾತಾಡ್ತಾ ಇದ್ರು. ನನ್ನ ಲೈವ್ಗೆ ಬಂದು ಜಯಂತ್ ಅವರು ಅಂದರು. ಅದಕ್ಕೆ ನಾನು ಅಂದೆ ಇಲ್ಲಪ್ಪ ನೀವು ಅನ್ನಲ್ಲ, ನೀವು ಏನು ಅಂದಿಲ್ಲ ಅಂದರು. ಅದಕ್ಕೆ ನನ್ನ ಲೈವಲ್ಲಿ ಹಾಗೆಲ್ಲ ಆಗೋದಿಲ್ಲ, ನಾನು ಹಾಗೆಲ್ಲ ಆಗಲಿಕ್ಕೆ ಬಿಡೋದಿಲ್ಲ ಅಂದೆ. ನಾನು ಈವ್ನಿಂಗಿಂದ ಲೈವ್ ಅಟೆಂಡ್ ಮಾಡ್ತಾ ಇದ್ದೀನಿ. ಓಕೆ. ಏಜಸ್ ನನ್ನ ಅಕ್ಕ ಅಂತ ಯಾರು ಗಲಾಟೆ ಬರ್ರೆ ಅಷ್ಟೇ. ಏಜಸ್ ಅವರು ನನ್ನ ತಂಗಿ. ಅವರು ನನ್ನಷ್ಟೇ ಸ್ಟ್ರಾಂಗ್ ಆಗಿದ್ದಾರೆ. ಸ್ಟ್ರಾಂಗ್ ಅವರು ಯಾವತ್ತು.
ಏಜಸ್ ಅವ್ರು ಯಾವಾಗಲೂ ಸ್ಟ್ರಾಂಗ್. ಬೆಸ್ಟ್ ಅವರ್ ಸೂಪರ್ ಸಪೋರ್ಟ್. ತುಳಸಿಸ್ ಮಾರ್ನಿಂಗ್ ಸಿಗ್ತೀನಿ ಸಿಸ್. ಓಕೆ ಸಿಸ್, ಓಕೆ ಓಕೆ. ಬೆಸ್ಟ್ ನಾಳೆ ಲೈವಿಗೆ ಬನ್ನಿ ಅಂತಿದ್ದಾರೆ. ಮೈಲಾರಪ್ಪ ಅವರೇ ಇದ್ದೀರಾ? ಮೈಲಾರಪ್ಪ ಅವರೇ ಬನ್ನಿ. ಭವಾನಿ ಅವರೇ ನೀವು ಲೇಟಾಗಿ ಬಂದ್ರಿ ಇವತ್ತು, ಇಲ್ಲ ಅಂದರೆ ನಿಮಗೆ ಗಿಫ್ಟ್ ಸಿಕ್ತಿತ್ತು. ಇವತ್ತೊಂದು 30ಕ್ಕಂತ ಮೇಲೆ ಬಂದಿದ್ರು, ಒಬ್ರೊಬ್ರು ಲೈಕ್ ಕೊಟ್ಟಿಲ್ಲ, ತುಂಬ ಜನ ಇದ್ದರು. ವೀಣಾ ಅವರು ಥ್ಯಾಂಕ್ ಯು ಸಿಸ್ ಅಂದಿದ್ದಾರೆ. ಥ್ಯಾಂಕ್ ಯು ಸೋ ಮಚ್, ವೆಲ್ಕಮ್ ಸಿಸ್. ಸಿಸ್ ನಾಳೆ ಲೈವ್ಗೆ ಬನ್ನಿ. ಬರ್ತೀನಿ. ನೀವು ಬನ್ನಿ ನನ್ನ ಲೈವ್ಗೆ, ನಾನು ನಿಮಗೆ ಸಪೋರ್ಟ್ ಮಾಡ್ತೀನಿ. ನೋಡಿ, ನೀವು ಬಂದರೆ ನಾನು ಬರ್ತೀನಿ ಅಲ್ವಾ, ನಾನು ಸಪೋರ್ಟ್ ಮಾಡಿಯೇ ಮಾಡ್ತೀನಿ. ಥ್ಯಾಂಕ್ ಯು ಸಿಸ್, ಥ್ಯಾಂಕ್ ಯು, ವೆಲ್ಕಮ್. ಓಕೆ ಬರೋಣ, ಗಿಫ್ಟ್ ಎಕ್ಸ್ಟ್ರಾ ಕೊಡಿ ಅಂದಿದ್ದಾರೆ. ಮಲ್ಲಪುರ ಸೂಪರ್ ಸಪೋರ್ಟರ್ ಇದ್ದಾರೆ. ಓಕೆ ಬೆಸ್ಟ್ ಅಂತ ಚೈನಾ ಅವರು. ಹಾಯ್ ಸಿಸ್ಟರ್ ಶ್ರದ್ಧಾ ಚೈನಾ ಅವರು ಬಂದರು. ಶ್ರದ್ಧಾ ಚೈನಾ ಅವರೇ ನೀವು ಲೈವ್ ಮಾಡ್ತಿಲ್ವಾ? ಲೈಕ್ ಡನ್. ಥ್ಯಾಂಕ್ ಯು ಸೋ ಮಚ್ ಶ್ರದ್ಧಾ ಜೈನ್ ಅವರೇ ನ್ಯೂ ಮೆಂಬರ್ ಗಿಫ್ಟ್ ಕೊಡಿ ಅಂತಿದ್ದಾರೆ. ಶ್ರದ್ಧಾ ಜೈನ್ ಅವ್ರು ನೈಸ್ ಅಂತಿದ್ದಾರೆ. ಸೂಪರ್ ಸಪೋರ್ಟಲ್ಲಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಭಾವನಿ ಅವರೇ ಶ್ರದ್ಧಾ ಜೈನ್ ಅವರಿದ್ದಾರೆ ನೋಡಿ. ವೀಣಾ ಆರಾಧ್ಯ ನಿಮ್ಮ ಲೈವ್ ಆಫೀಸ್ ನಾವು ಯಾರು ಗಿಫ್ಟ್ ಕೊಟ್ಟಿಲ್ವಾ? ಮಲ್ಲಪ್ಪ ಅವರು ಸೂಪರ್ ಸಪೋರ್ಟ್. ಶ್ರದ್ಧಾ ಜೈನ್ ನೈಸ್ ಅಂತಿದ್ದಾರೆ. ಸೂಪರ್ ಸಪೋರ್ಟಲ್ಲಿದ್ದಾರೆ. ಬೆಸ್ಟ್ ಅವರು ಥ್ಯಾಂಕ್ ಯು ಸೋ ಮಚ್. ಮಲ್ಲಪ್ಪ ಅವರು ಸೂಪರ್ ಸಪೋರ್ಟ್. ಬೆಸ್ಟ್ ಅವರು ಸೂಪರ್ ಸಪೋರ್ಟ್. ಇಲ್ಲ ಅಕ್ಕ, ಟುಮಾರೋ 10 PM ಮಾಡ್ತೀನಿ AM. ಬನ್ನಿ ಸಿಸ್ಟರ್. ನಾನು ಅರ್ಧ ಗಂಟೆ ಬರ್ತೀನಿ, 10:30ಗೆ ನಂದು ಸ್ಟಾರ್ಟ್ ಆಗುತ್ತೆ. ಅದೇ ನಾನು ನೋಡಿದೆ, ನಿಮ್ಮದು ಸಿಗಲಿಲ್ಲ ನನಗೆ ಯಾರೆಲ್ಲ ಸಪೋರ್ಟ್ ಮಾಡ್ತಾರೆ ಅವ್ರದ್ದು ಎಲ್ಲ ನೋಡ್ತಾನೆ ಇರ್ತೀನಿ ನಾನು, ಅದು ಸಿಗಲ್ಲ. ಏನು ಮಾಡೋದು, ಇದು ಕಲರ್ ಚೇಂಜ್ ಆಯಿತು, ಏನು ಮಾಡೋದಂತ ಗೊತ್ತಾಗಲ್ಲ ನನಗೆ. ಎಂತಾಯಿತು, ಬ್ಲರ್ ಆಯಿತು. ಅಯ್ಯೋ ದೇವ ಪರಮಾತ್ಮ, ಕಣ್ಣು ಮುಖ 4 ತೋರ್ತುಂಟು, ಅದು ಬೇಡ, ಹೊರಗಡೆ ಇರುವ. ಅಯ್ಯಯ್ಯೋ, ಇಲ್ಲ ಅಕ್ಕ ಅಂತಿದ್ದಾರೆ. ನೈಸ್ ಅಂತಿದ್ದಾರೆ ಶ್ರದ್ಧಾ ಜೈನ್ ಅವರು. ನೈಸ್ ಸೂಪರ್ ಸಪೋರ್ಟಲ್ಲಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಮಲ್ಲಪ್ಪ ಅವರೇ, ಥ್ಯಾಂಕ್ ಯು ಸೋ ಮಚ್. ಅನುರಾಧ ಅವರು ಬಂದರು. ಹಾಯ್ ಅನುರಾಧ ಅವರೇ, ಹಾಯ್ ವೆಲ್ಕಮ್ ಅನುರಾಧ ಅವರೇ. ಒಂದು ಲೈಕ್ ಕೊಡಿ ಪ್ಲೀಸ್, ಒಂದು ಲೈಕ್, ಗಿವ್ ಮೀ ಲೈಕ್. ಅನುರಾಧ ಅವರೇ. ಶ್ರದ್ಧಾ ಜೈನ್ ಅವರು ಸೂಪರ್ ಸಪೋರ್ಟಲ್ಲಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್. ಶ್ರದ್ಧಾ ಜೈನ್ ಸೂಪರ್ ಸಪೋರ್ಟಲ್ಲಿದ್ದಾರೆ. ಅನುರಾಧ ಗಿಫ್ಟ್ ಕೊಡಿ, ನಾನು ರಿಟರ್ನ್ ಕೊಡ್ತೀನಿ ಅಂತಿದ್ದಾರೆ. ಶ್ರದ್ಧಾ ಜೈನ್ ಓಕೆ ಸಿಸ್ಟರ್ ಅಂತಿದ್ದಾರೆ. 4 ಡೇ ಆದಮೇಲೆ ಅಕ್ಕ ಅಂತಿದ್ದಾರೆ. ಹೌದಾ, ಯಾಕೆ ನೀವು ಮಾಡಿಲ್ಲ? ಮಾಡಬೇಕಲ್ವಾ? ಶ್ರದ್ಧಾ ಜೈನ್. ಮಲ್ಲಪ್ಪ ಅವರು ಸೂಪರ್ ಸಪೋರ್ಟಲ್ಲಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಸೂಪರ್ ಸಪೋರ್ಟಲ್ಲಿದ್ದಾರೆ. ನೈಸ್ ಅಂತಿದ್ದಾರೆ. ಶ್ರದ್ಧಾ ಜೈನ್ ನೈಸ್ ಅಂತಿದ್ದಾರೆ. ಶ್ರದ್ಧಾ ಜೈನ್ ಸಪೋರ್ಟ್ ಅಂತಿದ್ದಾರೆ. ಏನೋ ಆಯಿತು, ನನ್ನ ಮೊಬೈಲ್ ಏನೇನೋ ಬರ್ತಾ ಇದೆ, ಗ್ರೀನ್ ಸ್ಕ್ರೀನ್ ಅಂತೆ, ನನಗೆ ಬೇಡ ಇತ್ತು. ಯಾಕೆ ಹೀಗಾಯಿತು? ಅಕ್ಕ, ಐ ವಿಲ್ ಕಮ್ ಟುಮಾರೋ ಆ್ಯಂಡ್ ಸಪೋರ್ಟ್ ಯು. ಗುಡ್ ನೈಟ್ ಸ್ವೀಟ್ ಡ್ರೀಮ್ಸ್. ಓಕೆ, ಗುಡ್ ನೈಟ್ ಸ್ವೀಟ್ ಡ್ರೀಮ್ಸ್. ಥ್ಯಾಂಕ್ ಯು ಸೋ ಮಚ್. ಅಕ್ಕ, ನಿಮಗೆ ಎಲ್ರಿಗೂ ನಮಸ್ಕಾರ ಅಂತಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ನಮ್ಮ ಅಕ್ಕ ಹತ್ರ ಬಂದೆ ನಾನು, ಮತ್ತೆ ಭಾವ ಸುಮ್ಮನೆ ಬಿಡಲ್ಲ ಅಂತ ಯಾರೂ ಗಲಾಟೆ ಬರಲ್ಲ ಅಷ್ಟೇ. ನಿಮ್ಮ ಅಕ್ಕ ನಾನು ಇಲ್ಲಪ್ಪ, ನಾನು ಅಷ್ಟು ಗಲಾಟೆ ಮಾಡಲಿಕ್ಕೆ ಹೋಗೋದಿಲ್ಲ, ನನಗೆ ಬರೋದೇ ಬೇಡ.
ಥ್ಯಾಂಕ್ ಯು ಸೋ ಮಚ್. ಎಲ್ಲರೂ ಬನ್ನಿ 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 ಬೆಳೆದಿಂಗಲಕ್ಕ ತುಳು. ಏನಾಯಿತು ನಾ ಬೆಸ್ಟ್ ಅವರೇ, ನಂದು ಸ್ಕ್ರೀನ್ ಗ್ರೀನ್ ಆಯಿತು, ಯಾಕೆ ಅದು ನೋಡಿ, ಗ್ರೀನ್ ಆಯಿತು ನೋಡಿ, ಏನೋ ಆಗಿದೆ ನನ್ನ ಮೊಬೈಲಿಗೆ. ನೀವು ಕೂಲ್ ಅಕ್ಕ ಅಂತಿದ್ದಾರೆ. ಹೌದೌದು, ಎಲ್ಲರೂ ಬನ್ನಿ 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 ಬೆಳೆದಿಂಗಲು ಅವರೇ ನೀವು ನ್ಯವಾರ್ ಅಂತಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಏನಾಯಿತು ಇದೇನಾಯಿತು, ನನ್ನ ಮೊಬೈಲ್ ಏನಾಯಿತು, ನನ್ನ ಮುಖ ನಾಲ್ಕು ನಾಲ್ಕು ತೋರ್ತಾ ಇದೆ, ಗ್ರೀನ್ ಗ್ರೀನ್ ತೋರ್ತಾ ಇದೆ, ಎಂತೆಂತ ತೋರ್ತಾ ಇದೆ, ಕುದು ಕುದು ಕುದು. ಅಯ್ಯೋ ದೇವ, ಏನಾಯಿತು, ಏನೋ ಪ್ರಾಬ್ಲಮ್ ಇದೆ, ಏನೋ ಪ್ರಾಬ್ಲಮ್ ಆಯಿತು. ನೀವು ಕೂಲ್ ಅಕ್ಕ. ಹೌದೌದು ಹೌದು ಬೆಸ್ಟ್ ಅವರೇ, ಸೂಪರ್ ಸಪೋರ್ಟಲ್ಲಿದ್ದಾರೆ ಮಾಲಪ್ಪ ಅವರು. ಇವಾಗ ಗ್ರೀನ್ ಆಯ್ತಲ್ವಾ, ಅದು ಎಂತಕ್ಕಂತೆ ಇದು ಮಾಡು, ಮೆನ್ಸೇಜ್ ಮಾಡು ನನಗೆ, ಯಾಕೆ ಬೆಸ್ಟ್ ಬೆಸ್ಟ್ ಅಕ್ಕ, ನಿಮ್ಮ ಫೋನು ಸ್ಕ್ರೀನ್ ಡಂಪಿಂಗ್ ಆಗಿದೆ ಅಂತ ಅರ್ಥ ಅಷ್ಟೇ ಅಕ್ಕ. ಹೆಪ್ಪಿ ನ್ಯೂಸು. ಏಕೆ ಯಾಕೆ ಅದು, ಯಾಕೆ ಅದು ಡಂಪಿಂಗ್ ಆಗೋದು ನೋಡಿ. ಅಯ್ಯೋ ದೇವ, ಯಾಕೆ ಅದು ಹೆಪ್ಪಿ ನ್ಯೂಸ್, ಯಾಕೆ ಅದು, ನನಗೆ ಬೇಜಾರಾಗುತ್ತೆ ಹಾಗಿದ್ದರೆ. ಹೊಸ ಫೋನು ತಗೊಳ್ಳಿ, ಇದು ಹೊಸ ಫೋನು ಅಲ್ತಲ್ಲ, ಹೊಸ್ತೆ ಮೊಟ್ರೋಲಾ, ನಂದು ವಸ್ತು 1 ತಿಂಗಳಾಯ್ತು ಅಷ್ಟೇ. ನೀನು ಹೊಸ ಫೋನ್ ತೆಗೆದುಕೊಡು, ಅಕ್ಕನಿಗೆ ತಮ್ಮ ತೆಗೆದುಕೊಡೋದು ಬೇಕಲ್ವಾ, ಇದು ತಮ್ಮ ಕೊಡದಿದ್ದರೆ ಹೇಗೆ. ಹೊಸ ಫೋನ್ ಇದೆ, ಅದು ಎಂಥ ಸ್ಕ್ರೀನ್ ಆಫ್ ಮಾಡಬೇಕು, ಎಂಥದ್ದು ಮಾಡಬೇಕು, ಆಗ ಆಯಿತು. ಎಂಥ ಅದು, ನಾನು ಇದು ಡ್ಯಾನ್ಸ್ ಮಾಡ್ತಿದ್ದೆ, ಅದು ಏನು ಮಾಡಬೇಕು ಅದನ್ನು ನಿಂಗೆ ಗೊತ್ತಾ ಬೆಸ್ಟ್, ನಿನ್ಗೆ ಗೊತ್ತಾ ಅದೇಕೆ ಹಾಗೆ ಆಗುತ್ತೆ. ಫೋನ್ ಇಲ್ಲೋ ಬೆಳೆಸಿದ್ದೀರಾ ಅನಿಸುತ್ತೆ. ಇಲ್ಲಪ್ಪ ಇಲ್ಲ, ಅದು ಸೆಟ್ಟಿಂಗ್ ಆಯಿತು. ಸೆಟ್ಟಿಂಗ್ ಇದರಲ್ಲಿ ಎಂತ ಗೊತ್ತುಂಟ, ಚೇಂಜ್ ಆಗಿದೆ ಲೈವಿನಲ್ಲಿ, ನಂದು ಏಕಂತ ಗೊತ್ತಿಲ್ಲ ನೋಡಿ, ಯಾಕಂತ ಗೊತ್ತಿಲ್ಲ, ಚೇಂಜ್ ಆಗಿದೆ ಅದು. ಈಗ ಗ್ರೀನ್ ಹೋಗುತ್ತೆ ತೆಗೆದ್ಮೇಲೆ, ಡೆಕೋರೇಷನ್ ಕೊಟ್ಟಿದ್ದಾರೆ, ಅದನ್ನು ತೆಗೀಲಿಕ್ಕೆ ಮಾರ್ಗವನ್ನು ಹುಡುಕ್ಬೇಕು ಈಗ. ಅದು ಯಾವ ಮಾರ್ಗ ಅಂತ ಗೊತ್ತಾಗಲ್ಲ ನನಗೆ. ಏನೇ ಆಗಲಿ ಮುಂದೆ ಹೋಗು ನೀನು ಅಂತಿದ್ದಾರೆ. ಎಂತಕ್ಕೆ ನೀನು ನನಗೆ ಇಷ್ಟು ಟೆನ್ಷನ್ ಕೊಡ್ತೀಯಾ ಮೊಬೈಲು, ನೀನು ಕುಣಿಬಾರ್ದಲ್ವಾ, ಸುಮ್ಮನೆ. ಏಜೆಸ್ ಅವರೇ, ಎಂತ ಗೊತ್ತುಂಟ, ಇದು ಎಂಥ ಸ್ಕ್ರೀನು ಗ್ರೀನ್ ಆಗಿದೆ. ಈಗ ಎಂಥದ ಒತ್ತಿದೆ ಇಲ್ಲಿ, ಅದು ಗ್ರೀನ್ ಆಯಿತು, ಆಗ ಕೂಡ ಆಗಿತ್ತು ನೋಡಿ. ಇಲ್ಲಿ ಮುಲ್ಪತ್ತುಲ ಓಲ ಒತ್ತುದೇನು ಒಂದು ಚಿನ್ನೇನು ಅವೇನಿತ್ತು ಒತ್ತದು ಎಂಜ ಪಿರ ಮಲ್ಪಂಗೆ ಗೊತ್ತಾಗ ಜಿಂಕ್ ಲೈವ್ ಕಟ್ ಮಲ್ಪೊಡ ಅಂದು ಜನ ಇತ್ತಾರ ಏಜೆಸ್ ಇತ್ತಾರ ನಿನ್ನ ನೈಟ್ ಇನ್ನು ಬಾರಿ ಕಮ್ಮಿ ಜನ ನೈಟ್ಲ ಎಂಕೊಂಚ 35 ಜನ ಬೈದೇರು ಅಂತ 5-4 ಜನ ಲೈಕ್ ಕೊರ್ತು ಚೇರು ನಿಕ್ಕಿತ್ತೇರಾ ರೂಟ್ ಟಚ್ ಯಾವುದು ರೂಟ್ ಟಚ್ ಯಾವುದರಲ್ಲಿದೆ
ಎಲ್ಲರೂ ಬನ್ನಿ ಬನ್ನಿ ಮೆಲದಂಗುಲ ಅಕ್ಕನಿ ಎಲ್ಲರೂ ಲೈಕ್ ಮಾಡಿ. ಯಾವುದು ರೂಟ್ ಟು ಟಚ್ ಯಾವುದಂತ ಇದರಲ್ಲಿ ಯಾವುದು ಓದ್ಬೇಕು ಇದರಲ್ಲಿ? ಇದು ಲೈನಲ್ಲಿ ಯಾವುದು ಓದ್ಬೇಕು? ರೂಟ್ ಟು ಟಚ್ ಆನ್ ಇದೆ, ಆಫ್ ಮಾಡಿದೆ, ಮತ್ತೆ ಕೂಡ ಹಾಗೆ ಉಂಟು ನೋಡಿ, ಗ್ರೀನ್ ಸ್ಕ್ರೀನ್ ಡನ್ ಅಂತೆ. ಸೂಪರ್ ಅಂತಿದ್ದಾರೆ. ರೂಟ್ ಟು ಟಚ್ ಆಫ್ ಇದೆ, ಯಾಕೆ ಹೀಗೆ ಆಯಿತು ದೇವಾ? ಸೂಪರ್ ಅಂತಿದ್ದಾರೆ, ಥ್ಯಾಂಕ್ ಯು ಸೋ ಮಚ್. ಆನ್ ಆಫ್ ಮಾಡಿದೆ, ಆನ್ ಮಾಡಿದೆ, ಆಫ್ ಮಾಡಿದೆ. ಎಂತ ಆಫ್ ಮಾಡಬೇಕಾ? ಇಲ್ಲ, ಗ್ರೀನ್ ಹೋಗ್ತಾನಿಲ್ಲ. ಆಪ್ ಇಟ್ಟೆ, ಆಪೇ ಇಟ್ಟೆ. ಆಗ ಹಾಗೆ ಆಯಿತು, ಮತ್ತೆ ಲೈವ್ ಕಟ್ ಮಾಡಿ ಪುನಃ ಸ್ಟಾರ್ಟ್ ಮಾಡಿದೆ ನಾನು. ಅದು ಬೆರಳು ತಾಗಿ ಒತ್ತಿದ್ದು, ಅಂತ ಏಕೆ ಒತ್ತುತ್ತೆ ಅಂತ ಗೊತ್ತಾಗಿಲ್ಲ. ಕಲ್ಲರ್ ಕೂಡ ಚೇಂಜ್ ಆಗಿದೆ, ಸತ್ತೋಗ್ಲಿಕ್ಕೆ. ಮೈಲಾರಪ್ಪ ಅವರು ಓಕೆ ಅಂತಿದ್ದಾರೆ. ಏಜಿಸ್ ಅವರು ಆಪ್ ಇರಬೇಕು ಅಕ್ಕ ಅಂತಿದ್ದಾರೆ. ಏನು ತಮ್ಮ, ನಂದು ಮಂಡೆ ಹೋಗಿತು ನೋಡಿ ತಮ್ಮ, ಏನಾಯಿತು ತಮ್ಮ? ಇದು 5 ಮೆಂಬರ್ಸ್ ಇದ್ದಾರೆ ನೋಡಿ. ಈಗಲೇ ನನ್ನ ಫೋನ್ ಹೀಗೆ ಆಗಬೇಕಾ? ಅಕ್ಕ ಎಲ್ಲರೂ ಬನ್ನಿ ಬನ್ನಿ, ನಿಮ್ಮ ಎಲ್ರಿಗೂ ಅಕ್ಕನಿಗೆ ತುಳು, ನೀನೊಂದು ತಮ್ಮ. ಓಕೆ, ಗುಡ್ ನೈಟ್. ಹಾಂ, ಸರಿ ಆಯಿತು. ಅಯ್ಯ ದೇವಾ ಪರಮಾತ್ಮನೇ, ಸರಿ ಆಯಿತು. ಸೂಪರ್ ಸಪೋರ್ಟ್, ಸೂಪರ್ ಸಪೋರ್ಟ್, ಸೂಪರ್ ಸಪೋರ್ಟ್, ಥ್ಯಾಂಕ್ ಯು ಸೋ ಮಚ್. ಬೆಸ್ಟ್ ಅವರು ಸೂಪರ್ ಸಪೋರ್ಟಲ್ಲಿದ್ದಾರೆ. ಸೂಪರ್ ಸಪೋರ್ಟಲ್ಲಿ ಇದ್ದಾರೆ. ಸ್ಟಾರ್ಟ್ ಎ ಹೈಲೈಟ್. ಸೂಪರ್ ಸಪೋರ್ಟ್ ಏನು ಒಟ್ಟ ಕೊಟ್ಟು ಬೇಕು. ಸಿಸ್ಟರ್ ರಚನಾ ಕೊಪ್ಪರ್ ಅವರು ಬಂದರು. ಹಾಯ್ ಸಿಸ್ಟರ್, ಹಾಯ್ ರಚನಾ ಅವರೇ, ವೆಲ್ಕಮ್. ಲೈಕ್ ಡನ್ ಅಂತಿದ್ದಾರೆ. 29 ಇದೆ, 30 ಆಗಿಲ್ಲ ಏನು ಅಂತ. ಅದೇ ನನಗೆ ಎಷ್ಟು ಜನ ಲೈಕ್ ಕೊಟ್ಟಿದ್ದಾರೆ. ಇಷ್ಟರವರೆಗೆ 35 ಊಪರ್ ಆಗಿ ಹೋಗಬೇಕಿತ್ತು. ಈಗ 29ಅಲ್ಲೇ ಇದೆ, ಆಗದಿಂದ 29ಅಲ್ಲೇ ಇದೆ. ಯಾಕೆ ನನ್ನೆಲ್ಲ ಕಟ್ ಮಾಡ್ತಿದ್ದೀರಾ ನೀವು? ಆಗ ಲೈನ್ ಇದೆಯಾ? ಎಷ್ಟು ಇದೆ ಲೈಕ್ ಸಿಸ್? ಬೆಸ್ಟ್ ಅವರೇ, ರಚನಾ ಕುಪ್ಪರ್ ಸೂಪರ್ ಸಪೋರ್ಟರ್ 30 ಆಯಿತು. ಹೌದಾ? ನನಗೆ 29 ಕಾಣ್ತಾ ಇದೆ. ಎಸ್, ಥ್ಯಾಂಕ್ ಯು ಸೋ ಮಚ್. ಅಕ್ಕ ಬಂದರು ಸೂಪರ್ ಅಂತಿದ್ದಾರೆ. 30 ರಚನಾ ಸೂಪರ್ ಅಂತಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ರಚನಾ ಕುಪ್ಪರ್ ಅವರಿಗೆ, ಥ್ಯಾಂಕ್ ಯು ಸೋ ಮಚ್. ಇವತ್ತು ತುಂಬ ಕಮ್ಮಿ ಜನ ಬಂದರು ಅಪ್ಪ. ಇಷ್ಟು ಬಂದರೆ ಸಾಕಪ್ಪ ದೇವರೇ, ಇಷ್ಟು ಬಂದ್ರಲ್ವ, ಅಷ್ಟು ಸಾಕು. 2 ಗಂಟೆಗೆ ಬಂದಿದ್ದರು, 35 ಬಂದರು.
ನಾನು ಎಕ್ಸ್ಟ್ರಾ ಲೈಕ್ ಎಕ್ಸ್ಟ್ರಾ ಎಲ್ಲಿ ಕೊಟ್ಟಿದ್ದೆ ಇಲ್ಲ ಅಲ್ಲಿ ತೆಕೋ ನೋಡಿ ಎಷ್ಟು ಬೆಸ್ಟ್ ಅವರೇ ನೀನೇ ಕಟ್ ಮಾಡಿದ್ದ ಅಂತ ಅಲ್ವಾ ನೋಡು ಕೊಡು ಕೊಡು 30 ಈಗ 29 ಆಯಿತು. ನೈಸ್ ನೈಸ್ ನೈಸ್. ಊಟ ಏನು ಸಿಸ್? ಊಟ ಆಯಿತು ಇವತ್ತು ಫಿಶ್ ಕರಿ ಮೀನು ಫ್ರೈ. ನಿಮಗೇನು? ನೈಸ್ ಅಂತಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. 30 ಆಯಿತು. ನೈಸ್ ನೈಸ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್. ರಂಗನಾಯಕ್ ಅವರು ಏಕೆ ಇನ್ನೂ ಲೈವ್ ಮೇಡಮ್? ಮಾಡಿತ್ತು ಏನಾಯಿತು, ಒಂದು 5-10 ನಿಮಿಷ ಇದ್ದೀನಿ. ಕಿಚಡಿ ಓ ಸ್ಯಾಟರ್ಡೇ ಕಿಚಡಿ. ಸೂಪರ್ ಸೂಪರ್ ಸೂಪರ್. ಇಲ್ಲ ನಾನು ಕೊಟ್ಟು ಮೇಲೆ ರಿಟರ್ನ್ ತಗೊಳ್ಳಲ್ಲ. ಹೌದಾ? ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್. ಸೂಪರ್ ಸೂಪರ್ ಸೂಪರ್. ಥ್ಯಾಂಕ್ ಯು ಸೋ ಮಚ್ ರಣಗೋಪಾಲ್ ಅವರೇ. ಥ್ಯಾಂಕ್ ಯು ಬೆಸ್ಟ್ ಅವರೇ. ಥ್ಯಾಂಕ್ ಯು. ಬೇಡ 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 ತಮ್ಮ ಬೇಡ. 30 ಇದೆ ಇರಲಿ, ನೀನೊಬ್ಬ. ಟೈಮ್ ಆಗುತ್ತೆ ಅಲ್ವಾ ಅದಕ್ಕೆ ಕೇಳಿದೆ ಅಷ್ಟೇ. ಹೌದಾ? ಟೈಮ್ ಆಯಿತು, ಈಗ ಹೋಗಬೇಕು. ಈಗ ಎಷ್ಟು ಗಂಟೆಗೆ? ಈಗ ಒಂದು 5 ನಿಮಿಷ ಇದ್ದೀನಿ, ಮತ್ತೆ ಹೋಗೋದು ಸೀದಾ. 5 ನಿಮಿಷ ಇದ್ದೀನಿ, 5 ನಿಮಿಷ. 9:30. ಟೈಮ್ ಆಯಿತು ಅಲ್ಲಿ ಕೇಳಿದೆ ಅಷ್ಟೇ. ನ್ಯೂ ಫ್ರೆಂಡ್ಸ್ ಜಾಯಿನ್ ಮೈ ಚಾನಲ್ ಅಂತಿದ್ದಾರೆ. ಯಾರು ಇದ್ದೀರಾ? ಟೆನ್ಷನ್ ಅಂತ ಕೇಳಿದೆ. ಟೆನ್ಷನಾ? ಎಂತ ಟೆನ್ಷನ್? ಯಾರಿಗೆ ಟೆನ್ಷನ್? ನನಗೆ ಎಂತೆಲ್ಲಪ್ಪ ಏನು ಟೆನ್ಷನ್? ನಾನು ಟೆನ್ಷನ್ ಮಾಡೋದೇ ಇಲ್ಲ ಎಂತಕ್ಕೂ. ಬಂದದ್ದು ಬರಲಿ, ಎಂಥದ್ದು ಆಗಲಿ ಎದುರಿಸ್ಕೊಂಡು ಹೋಗ್ಬೇಕಂತ ನಂದು. ಟೆನ್ಷನ್ ಎಲ್ಲ ನಾವು ಮಾಡೋದಿಲ್ಲಪ್ಪ. ಮಾಡ್ತೀವಿ, ಮಾಡೋದಕ್ಕೆ ಮಾತ್ರ ಮಾಡ್ತೀವಿ. ಎಲ್ಲದಕ್ಕೂ ಟೆನ್ಷನ್ ಮಾಡ್ಕೊಂಡು ಕೂತ್ರೆ ಹೇಗೆ? ಗುಡ್ ಗುಡ್ ಗುಡ್. ಥ್ಯಾಂಕ್ ಯು ಸೋ ಮಚ್. ಓಕೆ, ನಾನು ಇನ್ನು ಹೋಗ್ತೀನಿ. 12 ಆಯಿತು. ಬೆಸ್ಟ್ ಅವರೇ ಒಂದು 10 ಮೆಸೇಜ್ ಹಾಕಿ. ಕೌಶಿಕ್ ಭಂಡಾರಿ ಅವರು ಬಂದರು. ಆಯ್ ಕೌಶಿಕ್ ಅವರೇ, ವೆಲ್ಕಮ್ ನಿಮಗೆ. ಊಟ ರೀ? ಊಟ ಆಯಿತು. ನಿಮ್ದಾಯ್ತಾ ಕೌಶಿಕ್ ಅವರೇ? ಸೂಪರ್ ಸೂಪರ್ ಅಂದಿದ್ದಾರೆ ನಮ್ಮ ರಚನಾ ಅವರು. ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಯಾವ ಊರು ರೀ? ನಿಮ್ಮ ಯಾವ ಊರು? ನಂದು ಉಡುಪಿ ಉಡುಪಿ ಅಲ್ಲಿ ಕಾರ್ಕಳ. ನಾನು ಇರುವುದು ಮುಂಬೈಯಲ್ಲಿ. ಸೂಪರ್ ಸಪೋರ್ಟ್ ರಚನಗೂ ಅವರು ಸೂಪರ್ ಸಪೋರ್ಟಲ್ಲಿದ್ದಾರೆ. ಅಕ್ಕ 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 ಟಾಟಾ ಬಾಯ್ ಬಾಯ್. ಬಾಯ್ ಬಾಯ್ ತಮ್ಮ. ಗುಡ್ ನೈಟ್ ತಮ್ಮ. ಗುಡ್ ನೈಟ್. ಬಾಯ್ ಬಾಯ್. ಸ್ವೀಟ್ ಡ್ರೀಮ್ಸ್. ಟೇಕ್ ಕೇರ್. ಸೂಪರ್ ಸೂಪರ್ ಸೂಪರ್. ನೈಸ್ ನೈಸ್. ಥ್ಯಾಂಕ್ ಯು ಸೋ ಮಚ್ ರಚನಾ ಗೋಪರ್ ಅವರೇ. ಥ್ಯಾಂಕ್ ಯು ರಚನಾ ಅವರೇ. ನಾನು ಮುಂಬೈ ರೀ. ಹೌದಾ? ನಾನು ಮುಂಬೈಯಲ್ಲೇ ಇರುವುದು. ನೀವು ಎಲ್ಲಿ ಮುಂಬೈಯಲ್ಲಿ? ಸೂಪರ್ ಸೂಪರ್ ಸೂಪರ್. ಮುಂಬೈ ನನಗೆ ಎಲ್ಲ. ಎಲ್ಲಿರಿ? ಪನ್ವೇಲ್. ನಿಮ್ದೆಲ್ಲಿ? ನಮ್ಮದು ಪನ್ವೇಲ್. ಲೈಕ್ ಡಂಜಿ. ಥ್ಯಾಂಕ್ ಯು ಸೋ ಮಚ್. ನಂದು ಪನ್ವೇಲ್. ನಿಮ್ದೆಲ್ಲಿ? ನಮ್ಮದು ಪನ್ವೇಲ್ ಬೆಸ್ಟ್ ಅವರೇ. ಲೈಕ್ ಡಂಜಿ ಮಲಾಡ್ ಆ್ಯಂಡ್ ತಾನೆ. ತಾನೆ ಹತ್ರ ಉಂಟಲ್ವ ಪನ್ವೇಲ್ಗೆ. ಪನ್ವೇಲ್ ನಂದು ಬೆಸ್ಟ್ ಅವರ್ ಸೂಪರ್ ಸಪೋರ್ಟಲ್ಲಿದ್ದಾರೆ. ಪನ್ವೇಲ್ ತುಂಬ ದೂರ ರೀ. ಹೌದು ತಾನೇ. ತುಂಬ ದೂರ ಇದೆ. ನಮ್ಮದು ಪನ್ವೇಲಲ್ಲಿದ್ದೀನಿ. ತುಂಬ ದೂರ ಇದೆ ನಿಮಗೆ ಮಲಾಡ್ಗೆ. ತಾನೇ ಹತ್ತಿರ ಅಲ್ವಾ? ಹೌದು. ಸೂಪರ್ ಸೂಪರ್ ಸಪೋರ್ಟಲ್ಲಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಥ್ಯಾಂಕ್ ಯು. ಸೂಪರ್ ಇದೆ ರೀ ಪನ್ವೇಲ್. ಹೌದು, ಪನ್ವೇಲ್ ಸೂಪರ್ ಇದೆ. ಊರಿನ ಹಾಗೆ ಇದೆ. ನಮ್ಮ ಊರು ಹೇಗೆ ನೋಡ್ತೀವಿ ಹಾಗೇ ಇದೆ. ಅದೇ ಮುಂಬೈ ಆ ಕಡೆ ಹೋದರೆ ತುಂಬ ಇದು ಮನೆ ಎಲ್ಲ ಸ್ವಲ್ಪ ಚಿಕ್ಕ ಚಿಕ್ಕದಿರುತ್ತೆ. ನಾನು ತಾನೇ ರೀ. ಹೌದಾ? ತಾನೆಯಾ?
ತುಂಬ ದೂರ ಇದೆ ಅಲ್ವಾ ತಾನೇ ಅದು. ಹಿಂದಿ, ನೀವು ಹಿಂದಿಯಾ? ನಮ್ಮದು ತುಳು ಬರುತ್ತೆ, ಹಿಂದಿ ಸ್ವಲ್ಪ ಬರುತ್ತೆ. ಹಿಂದಿ ಬರುತ್ತೆ ನನಗೆ, ಹೆಚ್ಚಾಗಿ ಬರಲ್ಲ, ಬರುತ್ತೆ. ಮರಾಠಿ ಬರೋದಿಲ್ಲ. ಕನ್ನಡ ಬರಲ್ವಾ ನಿಮಗೆ ಕೌಶಿಕ್ ಅವರೇ? ಎಲ್ಲರೂ ಸಪೋರ್ಟಲ್ಲಿದ್ದಾರೆ. ನಮ್ಮದು ಬೆಸ್ಟ್, ಅವರು ಬೆಸ್ಟ್ ತಮ್ಮ. ಓ ತಮ್ಮ ತಮ್ಮ ತಮ್ಮ, ಕನ್ನಡ ಕನ್ನಡ ಕರ್ನಾಟಕ ಕನ್ನಡ ಮಗಳು. ನನಗೆ ಕನ್ನಡ, ಹಿಂದಿ, ಇಂಗ್ಲೀಷ್, ಮರಾಠಿ, ತೆಲುಗು, ಗುಜರಾತಿ ಎಲ್ಲ ಲ್ಯಾಂಗ್ವೇಜ್ ಬರುತ್ತೆ. ಹೌದಾ? ನನಗೆ ಕನ್ನಡ ಬರುತ್ತೆ, ಹಿಂದಿ ಸ್ವಲ್ಪ ಬರುತ್ತೆ, ಮರಾಠಿ ಸ್ವಲ್ಪ ಬರುತ್ತೆ, ಮತ್ತು ಯಾವುದು ಬರೋದಿಲ್ಲ, ತುಳು ಬರುತ್ತೆ. ಎಲ್ಲರೂ ಬನ್ನಿ ಬನ್ನಿ ಬನ್ನಿ, ನಮ್ಮ ಅಕ್ಕನಿಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೊ ಮಚ್, ಥ್ಯಾಂಕ್ ಯು ಬೆಸ್ಟ್ ಅವರೇ, ಥ್ಯಾಂಕ್ ಯು ತಮ್ಮ. ನಿಮ್ಮ ಏನು ವರ್ಕ್ ಇದೆ ಜಿ? ನಾನು ವರ್ಕ್ ಮಾಡ್ತಾಯಿಲ್ಲ, ನನ್ನ ಯಜಮಾನರು ವರ್ಕ್ ಮಾಡ್ತಿದ್ದಾರೆ. ಅವರ ಅಂಗಡಿ ಇದೆ ಅವ್ರದ್ದು. ನಾನು ಮನೆಯಲ್ಲೇ ಟೈಲರಿಂಗ್ ಮಾಡೋದು. ಬೆಸ್ಟ್ ಅವರು ಸೂಪರ್ ಸಪೋರ್ಟಲ್ಲಿದ್ದಾರೆ, ಬೆಸ್ಟ್ ಅವರು ಸೂಪರ್ ಸಪೋರ್ಟ್. ಈಗ ಟೈಲರಿಂಗ್ ಮಾಡ್ತಾ ಇಲ್ಲ ನಾನು. ವೆಲ್ಕಮ್ 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 ಅಂತಿದ್ದಾರೆ. ಥ್ಯಾಂಕ್ ಯು. ಈಗ ಟೈಲರಿಂಗ್ ಮಾಡ್ತಾ ಇಲ್ಲ ನಾನು, ಈಗ ಮಕ್ಕಳಿದ್ದಾರೆ ಚಿಕ್ಕವರು, ಹಾಗೆ ಮೆಷಿನ್ ಎಲ್ಲ ಇದೆ ನೋಡಿ, ಮೆಷಿನ್ ಇದೆ. ನಮ್ಮ ಭಾವ ಬಿಸ್ನೆಸ್, ಹೌದೌದು, ಅವ್ರು ಬಿಸ್ನೆಸ್ ಮ್ಯಾನ್. ಎಲ್ಲರೂ ಬನ್ನಿ ಬನ್ನಿ ಅಂತಿದ್ದಾರೆ ನೋಡಿ. ಬೆಸ್ಟ್ ಅವರು ವೆಲ್ಕಮ್ ಅಂತಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಕೌಶಿಕ್ ಭಂಡಾರಿ ಅವರೇ. ನಾನು ನಿಮ್ಮನ್ನು ಇದರಲ್ಲಿ ನೋಡ್ತೀನಿ, ಯಾವುದರಲ್ಲಿ, ಡಿಸೋಜ್ ಅದರಲ್ಲಿ ಇರ್ತೀರಲ್ವಾ, ನಾನು ನೋಡ್ತೀನಿ ಡೈಲಿ. ವೆಲ್ಕಮ್ ಅಂತಿದ್ದಾರೆ. ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು ಕೌಶಿಕ್ ಭಂಡಾರಿ ಅವರೇ, ಥ್ಯಾಂಕ್ ಯು ಕೌಶಿಕ್ ಅವರೇ, ಥ್ಯಾಂಕ್ ಯು ಬೆಸ್ಟ್ ಅವರೇ, ಥ್ಯಾಂಕ್ ಯು ಬೆಸ್ಟ್ ಅವರೇ, ಥ್ಯಾಂಕ್ ಯು. ನಾನು ಇನ್ನು ಹೋಗ್ತೀನಿ, ಆಯಿತು ನಂದು ಟೈಮು. ಟೈಮ್ ಕ್ರಾಸ್ ಆಯಿತು ನಂದು. ವೆಲ್ಕಮ್. ಓಕೆ, ಎಲ್ರಿಗೂ ಬಾಯಿ. ನಾಳೆ ಬೆಳಿಗ್ಗೆ 10:00 ಜಾಯಿನ್ ಆಗಿ, ಎಲ್ಲರೂ 10:00. ಎಲ್ರಿಗೂ ಬಾಯಿ. ಹೌದಾ? ನಿಮ್ಮ ಫ್ಯಾಮಿಲಿ ಮುಂಬೈಯಾ? ನಿಮ್ಮದು ಊರು ಎಲ್ಲಿ? ಮುಂಬೈಯೇನಾ? ಚಿಕ್ಕಂದ್ಲಿಂದ ಇದರಲ್ಲಿ ಇಲ್ಲೇ ಇರೋದು, ಮುಂಬೈಯಲ್ಲೇ. ಅಕ್ಕ ಗಿಫ್ಟು ಕೊಡ್ತೀನಿ ನಿಮಗೆ. ಗಿಫ್ಟ್ ಅಲ್ವಾ, ನಿಮ್ಮ ಭಾವನ ಅದರಲ್ಲಿ ಕೊಟ್ಟಿದ್ದೇನೆ, ಮತ್ತೆ ಎಲ್ಲಿ ಯಾವುದರಲ್ಲಿ ಕೊಡಬೇಕು ನಿಮಗೆ ಗಿಫ್ಟು? ಬಳ್ಳಾರಿಯವರಾ ನೀವು? ಓಕೆ, ಹೌದಾ? ಕರ್ನಾಟಕವೇ ಅಲ್ವಾ? ಬೆಸ್ಟ್ ಅವರು ಸೂಪರ್ ಸಪೋರ್ಟಲ್ಲಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಕೌಶಿಕ್ ಅವರೇ, ಸಪೋರ್ಟ್ ಮಾಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ನಿಮಗೆ ಕೂಡ ಬೆಸ್ಟ್ ಅವರೇ, ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಮಕ್ಕಳು ಮೊಬೈಲ್ ನಾಳೆ ಕೊಡಿ. ನಿಮ್ಮ ಮಕ್ಕಳ ಮೊಬೈಲ್ ನಾಳೆ ಕೊಡಿ. ನನ್ನ ಮಕ್ಕಳು ಮೊಬೈಲ್ ನೋಡಲ್ಲ. ನನ್ನ ಮಕ್ಕಳು ಮೊಬೈಲ್ ನೋಡಲಿಕ್ಕೆ ನಾನು ಕೊಡೋದೇ ಇಲ್ಲ. ಅವರು ಅಂತಾರೆ, ಅಮ್ಮ ನೀನು ಎಷ್ಟು ಜೋರಿದ್ದೀಯಲ್ವ, ಮೊಬೈಲ್ ಕೊಡೋದಿಲ್ಲ ಅಲ್ವ ಅಂತಾರೆ. ನಾನು ಕೊಡೋದೇ ಇಲ್ಲ ಇಬ್ಬರಿಗೂ ಕೂಡ. ವೆಲ್ಕಮ್. ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು ಕೌಶಿಕ್ ಅವರೇ, ಥ್ಯಾಂಕ್ ಯು ಬೆಸ್ಟ್ ಅವರೇ, ಥ್ಯಾಂಕ್ ಯು ಸೋ ಮಚ್ ಬೆಸ್ಟ್ ಅವರೇ, ಥ್ಯಾಂಕ್ ಯು ಸೋ ಮಚ್ ಕೌಶಿಕ್ ಅವರೇ, ಥ್ಯಾಂಕ್ ಯು. ನಾನು ಗುಡ್ ನೈಟ್ ಎಲ್ರಿಗೂ, ಗುಡ್ ನೈಟ್ ಕೌಶಿಕ್ ಅವರೇ. 10:00 ಜಾಯಿನ್ ಆಗಿ. ನಾಳೆ ಬೆಳಿಗ್ಗೆ ಏನಾಯಿತು ಬೆಸ್ಟ್? ಏನಾಯಿತು ತಮ್ಮ? ಅಕ್ಕ ಬೇಜಾರು. ಅಕ್ಕ ಯಾಕೆ ತಮ್ಮ? ನೀನು ಬೇಜಾರು ಮಾಡ್ಕೋಬಾರ್ದು. ನೀನು ಯಾಕೆ ಬೇಜಾರು ಮಾಡ್ತೀಯ ತಮ್ಮ? ತಮ್ಮಂದು ಊರಲ್ಲಿ ಶಿವಮೊಗ್ಗವಾ? ಕೊಟ್ಟೆ ಅಲ್ವಾ ಭಾವನ, ಅದರಲ್ಲಿ ಕೊಟ್ಟಿದ್ದೇನೆ ನಿನಗೆ, ನೋಡು. ಅಲ್ಲಿ ಬೇಡವಾ? ನೀನು ಅಲ್ಬಾರ್ದು ತಮ್ಮ. ಶಿವಮೊಗ್ಗ ತೀರ್ಥಲ್ಲಿ ಗೊತ್ತುಂಟು, ನಾನು ಬಂದಿದ್ದೇನೆ ಅಲ್ಲಿ ಬೇಡ ಆಯಿತಾ. ಇನ್ನೊಂದು ಮೊಬೈಲ್ ಸಿಮ್ ತಗೊಂಡ್ಮೇಲೆ ಕೊಡ್ತೀನಿ. ಬಾಯ್ ಎಲ್ರಿಗೂ. ಗುಡ್ ನೈಟ್, ಸ್ವೀಟ್ ಡ್ರೀಮ್ಸ್, ಟೇಕ್ ಕೇರ್. ಬಾಯ್. ಕಟ್ ಮಾಡ್ತೀನಿ. ಕೌಶಿಕ್ ಅವರೇ ಬಾಯ್, ಬೆಸ್ಟ್ ಅವರೇ ಬಾಯ್, ಎಲ್ರಿಗೂ ಬಾಯ್.
ರಂಗನಾಯ್ಕ ಅವರೇ ಗುಡ್ ನೈಟ್ ಸ್ವೀಟ್ ಡ್ರೀಮ್ಸ್. ಬೆಸ್ಟ್ ಅವರೇ ಗುಡ್ ನೈಟ್ ಸ್ವೀಟ್ ಡ್ರೀಮ್ಸ್. ಟೇಕ್ ಕೇರ್. ಬಾಯ್ 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 ಬಾಯ್. ಬಾಯ್. ಕಟ್ ಮಾಡಿದೆ. ಬಾಯ್. ಯಾರೋ ಬಂದರು. ಬೆಸ್ಟ್ ಅವರೇ ಬಾಯ್ ಬಾಯ್ ಬಾಯ್.